ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೊರೆವನೇ ತ್ರಿಜಗವಂದಿತನೇ ಸುಜನರ ಪೊರೆವನೇ ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಮೂಷಿಕ ವಾಹನ ಮುನಿಜನ ಪ್ರೇಮ ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದವ ತೋರೋ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ ಆದರದಿಂದಲಿ ಸಾಧು ವಂದಿತನೇ ಆದರದಿಂದಲಿ ಸರಸಿಜನಾಭ ಶ್ರೀ ಪುರಂದರ ವಿಠಲನ ಸರಸಿಜನಾಭ ಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ನೀ ದಯ ಮಾಡೋ ನಿರತ ನೆನೆಯುವಂತೆ ನೀ ದಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೊರೆವನೇ ತ್ರಿಜಗವಂದಿತನೇ ಸುಜನರ ಪೊರೆವನೇ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ. ಹರಿ ಓಂ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಕೋಟೆಕಾರಿನ ಶ್ರೀ ಸಿದ್ಧಿವಿನಾಯಕ ಭಜನಾ ಮಂದಿರದ ಎಲ್ಲ ಭಕ್ತಾದಿಗಳಿಗೂ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿಯ ಆಶ್ರಯದಲ್ಲಿ ನಡೀತಾ ಇರತಕ್ಕಂಥ ಇವತ್ತಿನ ಜಾಗೋ ಭಾರತ್ ಕಾರ್ಯಕ್ರಮದಲ್ಲಿ ಹಾಜರಿರುವಂಥ ಎಲ್ಲ ದೇಶಾಭಿಮಾನಿ ಬಂಧುಗಳಿಗೂ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಗಣೇಶೋತ್ಸವದ ಈ ಶುಭ ಸಂದರ್ಭದಲ್ಲಿ ರಾಷ್ಟ್ರ ಜಾಗೃತಿಯನ್ನು ಉದ್ದೀಪನಗೊಳಿಸುವಂಥ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಗೀತ ಕಥನದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಆತ್ಮೀಯರೇ, ಇವತ್ತಿನ ದಿನ ನಿಮ್ಮ ಎದುರು ನಡೀತಿರುವಂಥ ಈ ಕಾರ್ಯಕ್ರಮ ರಾಷ್ಟ್ರ, ಧರ್ಮ, ದೇಶದ ಕುರಿತಂತೆ ಅನೇಕ ಮಾಹಿತಿಗಳೊಂದಿಗೆ ಈ ದೇಶದ ಇತಿಹಾಸವನ್ನು ಮತ್ತೊಮ್ಮೆ ಈ ಜನತೆಗೆ ಜ್ಞಾಪಿಸುವಂಥ ಪವಿತ್ರ ಕಾರ್ಯ. ಈ ಕಾರ್ಯದ ನಡುವೆಯೇ ರಾಷ್ಟ್ರವೀರರ ಕಥನಗಳೊಂದಿಗೆ ರಾಷ್ಟ್ರದ ಇತಿಹಾಸದೊಂದಿಗೆ ಆ ಇತಿಹಾಸಕ್ಕೆ ಪೂರಕವಾದಂಥ ಅನೇಕ ಹಾಡುಗಳ ಸಮ್ಮಿಲನದೊಂದಿಗೆ ಇವತ್ತಿನ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮದ ಕಲ್ಪನೆಯನ್ನು ನಮ್ಮೆಲ್ಲರ ಸ್ಫೂರ್ತಿಯಾದಂಥ ಶ್ರೀ ಚಕ್ರವರ್ತಿ ಸೂಲಿಬೆಲೆಯವರು ಕಳೆದ 8 ವರ್ಷಗಳಿಂದ ಇಡೀ ರಾಜ್ಯದಾದ್ಯಂತ ಓಡಾಟ ಮಾಡಿ ಜನಮಾನಸಕ್ಕೆ ರಾಷ್ಟ್ರದ ಕುರಿತಾದಂಥ ತಿಳುವಳಿಕೆಯನ್ನು ಮೂಡಿಸಿದರು. ಅವರು ತಮ್ಮ ಕೆಲಸವಾದ ನಂತರ ಉಳಿದಂದಷ್ಟು ಜನ ಈ ಕೆಲಸವನ್ನು ರಾಜ್ಯದ ಮೂಲೆ ಮೂಲೆಗೂ ತಲುಪಿಸಬೇಕು ಅನ್ನುವಂಥ ಹಂಬಲವನ್ನು ಸದಾಕಾಲ ವ್ಯಕ್ತಪಡಿಸ್ತಾ ಇದ್ದರು. ಅವರ ಆಶಯಕ್ಕೆ ಅನುಗುಣವಾಗಿ ಅವರ ಪ್ರೀತಿಪೂರ್ವಕ ಆಗ್ರಹದ ಕಾರಣದಿಂದಾಗಿ ನಾವೊಂದಷ್ಟು ಜನ ಯುವಕರು ರಾಜ್ಯದಾದ್ಯಂತ ಈ ತಂಡವನ್ನು ಮುನ್ನಡೆಸಿದ ರಾಷ್ಟ್ರದ ಕಥನವನ್ನು ಜನಮಾನಸಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಕೋಟೆಕಾರಿನಲ್ಲಿ ನಡೀತಾ ಇರುವಂಥ ಈ ಕೆಲಸವೂ ಕೂಡ ಅದರದೇ ಒಂದು ಅಂಗ, ರಾಷ್ಟ್ರದ ಕುರಿತಾದಂಥ ಗೀತ ಮತ್ತು ಕಥನದ ಕುರಿತಾಗಿ. ಜಾಗೋ ಭಾರತ್ ಅನ್ನುವಂಥ ಕಾರ್ಯಕ್ರಮದ ಹೆಸರು ಭಾರತವೇ ಜಾಗೃತಗೊಳ್ಳು ಅಂತ. ಈ ಮಾತನ್ನು ಮೊದಲು ಯಾರು ಹೇಳಿದರು ಅಂತ ಕೇಳಿದ್ರೆ ನಮಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆಡಿದಂಥ ಮಾತುಗಳು ಜ್ಞಾಪಕ ಆಗುತ್ತೆ. ಭಾರತ ಅಂತ ಹೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮನ ಪ್ರಕಾರ ಅರ್ಜುನ ಅಂತ. ಅವನು ಭಾರತವೇ ಮೇಲೇಳು
ಭಾರತ ನೀ ಮೇಲೇಳು ಅಂತ ಹೇಳಿದ್ದು ಕುರುಕ್ಷೇತ್ರ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ. ಮಹಾಭಾರತದ ಕೊನೆಯ ಭಾಗದಲ್ಲಿ ಬರುವಂಥ ಆ ಯುದ್ಧದಲ್ಲಿ 18 ದಿನಗಳ ಕಾಲ ನಡೆದಂಥ ಭಯಂಕರ ಯುದ್ಧದ ಪ್ರಾರಂಭದಲ್ಲಿ ಅರ್ಜುನ ಇನ್ನೇನು ಯುದ್ಧಕ್ಕೆ ಇಳಿಬೇಕು ಅನ್ನುವಾಗ ಕೃಷ್ಣನ ಕೇಳ್ತಾನೆ. ಕೃಷ್ಣ ಪರಮಾತ್ಮ, ನಾನು ಇಡೀ ರಣರಂಗವನ್ನು ಒಂದು ಸಲ ನೋಡಬೇಕು, ಯಾರ್ಯಾರಿದ್ದಾರೆ, ಅವರ ಶತ್ರುಗಳ ಸಂಖ್ಯೆ ಎಷ್ಟಿದೆ, ಅವರ ಬಲಾಬಲಗಳೇನು, ಅವರ ವ್ಯೂಹ ರಚನೆ ಹೇಗಿದೆ, ಇದೆಲ್ಲವನ್ನು ನಾನು ನೋಡಬೇಕು. ನನ್ನನ್ನು ಸ್ವಲ್ಪ ಎತ್ತರದ ಸ್ಥಾನದಲ್ಲಿ ಕರ್ಕೊಂಡೋಗಿ ನಿಲ್ಲಿಸು ರಥವನ್ನು ಅಂತ ಕೃಷ್ಣನಿಗೆ ಹೇಳ್ತಾನೆ. ಕೃಷ್ಣ ಸಾರಥಿ, ಅರ್ಜುನನ ಸಾರಥಿ, ತಾನು ಯುದ್ಧ ಮಾಡೋ ಹಾಗಿರಲಿಲ್ಲ. ಅರ್ಜುನನಿಗೆ ತಾನು ಮಾರ್ಗದರ್ಶನ ಮಾಡಬೇಕಿತ್ತು. ಕೃಷ್ಣ ತನ್ನ ರಥವನ್ನು ತೆಗೆದುಕೊಂಡು ಇರೋದರಲ್ಲಿ ಅತ್ಯಂತ ಎತ್ತರವಾದ ಒಂದು ಪ್ರದೇಶದಲ್ಲಿ ನಿಲ್ಲಿಸ್ತಾನೆ. ಅರ್ಜುನ ಇಡೀ ರಣರಂಗವನ್ನು ನೋಡಬೇಕಾದ್ರೆ ಅವನಿಗೊಂದು ಕ್ಷಣ ಗಾಬರಿ ಆಗ್ಬಿಡುತ್ತೆ. ಅಷ್ಟೊಂದು ಸಂಖ್ಯೆಯಲ್ಲಿದ್ದಂಥ ಶತ್ರು ಸೈನಿಕರನ್ನ ನೋಡಿ ಗಾಬರಿ ಆದನೋ ಅಥವಾ ಇನ್ಯಾವ ಕಾರಣಕ್ಕೆ ಗಾಬರಿ ಆದನೋ ಗೊತ್ತಿಲ್ಲ, ಅವನ ಕೈಗಳು ಕಂಪಿಸಲಾರಂಭಿಸುತ್ತೆ, ನಡ್ಗೋದಿಕ್ಕೆ ಶುರುವಾಗುತ್ತೆ. ಅವನ ಕೈಯಲ್ಲಿದ್ದಂಥ ಬಿಲ್ಲು ಕೈ ಜಾರಿ ಕೆಳಗೆ ಬೀಳುತ್ತೆ. ಇಡೀ ಜಗತ್ತನ್ನು ನಡಗಿಸಿದಂಥ ಗಾಂಡೀವ ಅವತ್ತು ಯುದ್ಧ ಮಾಡಲಿಕ್ಕೆ ಸಾಧ್ಯ ಆಗದೆ ಸ್ವರ್ಗ ಹೋಗಿರುತ್ತೆ. ತನ್ನಲ್ಲಿದ್ದಂಥ ಬಿಲ್ಲು ಬಾಣಗಳನ್ನು ಕೆಳಕ್ಕೆ ಹಾಕಿ ಅರ್ಜುನ ಕಣ್ಣೀರಿಡ್ತಾ ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ ಪರಮಾತ್ಮ, ನಾನು ಯುದ್ಧ ಮಾಡಲ್ಲ. ಇಡೀ ಮಹಾಭಾರತ ಯುದ್ಧ ನಿಂತಿದ್ದೇ ಧರ್ಮ ಮತ್ತು ಅಧರ್ಮಗಳ ನಡುವೆ ಯಾರಿಗೆ ಜಯ ಅಂತ ನಿಶ್ಚಯ ಮಾಡೋದ್ರ ಸಲುವಾಗಿ. ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ತನ್ನೆಲ್ಲ ಸೈನ್ಯವನ್ನು ಕೌರವರಿಗೆ ಒಪ್ಪಿಸಿ ತಾನು ಮಾತ್ರ ಪಾಂಡವರ ಜೊತೆ ಸೇರಿಸ್ಕೊಂಡು ಯುದ್ಧ ಮಾಡಿಸ್ತಾ ಇರ್ತಾನೆ. ಇಡೀ ಯುದ್ಧದ ಸೂತ್ರಧಾರಿಯಾಗಿದ್ದಂಥ ಕೃಷ್ಣ ನಂಬಿಕೊಂಡಿದ್ದ ಅರ್ಜುನನ, ಆದರೆ ಅರ್ಜುನ ಅಂಥ ಸಮಯದಲ್ಲೇ ಗಾಂಡೀವವನ್ನು ಬೀಸಾಕಿ ನಾನು ಯುದ್ಧ ಮಾಡಲ್ಲ ಕೃಷ್ಣ ಅಂತ ಕೈ ಚೆಲ್ಲಿ ಕೂತು ಬಿಡ್ತಾನೆ. ಕೃಷ್ಣ ಆಗ ಅರ್ಜುನನಿಗೆ ಉಪದೇಶ ಮಾಡುವಂಥ ವಿಚಾರವೇ ಇದು, ಭಾರತ ಮೇಲೇಳು, ಯುದ್ಧ ಕಾಲದಲ್ಲಿ ನೀನು ಈ ರೀತಿ ಆಡೋದು ನಿನಗೆ ಸರಿಯಲ್ಲ ಅಂತ ಬೋಧನೆ ಮಾಡಿದಂಥ ಸಂದರ್ಭ. ಅರ್ಜುನ ಕಾರಣ ಹೇಳ್ತಾನೆ ಯಾಕೆ ನಾನು ಯುದ್ಧ ಮಾಡಲ್ಲ ಅಂತ. ಅವನು ಹೇಳ್ತಾನೆ, ಕೃಷ್ಣ, ಎದುರುಗಡೆ ಇರೋರೆಲ್ಲ ಯಾರು? ಅವರೆಲ್ಲ ಕೌರವರು. ಕೌರವರು ಯಾರು? ನನ್ನ ಅಣ್ಣ ತಮ್ಮಂದಿರು, ನನ್ನ ದಾಯಾದಿಗಳು, ನನ್ನ ದೊಡ್ಡಪ್ಪನ ಮಕ್ಕಳು. ನನ್ನ ದೊಡ್ಡಪ್ಪನ ಮಕ್ಕಳ ಜೊತೆ ನಾನು ಯುದ್ಧ ಮಾಡಿ ಸಾಧಿಸಬೇಕಾಗಿದ್ದೇನಿದೆ? ಅವರನ್ನ ಕೊಂದು ಆ ರಕ್ತಲಿಪ್ತವಾದಂಥ ಸಿಂಹಾಸನದ ಮೇಲೆ ನಾನು ದರ್ಬಾರ್ ಮಾಡಬೇಕಾ? ಇನ್ನು ಆ ಕಡೆ ನೋಡು, ಅವರೆಲ್ಲರ ಗುರುಗಳಾಗಿ ನಿಂತಿರ್ತಕ್ಕಂಥದ್ದು ದ್ರೋಣಾಚಾರ್ಯರು. ಈ ದ್ರೋಣಾಚಾರ್ಯರು ನನಗೂ ಗುರು ಸಮಾನರೇ. ಗುರುಗಳೇ, ನನಗೆ ಬಿಲ್ವಿದ್ಯೆಯನ್ನು ಹೇಳ್ಕೊಟ್ಟಿದ್ದು ದ್ರೋಣಾಚಾರ್ಯರು, ನನಗೆ ಉಪದೇಶ ಮಾಡಿದಂಥವರು ದ್ರೋಣಾಚಾರ್ಯರು. ಗುರುಗಳ ಜೊತೆ ಯುದ್ಧ ಮಾಡಬೇಕಾ ನಾನು? ಈ ಕಡೆ ನೋಡಿದರೆ ಭೀಷ್ಮಾಚಾರ್ಯರು ವಯಸ್ಸಿನಲ್ಲಿ ಹಿರಿಯವರು ಮಾತ್ರ ಅಲ್ಲ, ನನ್ನ ಸ್ವಂತ ತಾತ. ನನ್ನನ್ನು ಚಿಕ್ಕ ವಯಸ್ಸಿನಲ್ಲಿ ಎತ್ತಿ ಆಡಿಸಿ ಬೆಳೆಸಿದಂಥ ಈ ತಾತನನ್ನು ಎದುರು ಪಕ್ಷದಲ್ಲಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಕೊಂದು ಅವರ ರಕ್ತದಿಂದ ಲಿಪ್ತವಾಗಿರುವಂಥ ಸಿಂಹಾಸನದ ಮೇಲೆ ರಾಜ್ಯಭಾರ ಮಾಡಬೇಕಾ? ಇದು ಸರಿ ಇಲ್ಲ ಕೃಷ್ಣ, ನಾನು ಯುದ್ಧ ಮಾಡಲ್ಲ ಅಂತ ಅವನ ಕೈ ಚೆಲ್ಲಿ ಕೂತು ಬಿಡ್ತಾನೆ. ಆಗ ಕೃಷ್ಣ ಅವನಿಗೆ ಉಪದೇಶ ಮಾಡ್ತಾನೆ, ಭಾರತ ಮೇಲೇಳು, ಹೇಡಿ ಥರ ಆಡೋದು ಕ್ಷತ್ರಿಯನಿಗೆ ಭೂಷಣ ಅಲ್ಲ. ನೀನು ಕ್ಷತ್ರಿಯನಾಗಿ ಜನ್ಮ ತಾಳಿರೋದು ಉದ್ದೇಶ ಯುದ್ಧ ಮಾಡಬೇಕು, ಧರ್ಮಕ್ಕೋಸ್ಕರ ಯುದ್ಧ ಮಾಡಬೇಕು. ಧರ್ಮಕ್ಕೋಸ್ಕರ ಯುದ್ಧ ಮಾಡಬೇಕಾದ್ರೆ ಎದುರುಗಡೆ ಅಪ್ಪ ಇರಲಿ, ಅಮ್ಮ ಇರಲಿ, ಅಣ್ಣ ತಂಗಿ, ಅಕ್ಕ ತಮ್ಮ, ಬಂಧು ಬಳಗ, ಗುರು ಶಿಷ್ಯ, ಯಾವ ಸಂಬಂಧಗಳು ಲೆಕ್ಕಕ್ಕೆ ಬರೋದಿಲ್ಲ. ಧರ್ಮವನ್ನು ಉಳಿಸೋದಕ್ಕೋಸ್ಕರ ನೀನು ಶತ್ರು ಪಕ್ಷದವರೊಡನೆ ಯುದ್ಧ ಮಾಡಲೇಬೇಕು ಅಂತ ಅವನಿಗೆ ಭಗವದ್ಗೀತೆಯನ್ನು ಬೋಧನೆ ಮಾಡಿ ಅವನಲ್ಲಿ ಮತ್ತೆ ಆತ್ಮಜಾಗೃತಿಯನ್ನು ಮೂಡಿಸಿ ಯುದ್ಧಕ್ಕೆ ಕಾರಣಕರ್ತನಾದವನು ಕೃಷ್ಣ. ಆವತ್ತು ಆ ಭಾರತನಿಗೆ ಹೇಳಿದಂಥ ಆ ಉಪದೇಶವನ್ನು ಇವತ್ತು ಇಡೀ ಭಾರತ ದೇಶಕ್ಕೆ ಹೇಳಬೇಕಾದಂಥ ಸಂದರ್ಭ ಬಂದೊದಗಿದೆ. ಈ ದೇಶ ಹಿಂದೆಂದೂ ಕಂಡು ಕೇಳಿರಿದಂಥ ಒಂದು ದೊಡ್ಡ ಆಯಕಟ್ಟಿನ ಸ್ಥಳಕ್ಕೆ ಬಂದು ನಿಂತಿದೆ. ಭಾರತ ಬದಲಾಗಬೇಕಾಗಿದೆ, ಭಾರತ ಎಚ್ಚೆತ್ತುಕೊಳ್ಬೇಕಾಗಿದೆ, ಭಾರತ ಇಡೀ ಜಗತ್ತನ್ನು ಎಚ್ಚರಿಸಬೇಕಾಗಿದೆ. ಇಡೀ ಜಗತ್ತಿನಲ್ಲಿ ಇವತ್ತು ಧರ್ಮಗಳ ನಡುವೆ ಕಿತ್ತಾಟ ನಡೀತಾ ಇದೆ, ಭಾರತದಲ್ಲೂ ಕೂಡ ನಡೀತಾ ಇದೆ. ಒಂದು ದೇಶವನ್ನು ಕಂಡ್ರೆ ಇನ್ನೊಂದು ದೇಶಕ್ಕಾಗಲ್ಲ, ಒಂದು ಧರ್ಮವನ್ನು ಕಂಡ್ರೆ ಇನ್ನೊಂದು ಧರ್ಮಕ್ಕಾಗಲ್ಲ, ಒಂದು ಮತವನ್ನು ಕಂಡ್ರೆ ಇನ್ನೊಂದು ಮತಕ್ಕಾಗದೇ ಇರುವಂಥ ಪರಿಸ್ಥಿತಿ, ಮನುಷ್ಯನ ನಡುವೆ ಕಿತ್ತಾಡಿ ಸಾಯುವಂಥ ಪರಿಸ್ಥಿತಿಯಲ್ಲಿ ಧರ್ಮಕ್ಕೆ ನಷ್ಟವಾಗಬೇಕಾದ್ರೆ ಯಾರು ಸಜ್ಜನರೋ, ಯಾರು ಧಾರ್ಮಿಕರೋ, ಯಾರು ಸತ್ಯವಂತರೋ, ಯಾರು ಒಳ್ಳೆಯವರೋ ಅವರು ಮತ್ತೊಮ್ಮೆ ಎದ್ದು ನಿಲ್ಲಬೇಕಾದಂಥ ಕಾಲ. ಆತ್ಮ ಜಾಗೃತಿಗೊಳಿಸಿಕೊಂಡು ಜೀವನವೆಂಬ ಈ ಸಂಗ್ರಾಮದಲ್ಲಿ ಪಾಲ್ಗೊಳ್ಳಬೇಕಾದಂಥ ಅತ್ಯಂತ ಅನಿವಾರ್ಯ ಸ್ಥಿತಿ ಇವತ್ತು ಇದೆ. ದೇಶವನ್ನು ಉಳಿಸಬೇಕಾದಂಥ ಕರೆ ಹಿಂದೆಂದಿಗಿಂತಲೂ ಇವತ್ತು ಜಾಸ್ತಿ ಪ್ರಮಾಣದಲ್ಲಿದೆ. ಯಾಕಂತ ಹೇಳಿದ್ರೆ ಇವತ್ತು ಈ ದೇಶ 70% ಜನಸಂಖ್ಯೆ ಯುವಕರಾಗಿರುವಂಥ ದೇಶ ಆಗಿದೆ.
ಯುವ ಭಾರತಕ್ಕೆ ಸರಿಯಾದಂಥ ಮಾರ್ಗದರ್ಶನ ಆಗಲಿಲ್ಲ ಅಂತ ಹೇಳಿದ್ರೆ, ಅವರು ಭೋಗ ಜೀವನದ ಬೆನ್ನು ಬಿತ್ತು ಅಂತ ಹೇಳಿದ್ರೆ ಈ ಭಾರತವನ್ನು ಶ್ರೇಷ್ಠ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಯಾವ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಈ ರಾಷ್ಟ್ರದ ಸ್ವಾತಂತ್ರ್ಯಕ್ಕೋಸ್ಕರ ಗಣಪತಿಯನ್ನು ಬೀದಿ ಬದಿಯಲ್ಲಿ ಕೂರಿಸಿ ಜನರನ್ನು ಸಂಘಟಿಸಿ ಜನರಿಗೆ ರಾಷ್ಟ್ರಭಕ್ತಿಯ ಸ್ಫೂರ್ತಿದಾಯಕ ಕಥೆಗಳನ್ನು ಹೇಳ್ತಾ ಅದರ ಮೂಲಕ ಸ್ವತಂತ್ರವನ್ನು ಕೊಡಿಸ್ಕೊಟ್ರು, ಆ ಕನಸು ಭಾರತ ಶ್ರೇಷ್ಠವಾದಾಗ ಮಾತ್ರ ಮುಗಿಯತ್ತೆ. ಅಲ್ಲಿವರೆಗೂ ಕೂಡ ನಾವು ಲೋಕಮಾನ್ಯ ಬಾಲಗಂಗಾಧರ ತಿಲಕರ ಆದರ್ಶವನ್ನು ಪಾಲಿಸಲೇಬೇಕು. ಅವರ ಹೆಸರಿನಡಿಯಲ್ಲಿ ಅವರು ಆರಂಭಿಸಿದಂಥ ಈ ಗಣಪತಿಯ ಮೂರ್ತಿಯ ಈ ಉತ್ಸವದ ಆಚರಣೆಯ ಸಂದರ್ಭದಲ್ಲಿ ರಾಷ್ಟ್ರದ ಕುರಿತಂತೆ ಭಾರತವನ್ನು ಎಚ್ಚರಿಸಲಿಕ್ಕೆ ನಾವು ಹೇಳುವಂಥ ಈ ಕಥೆಯನ್ನು ದಯವಿಟ್ಟು ಎಲ್ಲರೂ ಗಮನವಿಟ್ಟು ಕೇಳಬೇಕು. ರಾಷ್ಟ್ರ ಜಾಗೃತಿಯ ಕೀರ್ತನೆಯ ರೂಪದಲ್ಲಿರುವಂಥ ಹಾಡುಗಳನ್ನು ಅತ್ಯಂತ ಪ್ರೀತಿಯಿಂದ ಭಾವನಾತ್ಮಕವಾಗಿ ಕೇಳುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಪ್ರೀತಿಪೂರ್ವಕವಾಗಿ ಮನವಿ ಮಾಡ್ತಾ, ಕಾರ್ಯಕ್ರಮದ ಮೊದಲ ಗೀತೆ ತಾಯಿ ಭಾರತಿಯನ್ನು ಆರಾಧಿಸುವಂಥ ಗೀತೆ, ಆಕೆಯ ಸೌಂದರ್ಯವನ್ನು ವರ್ಣಿಸುವಂಥ ಗೀತೆ ದೇವಿ ಭುವನ ಮನಮೋಹಿನಿ. सूर्यकरोज्ज्वलधरणि जनक जननी 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 देवी भुवन मनमोहिनी निर्मल सूर्यकरोज्ज्वलधरणि जनक जननी 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 देवी भुवन मनमोहिनी सिंधु जलदौत चरणतल अनिल विकंपित श्यामलांचल नील सिंधु जलदौत चरणतल अनिल विकंपित श्यामलांचल अंबर चुंबित पाल हिमालय अंबर चुंबित पाल हिमालय शुभ्र तुषार किरीटिनी देवी भुवन मनमोहिनी निर्मल सूर्यकरोज्ज्वलधरणि जनक जननी 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 देवी भुवन मनमोहिनी सामरवतवत पोवने प्रथम प्रभात उदित तव गगने
कल्याणमयी तुमि धन्ये देश विदेशे विचलित अन्ये चिरकल्याणमयी तुमि धन्ये देश विदेशे विचलित अन्ये जाह्नवी जमुना विकलित करुणा जाह्नवी जमुना विकलित करुणा पुण्य पीयूष संज्ञवाहिनी देवी भुवन मनमोहिनी निर्मल सूर्य करोज्वल धरणि जनक जननी 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 देवी भुवन मनमोहिनी देवी भुवन मनमोहिनी देवी भुवन मनमोहिनी. ದೇವಿ ಭುವನ ಮನಮೋಹಿನಿ ಅನ್ನುವಂಥ ಒಂದು ಸುಮಧುರ ಗೀತೆಯನ್ನು ನಾವು ಕೇಳ್ಕೊಂಡು ಬಂದ್ವಿ. ಈ ಹಾಡಿನಲ್ಲಿ ತಾಯಿ ಭಾರತಿಯನ್ನು ವರ್ಣಿಸಿರುವಂಥ ರೀತಿ ಅಮೋಘ. ತಾಯಿ ಭಾರತಿಯನ್ನು ಪೂಜೆ ಮಾಡುವಂಥ ಪರಂಪರೆ ಯಾವಾಗ ಶುರುವಾಯಿತು, ಯಾವಾಗ ತಾಯಿ ಭಾರತಿ ದೇವರಾದ್ಲು ಅನ್ನುವಂಥ ಪ್ರಶ್ನೆ ಬಹಳ ಜನಕ್ಕಿದೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಅದಕ್ಕಿಂತ ಮುಂಚೆ ಭಾರತದ ಬಗ್ಗೆ ನಾವು ತಿಳ್ಕೊಳ್ಬೇಕು, ಈ ದೇಶದ ಉಗಮದ ಬಗ್ಗೆ ನಾವು ತಿಳ್ಕೊಳ್ಬೇಕು. ಬಹಳಷ್ಟು ಜನ ಹೇಳ್ತಾರೆ ಬ್ರಿಟಿಷರು ಈ ದೇಶಕ್ಕೆ ಬರೋವರೆಗೂ ಭಾರತ ಅನ್ನುವಂಥ ಒಂದು ಕಲ್ಪನೆಯೇ ಇರಲಿಲ್ಲ, ಇಡೀ ದೇಶವನ್ನು ಒಟ್ಟು ಮಾಡಿದ್ದು ಬ್ರಿಟಿಷರು ಅಂತ. ಆದರೆ ಬಹಳ ಜನಕ್ಕೆ ಈ ವಿಚಾರ ಗೊತ್ತಿಲ್ಲ. ಬ್ರಿಟಿಷರು ಹುಟ್ಟೋದಕ್ಕಿಂತ ಮುಂಚೆ, ಬ್ರಿಟಿಷರ ನಾಗರಿಕತೆ ಹುಟ್ಟೋದಕ್ಕಿಂತ ಮುಂಚೆ ಈ ದೇಶದಲ್ಲಿ ಒಂದು ಅದ್ಭುತವಾದಂಥ ಯೂನಿವರ್ಸಿಟಿ ತಲೆ ಎತ್ತಿ ನಿಂತಿತ್ತು. ಈ ದೇಶ ಒಂದು ಅದ್ಭುತ ನಾಗರಿಕತೆಯಾಗಿ ಜಗತ್ತಿನೆದುರು ತಲೆ ಎತ್ತಿ ನಿಂತಿತ್ತು ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಇತಿಹಾಸವನ್ನು ಮರೆಮಾಚಿದ್ದರ ಕಾರಣದಿಂದ. ಆದರೆ ಇವತ್ತು ನಾವು ಎಲ್ಲ ಇತಿಹಾಸವನ್ನು, ಮುಚ್ಚಿಟ್ಟಂಥ ಇತಿಹಾಸವನ್ನು ಬಿಚ್ಚಿಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಸತ್ಯವನ್ನು ಜನತೆಗೆ ಹೇಳಬೇಕಾದಂಥ ಕೆಲಸ ಮಾಡಬೇಕಾಗಿದೆ. ನಮ್ಮ ದೇಶದಲ್ಲಿ ಬಹಳ ಪ್ರಾಚೀನ ಕಾಲದಿಂದಲೂ ಒಂದು ನಂಬಿಕೆ, ಒಂದು ಕಥೆ ಇದೆ ರಾಮಾಯಣದಲ್ಲಿ. ರಾಮ ಲಂಕೆಗೆ ಹೋಗಿದ್ದಾಗ ಸೀತೆಯನ್ನು ಬಿಡಿಸ್ಕೊಂಡ್ಬರ್ಲಿಕ್ಕೆ ರಾವಣನ ಜೊತೆ ಒಂದು ದೊಡ್ಡ ಹೋರಾಟ ಆಯಿತು. ರಾವಣನ ಅಂತ್ಯ ಆಯಿತು. ರಾಮ ಸಂಹಾರ ಮಾಡ್ತಾನೆ. ಅದಾದ ನಂತರ ವಿಭೀಷಣಿಗೆ ಪಟ್ಟಾಭಿಷೇಕ ಮಾಡಬೇಕು. ಲಕ್ಷ್ಮಣ ಕೇಳ್ತಾನೆ, ಅಣ್ಣ ನಾವಿವಾಗ ವಾಪಸ್ಸು ನಮ್ಮೂರಿಗೆ ಹೋಗಬೇಕು, ಅಯೋಧ್ಯೆಗೆ ಹೋಗಬೇಕು. ವಾಪಸ್ ಹೋದರೆ ಏನಾಗುತ್ತೆ, ಅಲ್ಲಿ ಭರತ ರಾಜನಾಗಿರ್ತಾನೆ, ಚಕ್ರವರ್ತಿ ಆಗಿರ್ತಾನೆ. ನೀನು ಮತ್ತೆ ಹೋದರೆ ಅಲ್ಲಿ ನೀನು ರಾಜನಾಗಬೇಕು, ನೀನು ಚಕ್ರವರ್ತಿ ಆಗಬೇಕು. ನೀನು ಚಕ್ರವರ್ತಿ ಆಗಬೇಕು ಅಂತ ಹೇಳಿದ್ರೆ ಭರತ ತನ್ನ ಸಿಂಹಾಸನವನ್ನು ನಿನಗೋಸ್ಕರ ಬಿಟ್ಕೊಡಬೇಕು. ಅದ್ರ ಬದಲಾಗಿ ಅಯೋಧ್ಯೆಗಿಂತಲೂ ಸುಂದರವಾಗಿರುವಂಥ, ಅಯೋಧ್ಯೆಗಿಂತಲೂ ಅದ್ಭುತವಾಗಿರುವಂಥ, ಅಯೋಧ್ಯೆಗಿಂತಲೂ ಮನಮೋಹಕವಾಗಿರುವಂಥ ಸ್ವರ್ಣ ನಗರಿ ಲಂಕೆಯಲ್ಲೇ ನಾವ್ಯಾಕೆ ಉಳ್ಕೋಬಾರ್ದು? ರಾವಣ ಅದಾಗಲೇ ಸತ್ತಿದ್ದಾನೆ. ಸತ್ತಿರುವಂಥ ರಾವಣನ ಸಾವಿಗೆ ಕಾರಣ ಆಗಿದ್ದು ನೀನು. ಹೀಗಾಗಿ ನೀನೇ ಈ ದೇಶದ ರಾಜನ ಯಾಕಾಗಬಾರ್ದು? ಅಯೋಧ್ಯೆಗಿಂತಲೂ ಸುಂದರವಾಗಿರುವಂಥ ಈ ಲಂಕೆಯಲ್ಲಿ ನಾನು ಮತ್ತು ನೀನು ಸೀತೆಯೊಂದಿಗೆ, ನಮ್ಮ ಅತ್ತಿಗೆಯೊಂದಿಗೆ ಯಾಕೆ ವಾಸ ಮಾಡಬಾರ್ದು ಅಂತ ಕೇಳ್ತಾನೆ. ಲಕ್ಷ್ಮಣ ಕೇಳಿದ್ದು ಸರಿಯಾಗೇ ಇತ್ತು. ಯಾಕೆಂದರೆ ಯಾವ ದಿಕ್ಕಿನಿಂದ ನೋಡಿದ್ರೂ ಲಂಕೆ ಅಯೋಧ್ಯೆಗಿಂತ ಶ್ರೀಮಂತವಾಗಿತ್ತು. ರಾವಣ ಜಗತ್ತಿನಲ್ಲಿರುವಂಥ ಎಲ್ಲ ಒಳ್ಳೆಯ ವಸ್ತುಗಳನ್ನು ಅಪಹರಿಸಿಕೊಂಡು ಬಂದು ಲಂಕೆಯಲ್ಲಿ ಕಾಪಾಡಿಟ್ಕೊಂಡಿದ್ದಂತೆ. ಅಶೋಕವನ ಅನ್ನುವಂಥ ಆ ವನದ ಸುತ್ತಮುತ್ತ ಜಗತ್ತಿನ ಅನೇಕ ಬೇರೆ ಬೇರೆ ಭಾಗಗಳಲ್ಲಿ ಬೆಳೆಯುವಂಥ ಸಸ್ಯಗಳನ್ನು ತಂದು ಬೆಳೆಸಿದಂತೆ ರಾವಣ. ಇಡೀ ಲಂಕೆಯನ್ನು ಸ್ವರ್ಣ ನಗರಿಯನ್ನಾಗಿ ಮಾಡಿದ್ದಂಥ ರಾವಣ ಲಂಕೆ ಜಗತ್ತಿನ ಅತ್ಯಂತ ಶ್ರೇಷ್ಠ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಏನು ಬೇಕೋ ಅಷ್ಟನ್ನು ಮಾಡಿದ್ದ, ಶ್ರೀಮಂತಿಕೆಯ ದೃಷ್ಟಿಯಿಂದ, ಸಂಪತ್ತಿನ ದೃಷ್ಟಿಯಿಂದ. ಲಕ್ಷ್ಮಣ ಹೇಳಿದ ನ್ಯಾಯಯುತವಾಗಿ ಆಗಿತ್ತು. ಆದರೆ ರಾಮ ಹೇಳ್ತಾನೆ, ಲಕ್ಷ್ಮಣ ಅವನು ಹೇಳುವಂಥ ಮಾತು ಇವತ್ತಿಗೂ ನಮ್ಮ ದೇಶದ ಪರಂಪರೆಯಲ್ಲಿ, ಸಂಸ್ಕೃತಿಯಲ್ಲಿ ಸೇರಿ ಹೋಗಿದೆ. ರಾಮ ಹೇಳ್ತಾನೆ, ಲಕ್ಷ್ಮಣ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ. ಅದರರ್ಥ ಈ ಲಂಕೆ ಸ್ವರ್ಣ ನಗರಿ ಆಗಿರ್ಬೋದು, ಸಂಪತ್ತಿರ್ಬೋದು, ಶ್ರೀಮಂತಿಕೆಯಿಂದ ತುಂಬಿರಬಹುದು. ಆದರೆ ಲಕ್ಷ್ಮಣ, ಇದು ನಿನ್ನ ತಾಯ್ನಾಡಲ್ಲ, ಇಲ್ಲಿ ನಿನ್ನ ತಾಯಿ ಇಲ್ಲ. ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತ ಹಿರಿದು. ನೀನು ತಾಯಿ ಮತ್ತು ತಾಯ್ನಾಡಿನ ಮುಂದೆ ಸ್ವರ್ಗವನ್ನು ಇಟ್ಟು ನಿನಗೆ ಯಾವುದು ಬೇಕು ಅಂತ ಕೇಳಿದರೆ ನಾನು ನನ್ನ ತಾಯಿ ಮತ್ತು ತಾಯ್ನಾಡನ್ನೇ ಆಯ್ಕೆ ಮಾಡ್ಕೊಳ್ತೀನಿ. ಯಾಕೆಂದರೆ ಅದು ಸ್ವರ್ಗಕ್ಕಿಂತ ಹೆಚ್ಚು ಅನ್ನೋ ಕಾರಣಕ್ಕೋಸ್ಕರ. ಹೀಗಾಗಿ ನಾನು ಅಯೋಧ್ಯೆಗೆ ಹೋಗಬೇಕು, ನಾನು ಅಯೋಧ್ಯೆಗೆ ಹೋಗೋನೆ ಅಂಥೇಳಿ ರಾಮ ಅಲ್ಲಿಂದ ಲಕ್ಷ್ಮಣನನ್ನು, ಸೀತೆಯನ್ನು ಕರ್ಕೊಂಡು ಅಯೋಧ್ಯೆಗೆ ಬಂದದ್ದು. ಈ ಪರಂಪರೆ ನಮ್ಮಲ್ಲಿ ಶತಮಾನಗಳಿಂದ ಇದೆ. ಸಹಸ್ರ ವರ್ಷಗಳಿಂದ ಈ ನಂಬಿಕೆ ನಮ್ಮಲ್ಲಿ ಬೇರು ಬಿಟ್ಟಿದೆ. ಈ ದೇಶವನ್ನು ತಾಯಿಯ ರೂಪದಲ್ಲಿ ನೋಡುವಂಥ, ಒಂದು ರಾಷ್ಟ್ರವನ್ನಾಗಿ ಅಖಂಡವಾಗಿ ನೋಡುವಂಥ ಸಂಸ್ಕೃತಿ ನಮಗೆ ಬಹಳ ಹಿಂದಿನಿಂದಲೂ ಇದೆ. ಆ ಕಾರಣಕ್ಕೋಸ್ಕರವೇ ವಿಷ್ಣುವಿನ ಪತ್ನಿಯನ್ನು ನಾವು ಭೂದೇವಿ ಅಂತ ಕರೆದಿದ್ದು. ಭೂಮಿಯನ್ನು ನಾವು ತಾಯಿ ಅಂತ ಅವತ್ತಿನಿಂದಲೂ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ನಮಗೇನು ಹೊಸದಲ್ಲ.
ಭಾರತವನ್ನು ರಾಷ್ಟ್ರ ಅಂತ ಕಂಡುಹಿಡಿದಿದ್ದು ತೀರಾ ಇತ್ತೀಚೆಗಲ್ಲ, ಅಥವಾ ಬ್ರಿಟಿಷರು ಬಂದಾಗ ಅಲ್ಲ. ನಮ್ಮ ಸಂಸ್ಕೃತಿಯಲ್ಲಿ, ಪರಂಪರೆಯಲ್ಲಿ ಅದು ಬೆರೆತು ಹೋಗಿದೆ. ನಾವು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಕೆಲವೊಂದು ಶ್ಲೋಕಗಳನ್ನು ಹೇಳ್ತೀವಿ. ಸಮುದ್ರ ವಸನೆ ದೇವಿ ಪರ್ವತಸ್ಥಾನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮಿ ಅಂತ ಬಹಳ ಜನ ತಿಳಿದವರು, ಹಿರಿಯರು ತಾವು ಬೆಳಗ್ಗೆ ಎದ್ದ ತಕ್ಷಣ ನೆಲದ ಮೇಲೆ ಕಾಲಿಡದೆ ಕೈಯಿಂದ ನೆಲವನ್ನು ಮುಟ್ಟಿ ಕಣ್ಣಿಗೊತ್ಕೊಳ್ತಾ ಈ ಶ್ಲೋಕವನ್ನು ಹೇಳ್ತಾರೆ. ಏನು ಈ ಶ್ಲೋಕದ ಅರ್ಥ? ಸಮುದ್ರ ವಸನೆ ದೇವಿ, ಸಮುದ್ರವನ್ನು ವಸನವನ್ನಾಗಿ ಹುಟ್ಟಿರುವಂಥ, ಸೀರೆಯನ್ನಾಗಿ ಹುಟ್ಟಿರುವಂಥ ದೇವಿ, ಪರ್ವತ ಸ್ತನಮಂಡಲೆ, ಪರ್ವತಗಳನ್ನು ನಿನ್ನ ಸ್ತನಮಂಡಲಗಳನ್ನಾಗಿಟ್ಟುಕೊಂಡು ಅಲ್ಲಿಂದ ಹರಿದಂಥ ಅಮೃತ ಸದೃಶ ಹಾಲಿನಂಥ ಗಂಗಾ, ಯಮುನಾ, ಸಿಂಧು, ಬ್ರಹ್ಮಪುತ್ರ ನದಿಗಳಿಂದ, ಆ ಅಮೃತದಿಂದ ನಮ್ಮನ್ನು ನೀವು ಪೋಷಿಸ್ತಾ ಇದ್ದೀಯಾ. ಸಮುದ್ರ ವಸನೆ ದೇವಿ ಪರ್ವತ ಸ್ತನಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮಿ. ವಿಷ್ಣುವಿನ ಪತ್ನಿಯಾದಂಥ ಭೂದೇವಿ, ನಿನ್ನನ್ನು ನಾವು ಪ್ರತಿನಿತ್ಯ ಬೆಳಗ್ಗೆ ಎದ್ದು ನಮ್ಮ ಅವಶ್ಯಕತೆಯ ಕಾರಣಕ್ಕೋಸ್ಕರ ನಿನ್ನನ್ನು ತುಳಿತೀವಿ. ನಾನು ನಡೆದಾಡಬೇಕು ನಿನ್ನ ಮೇಲೆ, ಬೇರೆ ದಾರಿ ಇಲ್ಲ. ನಾನು ಬದುಕಬೇಕು ಅಂದರೆ ಓಡಾಟ ಮಾಡಬೇಕು, ನಿನ್ನ ಮೇಲೆ ವ್ಯವಸಾಯ ಮಾಡಬೇಕು. ನೇಗಿಲಿನ ಮೊನಚಾದ ಆ ಆಯುಧದಿಂದ ನಿನ್ನ ಮೈಯನ್ನು ನಾನು ಗೀರಬೇಕು. ಆದರೆ ಅದೆಲ್ಲವನ್ನು ನೀನು ತಡ್ಕೊಳ್ತೀಯ, ನನಗೋಸ್ಕರ ನೀನು ಕಾಪಾಡ್ತೀಯ ನನ್ನನ್ನು. ಅದೆಲ್ಲವನ್ನು ಸಹಿಸಿಕೊಂಡು ನಿನ್ನ ಹತ್ರ ಒಂದು ಮನವಿ ಮಾಡ್ಕೊಳ್ತೀನಮ್ಮ. ಅದೇನು ಅಂತ ಕೇಳಿದ್ರೆ, ನಾನು ಬೆಳಗ್ಗೆ ಎದ್ದು ನಿನ್ನ ಮೇಲೆ ನಡೆದಾಡ್ತೀನಲ್ಲ, ಪಾದವನ್ನು ನಿನಗೆ ಸ್ಪರ್ಶ ಮಾಡ್ತೀನಲ್ಲ, ಅದಕ್ಕೋಸ್ಕರ ನನಗೆ ಕ್ಷಮಿಸ್ಬಿಡಮ್ಮ ಅಂತ ತಾಯಿಯನ್ನು ಕೇಳ್ಕೊಳ್ಳುವಂಥ ಸಂಸ್ಕೃತಿ ನಮ್ಮ ಪರಂಪರೆಯಲ್ಲಿದೆ. ಇದು ಯಾರೋ ಹೊಸದಾಗಿ ನಮ್ಗೆ ಹೇಳ್ಕೊಟ್ಟಿದ್ದಲ್ಲ. ಭೂಮಿಯನ್ನು ತಾಯಿಯನ್ನಾಗಿ ಕಾಡುವಂಥ, ದೇಶವನ್ನು ಭಾರತ ಮಾತೆಯನ್ನಾಗಿ ಕಾಡುವಂಥ ಸಂಸ್ಕೃತಿ ಸಹಸ್ರ ಮಾನಗಳಿಂದ ಹಿಂದೂಗಳ ರಕ್ತದಲ್ಲಿ ಹರಿದು ಬಂದಿದೆ. ಈ ಮಣ್ಣಿನ ಮಕ್ಕಳ ಪರಂಪರೆಯಲ್ಲಿ ಹರಿದು ಬಂದಿದೆ ಅಂತ. ಈ ದೇಶದ ಜನರ ನಂಬಿಕೆ ಎಷ್ಟು ಚೆನ್ನಾಗಿದೆ. ಬಹಳ ಜನ ನಮ್ಮ ನಂಬಿಕೆಗಳನ್ನು ಮೂಢನಂಬಿಕೆ ಅಂತ ಅಪಹಾಸ್ಯದ ವಸ್ತುವನ್ನಾಗಿ ಮಾಡ್ಕೊಂಡಿದ್ದಾರೆ. ದುರಂತ ಏನು ಅಂತ ಕೇಳಿದ್ರೆ, ಅವರು ಅಪಹಾಸ್ಯದ ವಸ್ತು ಮಾಡಿಕೊಂಡ್ರೂ ಪರವಾಗಿಲ್ಲ, ಆದರೆ ನಮ್ಮದೇ ಧರ್ಮದ ಜನರಿಗೆ ಅದರ ಮೂಲ ಸತ್ವ ತಿಳಿಯದೆ ಅವರ ಅಪಹಾಸ್ಯಕ್ಕೆ ಸರಿಯಾಗಿ ಎದುರೇಟು ಕೊಡಲಿಕ್ಕಾಗದೆ ಒದ್ದಾಡ್ತಾ ಇರುವಂಥದ್ದು ಒಂದು ದುರಂತ ಕತೆ. ಯಾಕಂತ ಹೇಳಿದ್ರೆ, ನಮ್ಮ ಧರ್ಮದ ವಿಚಾರಗಳನ್ನು ನಾವು ಜನಕ್ಕೆ ತಿಳಿಸ್ಲಿಲ್ಲ, ಅದನ್ನು ಅರ್ಥ ಮಾಡಿಸ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಆದರೆ ಇವತ್ತು ಇನ್ನೂ ಕಾಲ ಮುಂಚಿಲ್ಲ, ಈ ವಿಚಾರವನ್ನು ನಾವು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಈ ರೀತಿಯ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ನಮ್ಮ ಧರ್ಮದಲ್ಲಿ ಸಿಕ್ಕಿದ್ದನ್ನೆಲ್ಲ ದೇವರು ಅಂತ ನಾವು ಪೂಜೆ ಮಾಡ್ತೀವಿ. ನಾವು ಕಲ್ಲನ್ನು ಪೂಜೆ ಮಾಡ್ತೀವಿ, ಮಣ್ಣನ್ನು ಪೂಜೆ ಮಾಡ್ತೀವಿ, ನೀರನ್ನು ಪೂಜೆ ಮಾಡ್ತೀವಿ, ಪ್ರಾಣಿಗಳನ್ನು ಪೂಜೆ ಮಾಡ್ತೀವಿ. ಯಾವುದನ್ನು ಪೂಜೆ ಮಾಡಲ್ಲ ಅಂತ ಕೇಳಬೇಕು, ಅದೆಲ್ಲವನ್ನೂ ನಾವು ಆರಾಧಿಸ್ತೀವಿ. ಯಾಕೆ ಹೀಗೆ ಮಾಡ್ತೀವಿ? ಇದೆಲ್ಲ ಮೂಢನಂಬಿಕೆನಾ ಅಂತ ಕೇಳಿದ್ರೆ, ನಮ್ಮ ಸಂಸ್ಕೃತಿಯ ವೈಶಾಲ್ಯತೆ ನಮಗೆ ಮಂದಟ್ಟಾಗುತ್ತೆ. ಸ್ನೇಹಿತರೆ, ನಾವು ತಾಯಿ ಅಂತ ಕರೆಯುವಂಥ, ಗೌರವಿಸುವಂಥ, ದೇವರು ಅಂತ ಪೂಜಿಸುವಂಥ, ಗೌರವಿಸುವಂಥ ವಸ್ತುಗಳು ಯಾವುದು ಅಂತ ಒಂದು ಸಲ ನಾವು ಅವಲೋಕನ ಮಾಡ್ಕೊಳ್ಳೋಣ. ನಮ್ಮ ತಾಯಿ ನಮ್ಮ ಮನೆಯಲ್ಲಿ ಕಲಿಸ್ಕೊಡುವಂಥ ಸಂಸ್ಕಾರಗಳು ಹೇಗಿದೆ ಅಂತ. ನಮ್ಮ ಮಗು ತಾನು ಬರೆಯುವಂಥ ಪೇಪರನ್ನು ಕಾಲಲ್ಲಿ ತುಳಿದು ಬಿಟ್ರೆ ನಮ್ಮಮ್ಮ ತಕ್ಷಣ ಹೇಳ್ತಾಳೆ, ಮಗು ಪೇಪರ್ ತುಳಿದಿದೆಯಾ, ನಮಸ್ಕಾರ ಮಾಡ್ಕೋ. ನಾವೆಲ್ಲ ನಮಸ್ಕಾರ ಮಾಡ್ಕೊಳ್ತಿದ್ವಿ ಚಿಕ್ಕದ್ರಲ್ಲಿ. ಅಮ್ಮ ಹೇಳಿದ್ದು ಅನ್ನೋ ಕಾರಣಕ್ಕೋಸ್ಕರ ಕಾಲಲ್ಲಿ ತುಳಿದು ಬಿಟ್ಟಿದ್ದೀನಿ, ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಕಣ್ಣು ಗೊತ್ಕೊಳ್ತಾ ಇದೆ. ದೊಡ್ಡವನಾದ ಮೇಲೆ ನನಗನ್ನಿಸ್ತು, ನಾನು ತುಳಿದಿದ್ದು ಪೇಪರ್. ಆ ಪೇಪರ್ನ ತಯಾರು ಮಾಡೋದು ಪೇಪರ್ ಫ್ಯಾಕ್ಟ್ರಿಗಳಲ್ಲಿ ತಯಾರು ಮಾಡ್ತಾರೆ, ಮರದ ತಿರುಳಿನಿಂದ ಕಾಗದವನ್ನು ತಯಾರು ಮಾಡ್ತಾರೆ, ಅದು ಸರಸ್ವತಿ ಅಲ್ಲ ಅಂತ. ಆದರೆ ನನ್ನ ತಾಯಿ ನನಗೆ ಹೇಳ್ಕೊಟ್ಟಿದ್ದು ಅದು ಸರಸ್ವತಿ, ನಮಸ್ಕಾರ ಮಾಡ್ಕೋ ಅಂತ. ಚಿಕ್ಕದ್ರಲ್ಲಿ ನೋಟು ಕೆಳಗಡೆ ಬಿದ್ದರೆ ನನ್ನ ತಾಯಿ ತಕ್ಷಣ ಹೇಳ್ತಾ ಇದ್ಲು, ಹಣ ಕೆಳಗಡೆ ಬೀಳಿಸಿದೆಯಾ, ಬೀಳಿಸಬಾರ್ದು, ಕೈಗೆತ್ಕೋ, ಕಣ್ಣಿಗೊತ್ಕೋ ಅಂತ ಹೇಳ್ತಾ ಇದ್ಲು. ನಾವು ಕೈಗೆ ಎತ್ಕೊಳ್ತಾ ಇದ್ವಿ, ಕಣ್ಣಿಗೆ ಒತ್ಕೊಳ್ತಾ ಇದ್ವಿ. ದೊಡ್ಡವನಾದ್ಮೇಲೆ ನನಗೆ ಗೊತ್ತಾಯಿತು, ಈ ನೋಟನ್ನು ಪ್ರಿಂಟ್ ಮಾಡೋದು ಅದೇ ಕಾಗದದ ಮೇಲೆ ಮೈಸೂರಿನ ರಿಸರ್ವ್ ಬ್ಯಾಂಕ್ನ ಮುದ್ರಣಾಲಯದಲ್ಲಿ, ನೋಟು ಮುದ್ರಣಾಲಯದಲ್ಲಿ ಪ್ರಿಂಟ್ ಮಾಡ್ತಾರೆ ಅಂತ ಗೊತ್ತಾಯಿತು. ಇದು ಹೇಗೆ ಲಕ್ಷ್ಮಿ ಆಗುತ್ತೆ ಅಂತ ನಾನು, ಸೈಂಟಿಫಿಕ್ ಮನೋಭಾವ ಅಲ್ವಾ, ಡಬಲ್ ಡಿಗ್ರಿಗಳೆಲ್ಲ ತೊಗೊಂಡ್ಬಿಟ್ಟಿರ್ತೀವಿ ನಾವು, ನಮ್ಮ ಪ್ರಶ್ನೆ ಹುಟ್ಟೋದು ಸಹಜ. ಅದಾದ ನಂತರ ನಮ್ಮ ಮನೇಲಿ ಒಂದು 4 ಕಾಲಿನ ಪ್ರಾಣಿ ಇದೆ, ಅದನ್ನು ಹಸು ಅಂತ ಕರಿತೀವಿ. ಆ ಹಸುವನ್ನು ನಾನು ಹಸು ಅಂತ ಕರಿಬೋದು, ಆದರೆ ನಮ್ಮಮ್ಮ ಮಾತ್ರ ಅದನ್ನು ಗೋಮಾತೆ ಅಂತಲೇ ಕರೆಯೋದು. ಅದನ್ನು ಈಗಲೂ ಪೂಜೆ ಮಾಡ್ತಾಳೆ, ಅದಕ್ಕೆ ನಮಸ್ಕಾರ ಮಾಡ್ತಾಳೆ. ಸಂಕ್ರಾಂತಿ ದಿನ ನಮ್ಮ ರೈತರೆಲ್ಲ ಅದಕ್ಕೆ ಬಣ್ಣ ಬಣ್ಣದ ಬಲೂನ್ಗಳನ್ನು ಕಟ್ಟಿ ಅದಕ್ಕೆ ಪೂಜೆ ಮಾಡಿಯೇ ಹೊಲ ಉಳ್ಳೋದು, ಅದನ್ನು ಪೂಜಿಸುವಂಥದ್ದು ಅಂತ ಗೋಮಾತೆ ಅಂತ ಕರೀತಾಳೆ. ಅದು ಯಾವತ್ತೂ 4 ಕಾಲಿನ ಪ್ರಾಣಿ ಆಗಲಿಲ್ಲ ನಮ್ಮ ರೈತರಿಗಾಗಲಿ ನಮ್ಮ ತಾಯಿಗಾಗಲಿ. ಅದೇ ನನಗನ್ಸುತ್ತೆ, ಓದ್ಕೊಂಡಿರೋ ನನಗೆ ಇದು 4 ಕಾಲಿನ ಪ್ರಾಣಿ, ಇದನ್ನು ಕೌ ಅಂತ ಕರೀತಾರೆ, ಇದನ್ನು ಹಸು ಅಂತ ಕರೀತಾರೆ. ಈ ಹಸು ಒಂದು ಪ್ರಾಣಿ ಅಷ್ಟೇ ನನಗೆ ಗೊತ್ತಿರೋದು. ನನ್ನ ತಾಯಿ ದಿನ ಇಲ್ಲಿ ಆಲದ ಮರ ಇದೆಯಲ್ಲ, ಆಲದ ಮರನೋ ಅರಳಿ ಮರನೋ ಯಾವುದೋ ಮರದ ಸುತ್ತ ಪ್ರತಿನಿತ್ಯ ಪ್ರದಕ್ಷಿಣೆ ಹಾಕ್ತಾಳೆ. ನಾನು ನಮ್ಮಮ್ಮನ ಕೇಳ್ತೀನಿ, ಇದು ಮೂಢನಂಬಿಕೆ ಅಲ್ವಾ? ಅವಳಿಗೆ ಗೊತ್ತಿಲ್ಲ, ಅವಳು ಪ್ರದಕ್ಷಿಣೆ ಹಾಕೋದಷ್ಟೇ ಗೊತ್ತು. ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡ್ಕೊಳ್ತಾಳೆ, ಆಕೆ ಬೇವಿನ ಮರಕ್ಕೆ ನಮಸ್ಕಾರ ಮಾಡ್ಕೊಳ್ತಾಳೆ, ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕ್ತಾಳೆ. ಇದು ನಮ್ಮಮ್ಮ ಮಾಡುವಂಥ ಸಾಮಾನ್ಯ ಸಂಗತಿಗಳು. ಆಕೆ ಭೂಮಿಯನ್ನು ತಾಯಿ ಅಂತ ನಮಸ್ಕಾರ ಮಾಡ್ಕೊಳ್ತಾಳೆ. ಹೊಲ ಉಳೋದಕ್ಕಿಂತ ಮುಂಚೆ ರೈತ ಭೂಮಿಗೆ ನಮಸ್ಕಾರ ಮಾಡಿಕೊಂಡು, ಅಮ್ಮ ಬಂಗಾರದ ಬೆಳೆ ಕೊಡು ತಾಯಿ ಅಂತ ಅವಳಿಗೆ ನಮಸ್ಕಾರ ಮಾಡಿ ಹೊಲ ಉಳೋದು.
ಇದೆಲ್ಲ ನಮ್ಮ ಸಂಸ್ಕೃತಿಯ ಅಂಗ. ನಮ್ಮೆಲ್ಲ ದೇವಾನುದೇವತೆಗಳ ವಾಹನಗಳೆಲ್ಲವೂ ಪ್ರಾಣಿಗಳೇ. ನಾವು ಪ್ರಾಣಿಗಳಲ್ಲೇ ದೇವರನ್ನ ಕಾಡ್ತೀವಿ. ಆನೆ ದೇವರು, ಮಂಗ ಹನುಮಂತ ಅದು ದೇವರು, ನಾಯಿ ನಾರಾಯಣ ಅದು ದೇವರು, ದತ್ತನ ವಾಹನ ದತ್ತ ಅಂತ ನಾವು ಭಾವಿಸ್ತೀವಿ. ದೇವರನ್ನ ಪ್ರಾಣಿಗಳಲ್ಲೂ ದೇವರನ್ನ ಕಾಣುವಂಥ ಸಂಸ್ಕೃತಿ. ಕಾಗೆಯನ್ನು ಶನಿ ಮಹಾತ್ಮನಿಗೆ ಹೋಲಿಸ್ತೀವಿ, ಗಿಳಿಯನ್ನು ಇನ್ನೊಂದು ಯಾವುದಕ್ಕೂ ಹೋಲಿಸ್ತೀವಿ, ಹಸುವನ್ನು ಕಾಮಧೇನು ಅಂತ ಕರಿತೀವಿ, 330 ಕೋಟಿ ದೇವತೆಗಳ ಆವಾಸ ಸ್ಥಾನ ಅಂತ ಭಾವಿಸ್ತೀವಿ. ಇದೆಲ್ಲ ಮೂಢನಂಬಿಕೆಗಳಲ್ವಾ? ಈಗಿನ ವೈಜ್ಞಾನಿಕ ಯುಗದ ಯುವಕರು ಅಥವಾ ವಿದ್ಯಾರ್ಥಿಗಳು ಮಾಡುವಂಥ ಪ್ರಶ್ನೆಗಳಿಗೆ ನಮ್ಮಲ್ಲಿ ಉತ್ತರ ಇದೆಯಾ ಅಂತ ಹುಡ್ಕೊಂಡಾಗ ಭಾಳ ಜನಕ್ಕೆ ಉತ್ತರ ಇಲ್ಲ, ನಂಬಿಕೆ ಅಷ್ಟೇ ನಾವು ನಂಬ್ತಾ ಇದ್ದೀವಿ ಅಂತ. ಆದರೆ ಇದರ ಹಿಂದಿನ ರಹಸ್ಯವನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋದರೆ ನಮ್ಮ ಧರ್ಮದ ವೈಶಾಲ್ಯತೆ ಮತ್ತು ಶ್ರೇಷ್ಠತೆ ನಮ್ಗೆ ಅರ್ಥ ಆಗುತ್ತೆ. ಏನು ಅಂತ ಹೇಳಿದ್ರೆ, ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯ ಬದುಕಬೇಕು ಅಂತ ಹೇಳಿದ್ರೆ ಕೆಲವೊಂದು ಮೂಲಭೂತ ಅವಶ್ಯಕತೆಗಳಿದೆ. ಅದು ನೀರು, ಗಾಳಿ, ಆಹಾರ. ನೀರನ್ನು ನಮಗೆ ಕೊಡುವಂಥದ್ದು ಯಾರು? ನೀರನ್ನು ಕೊಡುವಂಥದ್ದು ಹಿಮಾಲಯದಿಂದ ಹರಿದು ಬರುವಂಥ ನದಿಗಳು. ನಮ್ಮೊಳಗಡೆ ಇರುವಂಥ ನದಿಗಳು, ಬಾವಿಗಳು, ಕೆರೆ ಕಟ್ಟೆಗಳು ನಮಗೆ ನೀರನ್ನು ಒದಗಿಸ್ಕೊಡುತ್ತೆ. ನೀರಿಲ್ಲದೆ ನಾವು ಬದುಕಲಿಕ್ಕಾಗಲ್ಲ. ಗಾಳಿ ಇಲ್ಲದೆ ನಾವು ಬದುಕಲಿಕ್ಕಾಗಲ್ಲ. ಆ ಗಾಳಿಯನ್ನು ಒದಗಿಸ್ಕೊಡೋದು ಯಾವುದು? ಮರಗಿಡಗಳು ಕೊಡುತ್ತೆ. ಅದನ್ನು ನಾವು ಗಾಳಿಯನ್ನು ಸ್ವೀಕರಿಸ್ತೀವಿ, ಬದುಕ್ತೀವಿ. ಆಹಾರವನ್ನು ಕೊಡುವಂಥದ್ದು ಯಾವುದು? ನಮ್ಗೆ ಆಹಾರವನ್ನು ಕೊಡುವಂಥದ್ದು ಮಣ್ಣು, ಭೂಮಿ. ಆ ಆಹಾರವನ್ನು ಕೊಡೋದಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು ಹಸುವಿನಂಥ ಪ್ರಾಣಿಗಳು. ಇದಿಷ್ಟು ನಮ್ಗೆ ಅರ್ಥ ಆದರೆ ಸಾಕು, ನಮ್ಮ ಜನಜೀವನ, ನಮ್ಮ ಸಮಾಜ, ನಮ್ಮ ಧರ್ಮ ತನಗೆ ಉಪಕಾರ ಮಾಡಿದವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ಜನಾಂಗವಾಗಿತ್ತು ಅಂತ. ಇಡೀ ಪ್ರಕೃತಿಯಲ್ಲಿ ಯಾವ ಜನಾಂಗ ತಾನು ಪಡೆದಂಥ ಉಪಕಾರಕ್ಕೆ ಪ್ರತ್ಯುಪಕಾರವಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಲ್ವೋ ಆ ಸಮಾಜವಾಗಲಿ, ಆ ಜನಾಂಗವಾಗಲಿ, ಆ ದೇಶವಾಗಲಿ ಜಾಸ್ತಿ ದಿನ ಉಳಿಯೋದಿಲ್ಲ. ನೀವು ಕಾಡನ್ನು ತುಂಬ ಶೋಷಣೆ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ, ಸಮಾಜ ಹಾಳಾಗುತ್ತೆ, ಸಮಾಜ ನಾಶ ಆಗುತ್ತೆ. ನಾವು ಪ್ರಕೃತಿಯನ್ನು ಶೋಷಣೆ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ ನಾವು ಹಾಳಾಗ್ತೀವಿ. ನೀರನ್ನು ಪೊಲ್ಯೂಷನ್ ಮಾಡ್ತಾ ಹೋದಂತೆ ಕುಡಿಯೋದಕ್ಕೆ ನೀರು ಸಿಗದೆ ನಾವು ಹಾಳಾಗ್ತೀವಿ. ಗಾಳಿಯನ್ನು ಪೊಲ್ಯೂಷನ್ ಮಾಡಿದರೆ ಗಾಳಿಯಿಂದಾಗ ನಾವು ಸಾಯ್ತೀವಿ. ಆದರೆ ನಮ್ಮ ಪೂರ್ವಿಕರಿಗೆ ಗೊತ್ತಿತ್ತು, ಇವೆಲ್ಲವನ್ನೂ ಪೊಲ್ಯೂಷನ್ ಮಾಡಬಾರ್ದು ಅಂತಾದರೆ, ಕಲುಷಿತ ಮಾಡಬಾರ್ದು ಅಂತ ಹೇಳಿದ್ರೆ ಇದನ್ನು ಪವಿತ್ರವನ್ನಾಗಿ ನೋಡಬೇಕು ಅಂತ. ಹೀಗಾಗಿ ನೀರನ್ನು ಅವರು ಗಂಗಾ ಮಾತೆ ಅಂತ ಕರೆದ್ರು. ನಮ್ಮಮ್ಮ ನೀರನ್ನು ಕಚ್ಚಿ ಕುಡಿಬೇಕಾದರೆ ನಾನು ಹೇಳ್ತಾ ಇದ್ಲು, ಅದು ಗಂಗಾ ಮಾತೆ ಕಚ್ಚಿ ಕುಡಿಬಾರ್ದು, ಅದನ್ನು ಎತ್ತಿ ಕುಡಿಬೇಕು ಅಂತ ಸಂಸ್ಕಾರ ಕೊಡ್ತಾ ಇದ್ಲು. ಚಿಕ್ಕದ್ರಿಂದಲೇ ನನಗನ್ನಿಸ್ತಾ ಇತ್ತು, ನೀರನ್ನು ಹಾಳು ಮಾಡಬಾರ್ದು. ಗಾಳಿಯನ್ನು ಸೇವಿಸಬೇಕಾದ್ರೆ ನಮ್ಮಮ್ಮ ಹೇಳ್ಕೊಡ್ತಾ ಇದ್ಲು, ಈ ಗಾಳಿ ವಾಯುದೇವ ಅಂತ ಕರಿತೀವಿ, ಇದು ದೇವರು. ಈ ದೇವರನ್ನು ನಮಗೆ ಕೊಡುವಂಥದ್ದು ಪ್ರಕೃತಿ, ಗಿಡಗಳು. ಯಾವುದೇ ಫ್ಯಾಕ್ಟ್ರಿಯಲ್ಲಿ ಆಕ್ಸಿಜನ್ ತಯಾರಾಗಲ್ಲ, ಗಿಡಗಳು ಕೊಡುವಂಥದ್ದು, ಮರಗಳು ಕೊಡುವಂಥದ್ದು. ಮರವನ್ನು ಪ್ರಕೃತಿ ಮಾತೆ ಅಂತ ಪೂಜೆ ಮಾಡುವಂಥ, ಪ್ರಕೃತಿಯನ್ನು ಗೌರವಿಸೋದು ನನ್ನ ತಾಯಿ ಹೇಳ್ಕೊಟ್ಲು. ನೀರನ್ನು ಪೂಜಿಸಬೇಕು, ಪ್ರಕೃತಿಯನ್ನು ಪೂಜಿಸಬೇಕು, ಗಾಳಿಯನ್ನು ಪೂಜಿಸಬೇಕು, ಬೆಂಕಿಯನ್ನು ಅಗ್ನಿ ಅಂತ ಹೇಳ್ಕೊಟ್ಲು. ಅಗ್ನಿಯನ್ನು ನಾವು ಪೂಜಿಸ್ತೀವಿ. ಕಾಡಲ್ಲಿರುವಂಥ ಎಲ್ಲ ಪ್ರಾಣಿಗಳಿಲ್ಲದೆ ನಾವು ಬದುಕಲಿಕ್ಕಾಗಲ್ಲಪ್ಪ, ಅದನ್ನೆಲ್ಲ ನಿನ್ನ ಆಸೆಗೋಸ್ಕರ ಕೊಂದು ಬಿಟ್ಟರೆ ನೀನು ಚೆನ್ನಾಗಿ ಬದುಕಕ್ಕಾಗಲ್ಲ ಅಂತ ಪ್ರಾಣಿಗಳನ್ನು ದೇವರನ್ನಾಗಿ ಮಾಡಿ ಪ್ರಾಣಿಗಳನ್ನು ಉಳಿಸೋದನ್ನು, ಮಾನವೀಯತೆಯನ್ನು ನನಗೆ ಕಲಿಸ್ಕೊಟ್ಲು ನನ್ನ ತಾಯಿ. ನನಗೆ ವಿದ್ಯೆ ಕಲೀಲಿಕ್ಕೆ ಕಾರಣ ಆಗಿದ್ದಂಥ ಪೇಪರನ್ನು ಸರಸ್ವತಿ ಅಂತ ಹೇಳಿಕೊಟ್ಟು, ನಿನ್ನ ವಿದ್ಯೆಗೆ ಕಾರಣಕರ್ತ ಆಗಿರುವಂಥ ಸರಸ್ವತಿ ಮಾತೆಯನ್ನು ವಂದಿಸುವಂಥ, ಸರಸ್ವತಿಯನ್ನು ಪೂಜಿಸೋದು ಹೇಳ್ಕೊಟ್ಲು. ಪೇಪರನ್ನು ಪೂಜಿಸೋದು ನನಗೆ ಹೇಳ್ಕೊಟ್ಲು. ದುಡ್ಡಿಲ್ಲದೆ ಬದುಕಲಿಕ್ಕಾಗಲ್ಲ, ಸಂಪತ್ತು ಬೇಕೇ ಬೇಕು. ಹೀಗಾಗಿ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿ ಅಂತೇಳಿ ದುಡ್ಡನ್ನು ಪೂಜಿಸುವಂಥದ್ದನ್ನು ನನ್ನ ತಾಯಿ ಕಲಿಸ್ಕೊಟ್ಲು. ಆಕೆ ಪ್ರಾಪಂಚಿಕವಾಗಿ, ಪಾರಮಾರ್ಥಿಕವಾಗಿ ನಮಗೆಲ್ಲ ಏನೇನು ಬೇಕೋ ಎಲ್ಲದನ್ನೂ ಗೌರವಿಸುವಂಥ, ಅದಕ್ಕೆ ಕೃತಜ್ಞತೆ ವ್ಯಕ್ತಪಡಿಸುವಂಥ ಸಂಸ್ಕಾರವನ್ನು ಕೊಟ್ಟಿದ್ದರ ಫಲವಾಗಿ ಇಡೀ ಜಗತ್ತಿನಲ್ಲಿ ಇವತ್ತಿನವರೆಗೂ ನಾಶ ಆಗದೆ ಉಳಿದಿರ್ತಕ್ಕಂಥ ಅತ್ಯಂತ ಪ್ರಾಚೀನ ಪರಂಪರೆ ಹಿಂದೂ ಪರಂಪರೆಯಾಗಿದೆ, ಭಾರತದ ಪರಂಪರೆಯಾಗಿದೆ. ಇದಕ್ಕೆ ಕಾರಣ ಆಗಿದ್ದು ರಾಜ ಮಹಾರಾಜರಲ್ಲ, ನಮ್ಮ ಮನೇಲಿರುವಂಥ ಓದು ಬರಹ ಗೊತ್ತಿಲ್ಲದೆ ಇರ್ತಕ್ಕಂಥ, ನಾವೆಲ್ಲ ಮೂಢನಂಬಿಕೆ ಮಾಡ್ತಿದ್ದಾಳೆ ಅಂತ ಆಡಿಕೊಳ್ಳುವಂಥ ನನ್ನ ತಾಯಿ. ಧರ್ಮವನ್ನು ಉಳಿಸಿದ್ದು ನನ್ನ ತಾಯಿ ಅಂತ. ಆದರೆ ಇವತ್ತಿನ ದಿನ ನಮ್ಮ ಮಕ್ಕಳು ತುಂಬ ಕಲ್ತಿದ್ದೀವಿ, ತುಂಬ ಓದಿದ್ದೀವಿ ಅಂತ ನಮ್ಮ ತಂದೆ ತಾಯಿ ಪೂರ್ವಿಕರೆಲ್ಲರನ್ನೂ ಅನಕ್ಷರಸ್ಥರು ಅಂತ ಭಾವಿಸಿ ನಾವು ತುಂಬ ಮುಂದೆ ಬಂದುಬಿಟ್ಟಿದ್ದೀವಿ ಅಂತ ಧರ್ಮವನ್ನು ಬಿಟ್ಟು ಓಡ್ತಾ ಇದ್ದೀವಿ. ಇದು ಯಾವುದಕ್ಕೂ ಒಳ್ಳೆಯದಲ್ಲ. ಇದನ್ನು ಮತ್ತೆ ವಾಪಸ್ ತರಬೇಕು ಅಂತ ಹೇಳಿದ್ರೆ ಧರ್ಮ ಜಾಗೃತಿಯ ಕಾರ್ಯ ಆಗಬೇಕು. ನಮ್ಮ ಧರ್ಮ ಏನು, ನಮ್ಮ ಧರ್ಮ ಯಾಕೆ, ನಮ್ಮ ಧರ್ಮ ಹೇಗೆ ಅನ್ನೋದರ ಪ್ರಶ್ನೆಗಳಿಗೆ ಸೂಕ್ತ ಉತ್ತರಗಳನ್ನು ನಮ್ಮ ಯುವ ಪೀಳಿಗೆ ಕೊಡುವಂಥ ಕೆಲಸ ಆಗಬೇಕು ಸ್ನೇಹಿತರೆ. ಆ ಕೆಲಸ ಆಗಬೇಕು ಅಂತ ಹೇಳಿದ್ರೆ ನನ್ನ ದೇಶ ಎಂಥದ್ದು ಅಂತ ನಮ್ಮ ಮಕ್ಕಳಿಗೆ ಅರ್ಥ ಆಗಬೇಕು. ಈ ದೇಶ ಹೇಡಿಗಳ ದೇಶ ಅಲ್ಲ, ಈ ದೇಶ ಅಜ್ಞಾನಿಗಳ ದೇಶ ಅಲ್ಲ,
ಈ ದೇಶ ಜ್ಞಾನಿಗಳ ನೆಲೆವೀಡಾಗಿದ್ದಂಥ ದೇಶ, ಇಡೀ ಜಗತ್ತಿಗೆ ಜ್ಞಾನವನ್ನು ಪ್ರಸಾರ ಮಾಡಿದಂಥ ದೇಶ, ಇಡೀ ಜಗತ್ತಿಗೆ ಹೇಗೆ ಬದುಕಬೇಕು ಅಂತ ಪಾಠ ಮಾಡಿದಂಥ ದೇಶ, ನಮ್ಮ ಮೇಲೆ ಆಕ್ರಮಣ ಮಾಡಿದಂಥ ಜನಗಳಿಗೂ ಸೂಕ್ತ ರೀತಿಯಲ್ಲಿ ಉತ್ತರ ಕೊಟ್ಟಂಥ ವೀರಭೂಮಿ ಅನ್ನೋದು ನಮ್ಮ ಮಕ್ಕಳಿಗೆ ಮನವರಿಕೆ ಆಗಬೇಕು. ಹಾಗೆ ಮನವರಿಕೆ ಆಗಬೇಕು ಅಂತ ಹೇಳಿದ್ರೆ ಇತಿಹಾಸವನ್ನು ಮತ್ತೊಮ್ಮೆ ಜ್ಞಾಪಿಸ್ಕೊಳ್ಳುವಂಥ ಕೆಲಸವನ್ನಾಗಬೇಕು. ಇಡೀ ಕಾರ್ಯಕ್ರಮದ ತುಂಬ ಇತಿಹಾಸವನ್ನು ಜ್ಞಾಪಿಸ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾ ಹೋಗ್ತೀವಿ. ಉಘೆ ಉಘೆ ವೀರಭೂಮಿಗೆ ಅನ್ನುವಂಥ ಈ ಹಾಡಿನ ನಂತರ ಈ ಕಥಾನಕ ಮುಂದುವರಿಯಲಿದೆ. ಈಗ ನಿಮಗಾಗಿ ಉಘೆ ಉಘೆ ವೀರಭೂಮಿಗೆ, ಈ ವೀರ ಮಾತೆಗೆ ಜೈಕಾರ ಹಾಕುವಂಥ ಒಂದು ವಿಶೇಷ ಗೀತೆಯನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಉಘೆ 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 ವೀರಭೂಮಿಗೆ, ಉಘೆ 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 ವೀರಭೂಮಿಗೆ. ಕಹಳೆ ಶ್ರುತಿಗೆ ರುದ್ರ ಕೃತಿಗೆ ಸಮರ ರಂಗ ದಮನ ಸ್ಮೃತಿಗೆ. ಉಘೆ 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 ವೀರಭೂಮಿಗೆ. ಉತ್ತರುತ್ತರಕ್ಕೆ ಬೆಳೆಯಲೆಮ್ಮ ಭೂಪಟ. ಯೋಧ ವಸ್ತ್ರ ಹೆಗಲ ಶಸ್ತ್ರ ಧರಿಸಿ ಜನ್ಮಭೂಮಿಗೆ, ಯೋಧ ವಸ್ತ್ರ ಹೆಗಲ ಶಸ್ತ್ರ ಧರಿಸಿ ಜನ್ಮಭೂಮಿಗೆ. ಉಘೆ ವೀರಭೂಮಿಗೆ, ಉಘೆ 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 ವೀರಭೂಮಿಗೆ. ಅಗ್ನಿವರ್ಷ ಶೌರ್ಯ ಸ್ಪರ್ಶ ತೈಲ ಶಕಟ ಸಾವಿರ, ಸಾಲು ಸಾಲು ಬೂಟು ಕಾಲು ನಡೆವ ಸೈನ್ಯ ಸಾಗರ. ಬಾಳಿನೆಲ್ಲ ರುದಿರವೆಲ್ಲ ಕುದಿವ ದೃಶ್ಯ ಸೇಡಿಗೆ, ಬಾಳಿನೆಲ್ಲ ರುದಿರವೆಲ್ಲ ಕುದಿವ ದೃಶ್ಯ ಸೇಡಿಗೆ. ಉಘೆ ವೀರಭೂಮಿಗೆ, ಉಘೆ 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 ವೀರಭೂಮಿಗೆ. ರಾಷ್ಟ್ರಯಜ್ಞ ದುರ್ಯದಾಹ ತೀರಲೆಂದು ಇಂದಿಗೆ, ಶಸ್ತ್ರ ಪೂಜೆಯಾಗಲೆಂದು ವೈರಿ ಪ್ರಾಣದೊಂದಿಗೆ. ಛಾತ್ರಭಾವ ಕೆರಳುತ್ತಿಹುದು ರಕ್ತಧರ್ಯ ಗಳಿಗೆಗೆ, ಛಾತ್ರಭಾವ ಕೆರಳುತ್ತಿಹುದು ರಕ್ತಧರ್ಯ ಗಳಿಗೆಗೆ. ಉಘೆ ವೀರಭೂಮಿಗೆ, ಉಘೆ 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 ವೀರಭೂಮಿಗೆ, ಉಘೆ 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 ವೀರಭೂಮಿಗೆ. ಕಹಳೆ ಶ್ರುತಿಗೆ ರುದ್ರ ಕೃತಿಗೆ ಸಮರ ರಂಗ ದಮನ ಸ್ಮೃತಿಗೆ. ಉಘೆ
ಉಘೆ ವೀರಭೂಮಿಗೆ ಅನ್ನುವಂಥ ವೀರಗೀತೆಯೊಂದಿಗೆ ನಾವು ಮತ್ತೆ ಮುಂದಿನ ಕಥೆಯ ಭಾಗಕ್ಕೆ ಹೋಗೋಣ. ಭಾರತದ ಕುರಿತಂತೆ ನಾವು ಮಾತನಾಡಬೇಕಾದ್ರೆ ಸ್ವಾಮಿ ವಿವೇಕಾನಂದರ ಹೆಸರನ್ನು ಹೇಳದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಈ ವರ್ಷ ಒಂದು ವಿಶೇಷ. ಸ್ವಾಮಿ ವಿವೇಕಾನಂದರು ಚಿಕಾಗೋಕ್ಕೆ ಹೋಗಿ ಸರ್ವಧರ್ಮ ಸಮ್ಮೇಳನದಲ್ಲಿ ಒಂದು ಭಾಷಣವನ್ನು ಮಾಡಿ ಬಂದಿದ್ದರ 125ನೇ ವರ್ಷದ ವಿಶೇಷ ವರ್ಷವನ್ನು ಆಚರಣೆಯನ್ನು ಈ ವರ್ಷ ನಾವು ಆಚರಿಸ್ತಾ ಇದ್ದೀವಿ. ಚಿಕಾಗೋದಲ್ಲಿ ಅವತ್ತು ಸ್ವಾಮಿ ವಿವೇಕಾನಂದರು ಮಾತನಾಡಿದಂಥ ಭಾಷಣದಲ್ಲಿ ಭಾರತದ ಪೂರ್ಣ ಸ್ವರೂಪವನ್ನು ಪಾಶ್ಚಿಮಾತ್ಯರಿಗೆ ಅವರು ಪರಿಚಯ ಮಾಡಿಕೊಡ್ತಾರೆ. ಸ್ವಾಮೀಜಿ ಮಾತನಾಡಲಿಕ್ಕೆ ನಿಂತಾಗ ಅಲ್ಲಿ ಸೇರಿದ್ದಂಥದ್ದವರು 7,000 ಜನ ಅಮೆರಿಕಾದ ಅತ್ಯಂತ ಬುದ್ಧಿವಂತ, ಅತ್ಯಂತ ಶ್ರೀಮಂತ, ಮೇಧಾವಿ ವ್ಯಕ್ತಿಗಳು, ಪಂಡಿತರು ಆ ಜಾಗದಲ್ಲಿ ಸೇರಿಕೊಂಡಿದ್ರು. 7,500 ಜನರು ಅಮೆರಿಕದಲ್ಲಿ ವಿವೇಕಾನಂದರು ಅಮೆರಿಕದ ನನ್ನ ಸಹೋದರ ಸಹೋದರಿಯರೇ ಅಂತ ಉಚ್ಚಾರ ಮಾಡಿದ ತಕ್ಷಣ 5 ಪದಗಳನ್ನು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಹೇಳಿದ ತಕ್ಷಣ ಎದ್ದು ನಿಂತು ಚಪ್ಪಾಳೆ ಹೊಡೆದ್ರು ಅಂತ ನಾವು ಚಿಕ್ಕಂದಿನಿಂದಲೂ ಕೇಳ್ಕೊಂಡು ಬಂದಿದ್ದೀವಿ. ಆದರೆ ಅವರು 7,000 ಜನ ಎದ್ದು ನಿಂತು ಚಪ್ಪಾಳೆ ಹೊಡೆಯುವಂಥ ಮಾತುಗಳನ್ನು ಏನು ಆಡಿದ್ರು ಅಂತ ಆನಂತರದ ಭಾಷಣವನ್ನು ನಾವು ಕೇಳಲಿಕ್ಕೆ ಹೋಗಲಿಲ್ಲ. ಆದರೆ ಇವತ್ತು ಅದನ್ನು ಕೇಳಿಸ್ಕೊಳ್ಳುವಂಥ ಸಂದರ್ಭ ಬಂದಿದೆ. ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಭಾಷಣ ಮಾಡಿ 125 ವರ್ಷ ಕಳೆದ ನಂತರ ನಾವು ಅದನ್ನು ಮತ್ತೊಮ್ಮೆ ಜ್ಞಾಪಿಸ್ಕೊಳ್ಳುವಂಥ ಸುಸಂದರ್ಭ ಇವತ್ತು ಒದಗಿ ಬಂದಿದೆ. ಸ್ವಾಮೀಜಿ ಇವತ್ತು ಮಾತನಾಡಬೇಕಾದ್ರೆ ಅಲ್ಲಿ ಕುಳಿತಿದ್ದಂಥ ಎಲ್ಲ ಪಾಶ್ಚಿಮಾತ್ಯರ ಕಣ್ಣುಗಳಲ್ಲಿ ಭಾರತ ಅಂದರೆ ಕಾಣ್ತಾ ಇದ್ದಿದ್ದು ಒಂದು ಅನಾಗರಿಕ ರಾಷ್ಟ್ರ, ಒಂದು ಅಸ್ಪೃಶ್ಯರ ರಾಷ್ಟ್ರ, ಒಂದು ಮೈಮೇಲೆ ಬಟ್ಟೆ ಹಾಕಲಿಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥ ಅನಾಗರಿಕ ರಾಷ್ಟ್ರ ಅನ್ನುವಂಥ ಭಾವನೆ. ಇಲ್ಲಿ ಮನುಷ್ಯರು ತಮ್ಮ ಮಕ್ಕಳು ಹುಟ್ಟಿದ ತಕ್ಷಣ ಮೊಸಳೆ ಬಾಯಿಗೆ ಎಸೆದು ಬಿಡ್ತಾರೆ, ಜನರನ್ನ ಜೀವಂತವಾಗಿ ಸುಟ್ಟು ಹಾಕ್ತಾರೆ ಅನ್ನುವಂಥ ಕೀಳು ಸಂಗತಿಗಳನ್ನೇ, ಕೆಟ್ಟ ಸಂಗತಿಗಳನ್ನೇ ಕೇಳ್ಕೊಂಡಿದ್ದಂಥ ಜನ ಪಾಶ್ಚಿಮಾತ್ಯರು. ಇಲ್ಲಿಗೆ ಬಂದಿದ್ದಂಥ ಕ್ರಿಶ್ಚಿಯನ್ ಮಿಷನರಿಗಳು ನಮ್ಮ ದೇಶದ ಜನರನ್ನು ಮತಾಂತರ ಮಾಡಲಿಕ್ಕೆ ಬೇಕಾದಂಥ ಹಣಕ್ಕೋಸ್ಕರ ಭಾರತದ ಕುರಿತಂತೆ ಈ ರೀತಿಯ ಸುಳ್ಳು ಸುದ್ದಿಗಳನ್ನು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಪ್ರಸಾರ ಮಾಡ್ತಾ ಇದ್ರು. ಆ ಮಾತುಗಳನ್ನು ಕೇಳಿ ಮನಕರಗಿದಂಥ ಪಾಶ್ಚಿಮಾತ್ಯರು ನೀವು ಅವರನ್ನು ಮತಾಂತರಗೊಳಿಸಿ ಅಂತ ಹಣವನ್ನು ಕೊಡ್ತಾ ಇದ್ರು. ಈ ಕಾರಣಕ್ಕೋಸ್ಕರ ಇಡೀ ಪಾಶ್ಚಿಮಾತ್ಯ ರಾಷ್ಟ್ರದಲ್ಲಿ ಭಾರತದ ಕುರಿತಂತೆ ಒಂದು ವಾಕರಿಕೆಯ ಮನೋಭಾವ ಇತ್ತು. ಸಾಲದಕ್ಕೆ ಭಾರತ ಒಂದು ಗುಲಾಮಗಿರಿಯನ್ನು ಹೊಂದಿದ್ದಂಥ ರಾಷ್ಟ್ರ, ಬ್ರಿಟನ್ನಿನ ಗುಲಾಮಗಿರಿಗೆ ಸಿಕ್ಕಾಕೊಂಡಿದ್ದಂಥ ರಾಷ್ಟ್ರದ ಬಗ್ಗೆ ಬೇರೆ ದೇಶದವರು ಇನ್ಯಾವ ರೀತಿ ನಿರೀಕ್ಷೆಯನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ? ಆದರೆ ಸ್ವಾಮೀಜಿ ಮಾತನಾಡ್ತಾ ಈ ದೇಶದ ನಿಜವಾದ ಸಂಸ್ಕೃತಿಯನ್ನು, ಪರಂಪರೆಯನ್ನು ಅಮೆರಿಕದ ಜನರಿಗೆ ಮಂದಟ್ಟು ಮಾಡಿಸ್ತಾರೆ. ಅಮೆರಿಕನ್ನರು ನಾವೇ ಶ್ರೇಷ್ಠ ಅಂತ ಬೀಗಬೇಕಾದ್ರೆ, ಪಾಶ್ಚಿಮಾತ್ಯರು ನಾವೇ ಜಗತ್ತಿನ ಶ್ರೇಷ್ಠ ವ್ಯಕ್ತಿಗಳು ಅಂತ ಬೀಗಬೇಕಾದ್ರೆ ಭಾರತ ಅಂದರೆ ಏನು ಅಂತ ಸ್ಪಷ್ಟ ಶಬ್ದಗಳಲ್ಲಿ ಅತ್ಯಂತ ಆತ್ಮವಿಶ್ವಾಸದಿಂದ ಚಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದರು ಮಂಡಿಸಿದಂಥ ಮಾತುಗಳು ಇವತ್ತಿಗೂ ನಮ್ಮ ದೇಶದ ದೇಶಭಕ್ತ ಜನರ ಕಿವಿಗಳಲ್ಲಿ ಮಾರ್ದನಿಸುತ್ತೆ. ಅವರು ಅವತ್ತು ಹೇಳ್ತಾರೆ, ನಾನು ಯಾವ ದೇಶದಿಂದ ಬಂದಿದ್ದೀನಿ ಗೊತ್ತಾ? ನಾನು ಯಾವ ದೇಶದಿಂದ ಬಂದಿದ್ದೀನಿ ಅಂತ ಕೇಳಿದ್ರೆ ಜಗತ್ತಿನ ಅತ್ಯಂತ ಪ್ರಾಚೀನ ರಾಷ್ಟ್ರದಿಂದ ನಾನು ಬಂದಿದ್ದೀನಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಜಗತ್ತಿನ ಅತ್ಯಂತ ಹಳೆಯ ರಾಷ್ಟ್ರ ಯಾವುದು ಅಂತ ನಾವು ಪ್ರಶ್ನೆ ಹಾಕ್ಕೊಂಡ್ರೆ ಅಮೆರಿಕ ಹಳೆಯ ರಾಷ್ಟ್ರನ? ಹುಟ್ಟಿ 500, 600, 700 ವರ್ಷ ಆಗಿಲ್ಲ ಇನ್ನು. ಪ್ರಪಂಚದ ಅತ್ಯಂತ ಹಳೆಯ ರಾಷ್ಟ್ರ ಪಾಕಿಸ್ತಾನವ? ಪಾಕಿಸ್ತಾನ ಹುಟ್ಟಿ ಡೇಟ್ ಆಫ್ ಬರ್ತ್ ನಮಗೆ ಗೊತ್ತು. 1947ನೇ ಇಸ್ವಿ ಆಗಸ್ಟ್ 14ರ ಮಧ್ಯರಾತ್ರಿ ಪಾಕಿಸ್ತಾನ ಅನ್ನೋ ಒಂದು ಹೊಸ ರಾಷ್ಟ್ರ ಜನ್ಮ ತಾಳ್ತು. ಬಾಂಗ್ಲಾದೇಶ ಹಳೆ ರಾಷ್ಟ್ರನ? ಬಾಂಗ್ಲಾದೇಶ ಡೇಟ್ ಆಫ್ ಬರ್ತ್ ಕೂಡ ನಮಗೆ ಗೊತ್ತು. 1972ನೇ ಇಸ್ವಿಯಲ್ಲಿ ಈ ದೇಶದ ಪ್ರಧಾನಿಯಾಗಿದ್ದಂಥ ಇಂದಿರಾ ಗಾಂಧಿಯವರು ಯುದ್ಧ ಘೋಷಣೆ ಮಾಡಿ ಪಾಕಿಸ್ತಾನವನ್ನು 2 ತುಂಡು ಮಾಡಿದ್ದರ ಪರಿಣಾಮವಾಗಿ ಹೊಸ ದೇಶ ಬಾಂಗ್ಲಾದೇಶ ಅಂತ ಹುಟ್ಕೊಳ್ತು. ಅದ್ರ ಡೇಟ್ ಆಫ್ ಬರ್ತ್ ಗೊತ್ತು. ಫ್ರಾನ್ಸ್ ಡೇಟ್ ಆಫ್ ಬರ್ತ್ ನೀವು ಹುಡುಕ್ಬೋದು, ಜಪಾನನ್ನು ಹುಡುಕ್ಬೋದು, ಜಗತ್ತಿನ ಎಲ್ಲ ರಾಷ್ಟ್ರಗಳ ಡೇಟ್ ಆಫ್ ಬರ್ತನ್ನು ನೀವು ಹುಡುಕ್ಬೋದು, ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ಆದರೆ ಭಾರತದ ಡೇಟ್ ಆಫ್ ಬರ್ತನ್ನು ನಾವು ನೀವಲ್ಲ, ಜಗತ್ತಿನ ಅತ್ಯಂತ ಶ್ರೇಷ್ಠ ವಿಜ್ಞಾನಿಗಳು ಹುಡುಕ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂತ ಹೇಳಿದ್ರೆ ಡೇಟ್ ಆಫ್ ಬರ್ತನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗದಿರ್ತಕ್ಕಂಥ ಅತ್ಯಂತ ಪ್ರಾಚೀನ ರಾಷ್ಟ್ರ, ಜಗತ್ತಿನ ಪ್ರಾಚೀನ ರಾಷ್ಟ್ರ ಭಾರತ ಅಂತ. ಇವತ್ತು ಕೋಟೆಕಾರಿನಲ್ಲಿ ಕೂತಿರುವಂಥ ಯಾವುದೇ ಜನರನ್ನ ಒಂದು ಚಿಕ್ಕ ಮಗುವನ್ನು ತಂದು ನಿಲ್ಲಿಸಿ ಅವನ ಎದುರುಗಡೆ ಜಗತ್ತಿನ ಇನ್ಯಾವುದೇ ರಾಷ್ಟ್ರದ ವ್ಯಕ್ತಿಯನ್ನು ತಂದು ನಿಲ್ಲಿಸಿದ್ರು ಅತ್ಯಂತ ಹಳವ ಯಾರು ಅಂತ ಕೇಳಿದ್ರೆ ನಮ್ಮ ಹುಡುಗ ಕಾಲರ್ ಟೈಟ್ ಮಾಡ್ಕೊಂಡು ಹೇಳ್ಕೊಳ್ತಾನೆ, ಜಗತ್ತಿಗೆ ಅತ್ಯಂತ ಹಳವ ನಾನು ಸನಾತನಿ ಹಿಂದೂ ಭಾರತೀಯ ಅಂತ. ಸತ್ಯ. ಜಗತ್ತಿನ ಅತ್ಯಂತ ಹಳೆಯ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಭಾರತವನ್ನು ಬಿಟ್ಟು ಬೇರೊಂದು ದೇಶ ನಮ್ಮ ಜೊತೆ ಸರಿಸಮನಾಗಿ ನಿಲ್ಬಲ್ಲಂತ ಸಾಮರ್ಥ್ಯ ಇಲ್ಲ. ವಿವೇಕಾನಂದರು ಅವತ್ತು ಹೇಳಿದ ಸತ್ಯ. ಆನಂತರ ಮುಂದುವರೆದು ಹೇಳ್ತಾರೆ, ಜಗತ್ತಿನ ಅತ್ಯಂತ ಪ್ರಾಚೀನ ರಾಷ್ಟ್ರ ಮಾತ್ರ ಅಲ್ಲ, ಜಗತ್ತಿನ ಅತ್ಯಂತ ಶಾಂತಿಪ್ರಿಯ ರಾಷ್ಟ್ರವೂ ನನ್ನದೇ.
ಯಾಕೆಂತ ಹೇಳಿದ್ರೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ನೀವು ಇದ್ದೀರಲ್ಲ, ಒಬ್ರಿಗೊಬ್ರು ಕಿತ್ತಾಡ್ಕೊಂಡಿದ್ದೀರಾ. ಏನಕ್ಕೋಸ್ಕರ ಕಿತ್ತಾಡಿದ್ದೀರಾ? ಹಣಕ್ಕೋಸ್ಕರ, ಹೆಣ್ಣಿಗೋಸ್ಕರ, ಹೊನ್ನಿಗೋಸ್ಕರ, ಮಣ್ಣಿಗೋಸ್ಕರ, ರಾಜ್ಯಕ್ಕೋಸ್ಕರ ಕಿತ್ತಾಡಿದ್ದೀರಾ. ಒಬ್ಬರೊಂದು ತಲೆಯನ್ನು ಒಬ್ಬರು ಕತ್ತರಿಸಿ ಹಾಕಿದ್ದೀರಾ. ಒಬ್ಬರ ಜನಾಂಗದ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಕೊಂದಿದ್ದೀರಾ. ಒಬ್ಬನ ಮನೆಯನ್ನ ಲೂಟಿ ಮಾಡಿದ್ದೀರಾ. ಇಡೀ ದೇಶಕ್ಕೆ ದೇಶವನ್ನೇ ನರಕ ಸದೃಶವನ್ನಾಗಿ ಮಾಡಿದ್ದೀರಾ. ಇಷ್ಟೆಲ್ಲ ಯಾಕೆ ಮಾಡಿದ್ರಿ? ಸ್ವಾರ್ಥಕ್ಕೋಸ್ಕರ, ಭೋಗಕ್ಕೋಸ್ಕರ, ಹೆಣ್ಣಿಗೋಸ್ಕರ, ಹಣಕ್ಕೋಸ್ಕರ. ಆದರೆ ಭಾರತ ಇತಿಹಾಸದಲ್ಲಿ ತನ್ನ 10,000 ವರ್ಷಗಳ ಅತ್ಯಂತ ಪ್ರಾಚೀನ ಇತಿಹಾಸದಲ್ಲಿ ಒಮ್ಮೆಯೂ ಕೂಡ ಒಂದೇ ಒಂದು ಸಲ ಕೂಡ ಇನ್ನೊಂದು ರಾಷ್ಟ್ರದ ಮೇಲೆ, ಹಣದ ಮೇಲಿನ ಆಸೆಗಾಗಲಿ, ಹೆಣ್ಣಿಗಾಗಲಿ, ರಾಜ್ಯಕ್ಕಾಗಲಿ ದಂಡೆತ್ತಿ ಹೋದಂಥ, ಕತ್ತಿ ಹಿರಿದು ಹೋದಂಥ ಇತಿಹಾಸ ಇಲ್ಲ. ಜಗತ್ತಿನ ಅತ್ಯಂತ ಶಾಂತಿಪ್ರಿಯ ರಾಷ್ಟ್ರ ನನ್ನದು ಅಂತ ಸ್ವಾಮೀಜಿ ಎದೆ ಎತ್ತಿ ಅತ್ಯಂತ ಆತ್ಮವಿಶ್ವಾಸದಿಂದ ಹೇಳಬೇಕಾದ್ರೆ ಎದುರುಗಡೆ ಕೂತಿದ್ದಂಥ, ಅಹಂಕಾರದಿಂದ ಬೀಗ್ತಿದ್ದಂಥ 7,500 ಜನ ಪಾಶ್ಚಿಮಾತ್ಯರು ತಲೆ ಕೆಳಕ್ಕೆ ಹಾಕಿದ್ರು. ಯಾಕೆಂತ ಹೇಳಿದ್ರೆ ಅವರೆಲ್ಲರ ರಾಷ್ಟ್ರಗಳು ಕೂಡ ಇನ್ನೊಂದು ರಾಷ್ಟ್ರದ ಮೇಲೆ ದಾಳಿ ಮಾಡಿದ್ದೇ ಆಗಿದ್ದು. ಆದರೆ ಭಾರತದ ಇತಿಹಾಸ ನೋಡಿ, ನಾನು ಮತ್ತು ನೀವು ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು, ಇವತ್ತು ಇನ್ನೊಂದು ರಾಷ್ಟ್ರದ ಮೇಲೆ ಕತ್ತಿ ಹಿಡ್ಕೊಂಡು ಕತ್ತರಿಸಲಿಕ್ಕೆ ಹೋದಂಥ ರಾಷ್ಟ್ರ ನಮ್ದಲ್ಲ. ನಾವು ಇಡೀ ಜಗತ್ತಿಗೆ ಹರಡಿದ್ದು ಹೇಗೆ ಅಂತ ಕೇಳಿದ್ರೆ ನಮ್ಮ ಜ್ಞಾನವನ್ನು ತಗೊಂಡು ಹೋದ್ವಿ. ಬುದ್ಧ ಈ ದೇಶದಿಂದ ಹೊರಗಡೆ ಹೋಗಿ ಒಂದು ಕತ್ತಿಯನ್ನು, ಒಂದು ಆಯುಧವನ್ನು ತೆಗೆದುಕೊಂಡು ಹೋಗಲಿಲ್ಲ. ತನ್ನ ಮುಖದ ಮೇಲಿದ್ದಂಥ ಅತ್ಯಂತ ಶ್ರೇಷ್ಠವಾದದ್ದ ಜ್ಞಾನದಿಂದ ಪ್ರಕಾಶಮಾನವಾಗಿರ್ತಕ್ಕಂಥ ನಗುವಿನೊಂದಿಗೆ ಬುದ್ಧ ಹೋದ. ಅರ್ಧ ಪ್ರಪಂಚ ಬುದ್ಧನ ಕೈವಶ ಆಯಿತು. ಅಲೆಕ್ಸಾಂಡರ್ ಇಡೀ ಪ್ರಪಂಚವನ್ನು ಗೆಲ್ತೀನಿ ಅಂತ ಸೈನ್ಯದ ಸಮೇತ ಹೋದ. ಜಗತ್ತನ್ನು ನನ್ನ ಕೈಲಿ ಗೆಲ್ಲಿಕ್ಕಾಗಲಿಲ್ಲ. ಆದರೆ ನನ್ನ ದೇಶದ ಒಬ್ಬ ಬುದ್ಧ ಇಡೀ ಅರ್ಧ ಜಗತ್ತನ್ನು ಕತ್ತಿಯ ಸಹಾಯ ಇಲ್ಲದೆ, ಒಂದು ತೊಟ್ಟು ನೆತ್ತರನ್ನು ಹರಿಸದೆ ಗೆದ್ದುಕೊಂಡಲ್ಲ. ಇದು ಭಾರತದ ಶಕ್ತಿ, ಇದು ಭಾರತದ ಶಕ್ತಿ ಅಂತ ವಿವೇಕಾನಂದರು ಹೊತ್ತು ಮಾತನಾಡ್ತಾ, ಜಗತ್ತಿನ ಅತ್ಯಂತ ಶಾಂತಿಪ್ರಿಯ ರಾಷ್ಟ್ರ ನಂದು ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ತ್ಯಾಗ ಮಾಡಬೇಕು ಅಂತ ಜಗತ್ತಿಗೆ ಕಲಿಸ್ಕೊಟ್ಟು ತ್ಯಾಗಿಗಳ ಪರಂಪರೆಯನ್ನು, ಸನ್ಯಾಸಿ ಪರಂಪರೆಯನ್ನು ಆರಂಭಿಸಿದಂಥ, ಪಂಥವನ್ನು ಆರಂಭಿಸಿದಂಥ ಮೊಟ್ಟ ಮೊದಲ ರಾಷ್ಟ್ರ, ತ್ಯಾಗ ಜೀವನ ನಡೆಸಬೇಕು ಅಂತ ಜಗತ್ತಿಗೆ ಪಾಠ ಮಾಡಿದಂಥ ರಾಷ್ಟ್ರ ಭಾರತ ಅಂತ ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಯಾವುದೇ ದೇಶದ ಜನರು, ಯಾವುದೇ ಜನಾಂಗದ ಜನರು ತೊಂದರೆ ಅಂತ ಬಂದಾಗ, ಕಷ್ಟ ಅಂತ ಬಂದಾಗ ಅವರಿಗೆ ಆಶ್ರಯ ಕೊಟ್ಟು ಸಾಕಿ ಸಲಹಿದಂಥ ರಾಷ್ಟ್ರವೂ ಭಾರತವೇ. ಯಹೂದಿಗಳು ಕಷ್ಟ ಅಂತ ಈ ದೇಶಕ್ಕೆ ಬಂದಾಗ ನಾವು ಆಶ್ರಯ ಕೊಟ್ವಿ. ಇವತ್ತಿಗೂ ಇಸ್ರೇಲ್ ಜ್ಞಾಪಿಸ್ಕೊಳ್ಳುತ್ತೆ. ಇಸ್ರೇಲ್ಗೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೋದರೆ ಇಸ್ರೇಲ್ನ ರಾಷ್ಟ್ರಾಧ್ಯಕ್ಷ ವಿಮಾನ ನಿಲ್ದಾಣಕ್ಕೆ ಬಂದು ನರೇಂದ್ರ ಮೋದಿ ಅವ್ರನ್ನ ಸ್ವಾಗತ ಮಾಡ್ತಾ ಹೇಳ್ತಾನೆ, ಇಂಡಿಯಾ ಈಸ್ ಮೈ ಬೆಸ್ಟ್ ಫ್ರೆಂಡ್. ಭಾರತ ನನ್ನ ಅತ್ಯಂತ ಶ್ರೇಷ್ಠ ಮಿತ್ರ, ಪ್ರಾಚೀನ ಮಿತ್ರ ಅಂತ ಹೇಳ್ಕೊಳ್ಳುತ್ತೆ. ಯಾಕೆ ಮಿತ್ರ ಅಂತ ಹೇಳ್ಕೊಳುತ್ತೆ ಗೊತ್ತೇನು? ಇಸ್ರೇಲ್ನ ಜನರು ಒಂದು ಕಾಲದಲ್ಲಿ ನಿಲ್ಲಕ್ಕೆ ನೆಲೆ ಇಲ್ಲದೆ, ಭೂಮಿ ಇಲ್ಲದೆ, ಎಲ್ಲ ಜನಾಂಗದವರಿಂದ ಶೋಷಣೆಗೊಳಪಟ್ಟು, ಅತ್ಯಾಚಾರಕ್ಕೊಳಪಟ್ಟು, ನೋವಿನಿಂದ ಭಾರತಕ್ಕೆ ಬಂದಾಗ ಅವರಿಗೆ ತೊಂದರೆ ಕೊಡದೆ, ಅವ್ರನ್ನ ಸಾಯಿಸದೆ, ಅವರ ಧರ್ಮಕ್ಕೆ ಅಡ್ಡಿ ಬರದೆ ಅವ್ರನ್ನ ಪೋಷಿಸಿದಂಥ ಏಕೈಕ ರಾಷ್ಟ್ರ ಅದು ಭಾರತ. ಇಸ್ರೇಲ್ನ ರಾಷ್ಟ್ರಾಧ್ಯಕ್ಷ ಅವ್ರಿಗೆ ಸ್ವತಂತ್ರ ಬಂದಾಗ ಸಂಸತ್ನಲ್ಲಿ ನಿಂತು ಮಾತನಾಡ್ತಾ ಹೇಳ್ತಾನೆ, ಭಾರತ ದೇಶ ಇಲ್ಲ ಅಂತ ಹೇಳಿದ್ರೆ ನಮ್ಮ ಧರ್ಮ ಇವತ್ತು ಉಳಿತಿರಲಿಲ್ಲ ಅಂತ. ಜಗತ್ತಿನ ರಾಷ್ಟ್ರಗಳಿಗೆ ಗೌರವ ಕೊಟ್ಟಂಥ, ಜಗತ್ತಿನ ಧರ್ಮಗಳಿಗೆ ಆಶ್ರಯ ಕೊಟ್ಟಂಥ ಶ್ರೇಷ್ಠ ಭೂಮಿ ಭಾರತ. ಜೊರಾಸ್ಟ್ರಿಯನ್ನರು ಈ ದೇಶಕ್ಕೆ ಬಂದಾಗ ಅವರಿಗೆ ಆಶ್ರಯ ಕೊಟ್ಟಿದ್ದ ಭಾರತ. ಇವತ್ತಿಗೂ 1962ನೇ ಇಸ್ವಿಯಲ್ಲಿ ಭಾರತ ಚೀನಾ ಯುದ್ಧ ಆಗೋದಕ್ಕಿಂತ ಮುಂಚೆ ಈ ದೇಶಕ್ಕೆ ವಲಸೆ ಬಂದಂಥ ಟಿಬೆಟಿಯನ್ನರಿಗೆ, ಅವರ ಧರ್ಮಗುರುವಾದಂಥ ದಲೈ ಲಾಮಾಗೆ ಮತ್ತು ಅವರೆಲ್ಲ ಅನುಯಾಯಿಗಳಿಗೆ ಆಶ್ರಯ ಕೊಟ್ಟು, ಭೂಮಿ ಕೊಟ್ಟು, ಇಲ್ಲಿನ ಸಿಟಿಜನ್ಶಿಪ್ ಕೊಟ್ಟು ಕಾಪಾಡ್ತಿರುವಂಥ ರಾಷ್ಟ್ರ ಭಾರತವೇ. ಸ್ವಾಮಿ ವಿವೇಕಾನಂದರು ಹೊತ್ತು ಚಿಕಾಗೋದಲ್ಲಿ ಹೀಗೆ ಮಾತನಾಡಬೇಕಾದ್ರೆ ಎದುರುಗಡೆ ಇದ್ದಂಥ ಎಲ್ಲರ ಅಹಂಕಾರ ಒಂದೇ ಸಲ ಕೆಳಕ್ಕೆ ಇಳಿದು ಬಿಟ್ಟಿತ್ತು. ಭಾರತ ಅತ್ಯಂತ ಎತ್ತರಕ್ಕೇರಿತ್ತು. ಸ್ವಾಮಿ ವಿವೇಕಾನಂದರು ಅನಂತರ ಮುಂದುವರಿತಾ ಹೇಳ್ತಾರೆ, ಎಲ್ಲ ಧರ್ಮಗಳ ಜನರು ತುಂಬ ಕಿತ್ತಾಡ್ತಿದ್ದಾರೆ, ನಮ್ಮ ಧರ್ಮ ಶ್ರೇಷ್ಠ, ನಮ್ಮ ಧರ್ಮ ಶ್ರೇಷ್ಠ ಅಂತ. ಆದರೆ ಹಿಂದೂ ಧರ್ಮ ನನ್ನ ಧರ್ಮ ಶ್ರೇಷ್ಠ ಅಂತ ಯಾವತ್ತೂ ಹೇಳಲ್ಲ. ಹಿಂದೂ ಧರ್ಮ ಹೇಳ್ಕೊಡೋದೇನು ಅಂತ ಕೇಳಿದ್ರೆ, ನದಿಗಳು ಹೇಗೆ ಎಲ್ಲ ದಿಕ್ಕಿನಲ್ಲಿ ಹರಿದ್ರು, ನೇರವಾಗಿಯೋ ವಕ್ರವಾಗಿಯೋ ಪಶ್ಚಿಮಕ್ಕೋ ಪೂರ್ವಕ್ಕೋ ಹೇಗೆ ಹರಿದ್ರು ಅದೆಲ್ಲ ಹೇಗೆ ಒಂದು ಸಾಗರಕ್ಕೆ ಸೇರುತ್ತೋ, ಹಾಗೆ ನಾನು ಮತ್ತು ನೀವು ಎಲ್ಲ ಬೇರೆ ಬೇರೆ ಮತಗಳ ಮೂಲಕ, ಆಚರಣೆಗಳ ಮೂಲಕ, ಪಂಥಗಳ ಮೂಲಕ ಕಡೆಗೆ ಸೇರೋದು ಒಂದೇ ಭಗವಂತನನ್ನ ಅನ್ನುವಂಥ ಶ್ರೇಷ್ಠ ಸತ್ಯವನ್ನ, ಅದ್ವೈತವನ್ನ ಜಗತ್ತಿಗೆ ಕಲಿಸ್ಕೊಟ್ಟಿದ್ದು ಭಾರತ. ಹೊಡೆದಾಟವನ್ನೆಲ್ಲ ಭಾರತ ಕಲಿಸಿತ್ತು. ನನ್ನ ಧರ್ಮ ಶ್ರೇಷ್ಠ ಅಂತ ಹೇಳೋ ಒಂದೇ ಒಂದು ಸಲುವಾಗಿ ಇನ್ನೊಂದು ಧರ್ಮವನ್ನು ತುಳಿಯುವಂಥ, ಹತ್ಯೆ ಮಾಡುವಂಥ, ಮತಾಂತರ ಮಾಡುವಂಥ ಕೆಟ್ಟ ಬುದ್ಧಿಯನ್ನು ಹಿಂದೂ ತನ್ನ ಇತಿಹಾಸದಲ್ಲಿ ಎಂದೂ ತೋರ್ಪಡಿಸಿಲ್ಲ. ಇದು ನನ್ನ ಕ್ರೆಡಿಬಿಲಿಟಿ.
ಇಡೀ ಜಗತ್ತು ನನ್ನನ್ನು ನೋಡೋದು, ಈ ದೇಶವನ್ನು ನೋಡೋದು, ಈ ಭಾರತವನ್ನು ನೋಡೋದು, ಹಿಂದೂವನ್ನು ನೋಡೋದು, ಇವನೊಬ್ಬ ಶ್ರೇಷ್ಠ ಸಂಸ್ಕೃತಿವಂತ ಸಭ್ಯ ಮನುಷ್ಯ ಅನ್ನೋ ಕಾರಣಕ್ಕೋಸ್ಕರ ವಿವೇಕಾನಂದರು ಅವತ್ತು ಮಾತುಗಳನ್ನು ಹೇಳಬೇಕಾದ್ರೆ ಎದುರುಗಡೆ ಇದ್ದಂಥ ಅಷ್ಟು ಜನರು ಎದ್ದು ನಿಂತು ಚಪ್ಪಾಳೆ ಹೊಡೆದೇ ಬೇರೆ ವಿಧಿ ಇರಲಿಲ್ಲ. ಬಹಳ ಜನ ವಿವೇಕಾನಂದರನ್ನ ಅವತ್ತು ಮುಟ್ಟಬೇಕು ಅಂತ ಆಸೆ ಪಟ್ಟರು, ಸಾಧ್ಯ ಆಗಲಿಲ್ಲ. ತಾವಿದ್ದ ಜಾಗದಿಂದ ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ. ಇದ್ದವರು ಮುಟ್ಟಿದ್ರು, ದೂರ ಇದ್ದವರು ಅವ್ರ ಕಣ್ತುಂಬ ನೋಡಿದ್ರು, ಆನಂದ ಪಟ್ಟರು. ಸ್ವಲ್ಪ ದೂರದಲ್ಲಿದ್ದಂಥವ್ರು ಬೆಂಚ್ ಮೇಲೆ ನಿಂತವ್ರ ಮುಖ ನೋಡ್ತಾರಂತೆ. ಇನ್ನೂ ಕೆಲವರಿಗೆ, ತುಂಬ ಹಿಂದೆ ಇದ್ದವ್ರಿಗೆ ವಿವೇಕಾನಂದರ ಮುಖ ಕಾಣ್ತಿರ್ಲಿಲ್ಲ. ಅವ್ರ ತಲೆ ಮೇಲೆ ಇದ್ದಂಥ ಹ್ಯಾಟನ್ನು ತೆಗೆದು ಆಕಾಶಕ್ಕೆ ಎಸಿತಾ ಇದ್ರಂತೆ. ಯಾಕಪ್ಪ ಆಕಾಶಕ್ಕೆ ಎಸಿತಿದ್ದೀರಾ ಅಂತ ಕೇಳಿದ್ರೆ ಅವ್ರು ಹೇಳಿದ್ರಂತೆ, ಆ ಮಹಾತ್ಮನನ್ನ ನೋಡಬೇಕು ಅಂತ ನನಗೆ ಆಸೆ ಆಗ್ತಿದೆ, ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಕಡೆ ಪಕ್ಷ ನನ್ನ ಕ್ಯಾಪ್ ಆದರೂ ನೋಡ್ಕೊಂಬರ್ಲಿ, ಆ ಕ್ಯಾಪನ್ನು ಜೀವಮಾನ ಪರ್ಯಂತ ಇಟ್ಕೊಂಡು ಪೂಜೆ ಮಾಡ್ತೀನಿ ಅಂತ ಹೇಳ್ತಿದ್ದಂತಾರೆ ಜನಗಳು ಅಮೆರಿಕಾದವರು. ಇನ್ನೆಂಥ ಶಕ್ತಿಯನ್ನು ವಿವೇಕಾನಂದರಲ್ಲಿ ಪಸರಿಸಿದ್ರು ಅಂತ ನೀವು ಯೋಚನೆ ಮಾಡ್ಬೋದು. ಸ್ನೇಹಿತರೆ, ವಿವೇಕಾನಂದರ ಅವತ್ತು ಹೇಳಿದಂಥ ವಿಚಾರ ರಾಷ್ಟ್ರದ ಕುರಿತಂತಾಗಿತ್ತು. ಇಡೀ ಭಾರತ ವಿವೇಕಾನಂದರ ರೂಪದಲ್ಲಿ ಅವತ್ತು ಅಮೆರಿಕದಲ್ಲಿ ನಿಂತಿದ್ದರ ಕಾರಣದಿಂದ ವಿವೇಕಾನಂದರಿಗೆ ಅಷ್ಟು ಗೌರವ, ಅಷ್ಟು ಸನ್ಮಾನ ಅಮೆರಿಕದಲ್ಲಿ ಲಭ್ಯ ಆಯಿತು. ಭಾರತವನ್ನು ಪ್ರೀತಿಸೋದರ ಲಾಭ ಏನು ಅಂತ ನೀವು ಕೇಳಿದ್ರೆ ವಿವೇಕಾನಂದರನ್ನು ಒಂದ್ಸಲ ನೋಡ್ಕೊಂಬರ್ಬೇಕು. ತಾಯಿ ಭಾರತಿ ಎಷ್ಟು ಶಕ್ತಿವಂತಳು ಅಂತ ಕೇಳಿದ್ರೆ ಕೇವಲ ಸ್ವಾಮಿ ವಿವೇಕಾನಂದರಲ್ಲ, ಅವಳನ್ನು ಯಾರು ಪ್ರೀತಿಸ್ತಾರೋ, ಅವಳನ್ನು ಯಾರು ಗೌರವಿಸ್ತಾರೋ, ಅವಳಿಗೋಸ್ಕರ ಯಾರು ಕೆಲಸ ಮಾಡ್ತಾರೋ ಆ ಎಲ್ಲರನ್ನೂ ಇತಿಹಾಸದಲ್ಲಿ ಅಮರರನ್ನಾಗಿ ಮಾಡುವಂಥ ಶಕ್ತಿ, ಮಾಡಬಲ್ಲಂಥ ಶಕ್ತಿ ತಾಯಿ ಭಾರತಾಂಬೆಗೆ ಇದೆ. ಆ ತಾಯಿ ಭಾರತಾಂಬೆಯನ್ನು ಆರಾಧಿಸ್ತಾ ಆಕೆ ಇತಿಹಾಸವನ್ನು ಕೇಳ್ತಾ ಈ ಜಾಗೋ ಭಾರತ್ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಈಗ ನಿಮಗಾಗಿ ಒಂದು ವಿಶೇಷವಾದಂಥ ಗೀತೆಯನ್ನು, ಭಾರತ ಭೂಷಿರ ಮಂದಿರ ಸುಂದರಿ. ಸ್ವಾಮಿ ವಿವೇಕಾನಂದರು ಕನ್ಯಾಕುಮಾರಿಗೆ ಹೋಗಿದ್ದಾಗ ಅಲ್ಲಿ ಒಂದು ಬಂಡೆಯೊಂದರ ಮೇಲೆ ಕೂತು ತಪಸ್ಸು ಮಾಡ್ತಾರೆ 3 ದಿನ ಹಗಲು ರಾತ್ರಿ ಊಟ ಆಹಾರವನ್ನು ಬಿಟ್ಟು. ಅಂತ ಒಂದು ಅದ್ಭುತವಾದ ಗೀತೆಯನ್ನು ನಿಮಗೀಗ ಕೇಳಿಸಬೇಕು ಅಂತ ಕೇಳ್ಕೊಳ್ತೇನೆ. ಶಿವತಾಂಡವದ ಡಮರು ನಿನಾದ ನಾದ ಬ್ರಹ್ಮ
ಭಾರತ ಭೂಷಿರ ಮಂದಿರ ಸುಂದರಿ ಸ್ವಾಮಿ ವಿವೇಕಾನಂದರು ಇಡೀ ದೇಶವನ್ನು ಸುತ್ತಾಡಿದ ನಂತರ ಎಂಥ ದೇಶ ಹೇಗಾಗ್ಬಿಡ್ತು ಅಂತ ಕಣ್ಣೀರಿಟ್ಕೊಂಡು ಹೋಗಿದ್ದು ಕನ್ಯಾಕುಮಾರಿಗೆ. ಎಂಥ ದೇಶ ಅಂತ ಅವ್ರು ಯಾಕಂದ್ರು, ಒಂದು ಕಾಲದಲ್ಲಿ ಭಾರತ ಹೇಗಿತ್ತು ಅಂತ ನೆನೆಸ್ಕೊಂಡ್ರೆ ಬಹುಶಃ ನಮಗೆಲ್ರಿಗೂ ರೋಮಾಂಚನ ಆಗಬೇಕು. ಭಾರತ ಜಗತ್ತಿನ ಅತ್ಯಂತ ಹಳೆಯ ರಾಷ್ಟ್ರ ಅಂತ ನಾನು ಆಗಲೇ ಹೇಳಿದೆ ನಿಜ, ಆದರೆ ಬರೀ ಹಳೆಯ ರಾಷ್ಟ್ರ ಆಗ್ಬಿಟ್ಟು ಏನಾದರೂ ಸಾಧನೆ ಆಯ್ತಾ? ತುಂಬ ವರ್ಷಗಳಾಗ್ಬಿಡ್ತು ಅಂದರೆ ಒಬ್ಬ ಮನುಷ್ಯನಿಗೆ ಬೆಲೆ ಬಂದ್ಬಿಡುತ್ತಾ? ಇಲ್ಲ, ಏನಾದರೂ ಸಾಧನೆ ಮಾಡಿರಬೇಕು. ಭಾರತದ ಸಾಧನೆ ಏನಾಗಿದ್ರೆ, ಸ್ನೇಹಿತರ, ಇತಿಹಾಸವನ್ನು ನಾವು ತುಂಬ ಮರೆಮಾಚಿದ್ದೀವಿ. ನಮ್ಮ ಮಕ್ಕಳಿಗೆ ನಿಜವಾದಂಥ ಇತಿಹಾಸವನ್ನು ಹೇಳ್ಕೊಡದೇ ಇರೋ ಪರಿಣಾಮ ಪ್ರಾಚೀನ ಭಾರತದ ಅನೇಕ ಸಾಧನೆಗಳೇನು ಅಂತ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಸ್ನೇಹಿತರೆ, ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಭೂಮಿಗೂ ಸೂರ್ಯನಿಗೂ ಇರುವಂಥ ಅಂತರವನ್ನು ಕಂಡುಹಿಡಿದಿದ್ದು ನಾವು ಜಗತ್ತಿನ ಬೇರೆ ಬೇರೆ ವಿಜ್ಞಾನಿಗಳ ಹೆಸರು ಹೇಳ್ತೀವಿ, ಆದರೆ ಭಾರತೀಯರೇ. ಖಗೋಳದಲ್ಲಿ ನಮ್ಮ ದೇಶದ ಜನರ ನಾಲೆಡ್ಜ್ ಎಷ್ಟಿತ್ತು ಅಂತ ಕೇಳಿದ್ರೆ, ಸೊನ್ನೆಯನ್ನು ಆವತ್ತಿನ ಕಾಲದಲ್ಲೇ ಕಂಡುಹಿಡಿದಿದ್ರು ಭಾರತೀಯರು. ಭೂಮಿ ದುಂಡಗಿದೆ ಅನ್ನುವಂಥ ಸತ್ಯ ಸಂಗತಿಯನ್ನು ಜಗತ್ತಿಗೆ ತಿಳಿಸ್ಕೊಟ್ಟಂಥವ್ರು ಭಾರತೀಯರು. ಇನ್ಫ್ಯಾಕ್ಟ್ ಜಗತ್ತಿನ ಅನೇಕ ದೇಶಗಳಲ್ಲಿ ಭೂಮಿ ದುಂಡಗಿದೆ ಅಂತ ಹೇಳಿದ್ದ ಕಾರಣಕ್ಕೆ ಎಷ್ಟೋ ಜನ ವಿಜ್ಞಾನಿಗಳನ್ನು ಹತ್ಯೆ ಮಾಡಿಬಿಟ್ಟಿದ್ರು. ಅವ್ರು ಹೇಳ್ತಾರೆ ಭೂಮಿ ಚಪ್ಪಟಿಯಾಗಿದೆ. ಯಾಕೆ ಚಪ್ಪಟಿಯಾಗಿದೆ? ಯಾಕಂತ ಹೇಳಿದ್ರೆ ನಮ್ಮ ಧರ್ಮಗ್ರಂಥದಲ್ಲಿ ಬರೆದಿದೆ ಅಂತ. ಗೆಲಿಲಿಯೋ ಅನ್ನುವಂಥ ಒಬ್ಬ ವಿಜ್ಞಾನಿ ತಾನು ಭೂಮಿ ಚಪ್ಪಟೆ ಆಗಿಲ್ರಪ್ಪ, ಅದು ದುಂಡಗಿದೆ ಅಂತ ಹೇಳಲಿಕ್ಕೆ ಹೋದರೆ ಅವನನ್ನ ಕೋರ್ಟಿಗೆ ಕರ್ಕೊಂಬಂದು ನಿಲ್ಲಿಸಿ ಅವನಿಗೆ ಹೇಳ್ತಾರೆ ಇವನನ್ನು ಮರಣದಂಡನೆ ಗುರಿಪಡಿಸಿ ಪಬ್ಲಿಕ್ಕಾಗಿ ಅವನನ್ನು ಸುಟ್ಟಾಕಿ ಅಂತ. ಗೆಲಿಲಿಯೋ ಆತ ತಾನೇನಾದರೂ ಸರೆಂಡರ್ ಆಗಿ ತಾನು ಮಾಡಿದ ತಪ್ಪು ಅಂತ ಒಪ್ಪಿಕೊಂಡ್ರೆ ಅವನಿಗೆ ಕ್ಷಮೆ ಕೊಡೋಣ ಅಂತ. ಗೆಲಿಲಿಯೋ ತಪ್ಪು ಒಪ್ಕೊಂಡ. ಇಲ್ಲ ಸ್ವಾಮಿ, ನಾನು ತಪ್ಪು ಹೇಳಿದ್ದೀನಿ, ನನಗೆ ಗೊತ್ತಾಗಲಿಲ್ಲ, ಭೂಮಿ ಚಪ್ಪಟಿಯಾಗಿದೆ ಅಂದ್ಕೊಂಡು ಮನೆಗೆ ಬಂದ. ಹೆಂಡತಿ ಹೇಳಿದ್ಲು, ಅಲ್ಲಪ್ಪ ನೀನೇನೋ ಭಾಳ ಸಾಧನೆ ಮಾಡಿದ್ದೀಯಾ, ಸಂಶೋಧನೆ ಮಾಡಿದ್ದೀಯಾ ಅಂತ ಅಲ್ಲೋಗಿ ಹೇಳಿದೆ ಭೂಮಿ ದುಂಡಗಿದೆ ಅಂತ, ಸರಿ ಒಪ್ಕೊಂಡೆ. ಆದರೆ ಪ್ರಾಣಕ್ಕೆ ಹೆದರ್ಕೊಂಡು ನೀನು ಭೂಮಿ ಚಪ್ಪಟಿಯಾಗಿದೆ ಅಂತ ಹೇಳಿಬಿಟ್ಟಿಯಲ್ಲ, ಇದು ಸರಿನಾ ಅಂತ. ಅವಾಗ ಗೆಲಿಲಿಯೋ ಹೇಳಿದಂತೆ, ನೋಡಮ್ಮ, ಭೂಮಿ ನಾನು ಚಪ್ಪಟೆಯಾಗಿದೆ ಅಂದ ಮಾತ್ರಕ್ಕೆ ಚಪ್ಪಟೆ ಆಗಿಬಿಡಲ್ಲ, ಅಥವಾ ಭೂಮಿ ನಾನು ದುಂಡಗಿದೆ ಅನ್ನೋ ಮಾತ್ರಕ್ಕೆ ದುಂಡಗಿದ್ದು ಬಿಡಲ್ಲ. ಸತ್ಯ ಏನೋ ಅದು ಯಾವಾಗಲೂ ಇದ್ದೇ ಇರುತ್ತೆ. ಇವ್ರಿಗೆ ಹೆದರ್ಕೊಂಡು ನಾನು ಪ್ರಾಣ ಉಳಿಸ್ಕೊಳ್ಳೋಕೆ ಹೇಳಬೇಕಾಯ್ತು ಅಂತ. ಸತ್ಯವನ್ನು ಹೇಳಿಕ್ಕೆ ಅಷ್ಟು ರಿಸ್ಟ್ರಿಕ್ಷನ್ಸ್ ಇದ್ದು ವಿದೇಶಗಳಲ್ಲಿ. ಆದರೆ ಭಾರತದಲ್ಲಿ ಎಂಥ ಸಂಶೋಧನೆ ಆಗಿತ್ತು ಅಂತ ಹೇಳಿದ್ರೆ, ಆವತ್ತಿನ ಕಾಲಕ್ಕೆ ಭೂಮಿ ದುಂಡಗಿದೆ ಅನ್ನುವಂಥ ಸಂಗತಿಯನ್ನು ಅನ್ವೇಷಣೆ ಮಾಡಿದ್ರು. ಇವತ್ತಿಗೂ ಅವರು ಬರೆದಂಥ ಶ್ಲೋಕಗಳ ಸಂಸ್ಕೃತ ಪುಸ್ತಕಗಳು ಲಭ್ಯ ಇದೆ. ಅದನ್ನು ಅಧ್ಯಯನ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ನ್ಯೂಟನ್ ಕಂಡುಹಿಡಿದ ಅಂತ ನಾವು ಪುಸ್ತಕದಲ್ಲಿ ಓದ್ತೀವಿ. ಆದರೆ ನಮ್ಮ ಪುಸ್ತಕಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ಗುರುತ್ವಾಕರ್ಷಣ ಶಕ್ತಿಯ ಬಗ್ಗೆ ಉಲ್ಲೇಖ ಇದೆ. ಭೂಮಿಯಿಂದ ಸೂರ್ಯನಿಗಿರುವ ದೂರ, ಭೂಮಿಯಿಂದ ಚಂದ್ರನಿಗಿರುವ ದೂರವನ್ನು ನಮ್ಮ ವಿಜ್ಞಾನಿಗಳಾದಂಥ ಋಷಿಮುನಿಗಳಾಗಿದ್ದಂಥ ಭಾಸ್ಕರಾಚಾರ್ಯರು, ಆರ್ಯಭಟರು ಅವತ್ತಿನ ಕಾಲಕ್ಕೆ ಸಂಶೋಧನೆ ಮಾಡಿದ್ರು. ಇಡೀ ಜಗತ್ತೇ ಇವತ್ತು ಅತ್ಯಂತ ವೈಜ್ಞಾನಿಕ ಪದ್ಧತಿ ದೇವರನ್ನು ಕಾಣಲಿಕ್ಕೆ ಅಂತ ಆರಾಧಿಸುವಂಥ ಯೋಗವನ್ನು ಅನ್ವೇಷಣೆ ಮಾಡಿದ್ದು ನಮ್ಮ ದೇಶದ ಒಬ್ಬ ಋಷಿಮುನಿ ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ. ಪತಂಜಲಿ ಅನ್ನುವಂಥ ಋಷಿಮುನಿ. ನಮ್ಮ ದೇಶದಲ್ಲಿ ಕ್ಷಾತ್ರಕ್ಕೆ ಕಡಿಮೆ ಇರಲಿಲ್ಲ. ಯುದ್ಧ ವಿದ್ಯೆಗಳನ್ನು ನಮ್ಮ ದೇಶದಲ್ಲಿ ಅವತ್ತು ಕಂಡುಹಿಡಿದಿದ್ರು. ಚಕ್ರವನ್ನು ಕಂಡುಹಿಡಿದಿದ್ದು ನಮ್ಮ ದೇಶೀಯರು. ಕಣ್ಣಿನ ಆಪರೇಷನನ್ನು ಆ ಕಾಲಕ್ಕೆ ಸುಶ್ರುತ ಅನ್ನುವಂಥ ಒಬ್ಬ ಮಹರ್ಷಿ ಕಂಡುಹಿಡಿದಿದ್ದಷ್ಟೇ ಅಲ್ಲ, ಆ ಆಪರೇಷನ್ಗೆ ಬೇಕಾದಂಥ ಸೂಕ್ಷ್ಮ ಉಪಕರಣಗಳನ್ನು ಯಾವ ಲೋಹದಿಂದ ತಯಾರು ಮಾಡಬೇಕು ಅಂತಲೂ ಬರೆದಿಟ್ಟಿದ್ದ. ಇವತ್ತಿಗೂ ನಮಗೆ ಲಭ್ಯ ಇದೆ ಸುಶ್ರುತ ಸಂಹಿತೆ ಅಂತ. ಆಯುರ್ವೇದದ ಕುರಿತಂತೆ ಚರಕ ಸಂಹಿತೆ, ಚರಕ ಮಹರ್ಷಿ ಬರೆದಿರುವಂಥ ಚರಕ ಸಂಹಿತೆ ಇವತ್ತು ಆಯುರ್ವೇದ ಡಾಕ್ಟರ್ಗಳ ಪಠ್ಯಪುಸ್ತಕವಾಗಿದೆ ಅಂತ ಕೇಳಿದ್ರೆ ನಮ್ಮ ದೇಶದ ಋಷಿಮುನಿಗಳ ನಾಲೆಡ್ಜ್ ಎಷ್ಟಿತ್ತು ಅಂತ ನಾವು ಯೋಚನೆ ಮಾಡಬೇಕು. ಚಕ್ರವನ್ನು ಕಂಡುಹಿಡಿದಿದ್ದು ದೇಶೀಯರು, ಸೊನ್ನೆಯನ್ನು ಕಂಡುಹಿಡಿದಿದ್ದು ಈ ದೇಶದ ಜನ, ದಶಮಾಂಶ ಪದ್ಧತಿಯನ್ನು ಕಂಡುಹಿಡಿದಿದ್ದು ಭಾರತೀಯರು, 0ಯಿಂದ 9ರವರೆಗಿನ ಅಂಕಿಯನ್ನು ಕಂಡುಹಿಡಿದಿದ್ದು ಭಾರತೀಯರು. ಇವತ್ತು ದಶಮಾಂಶ ಪದ್ಧತಿ ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಗೊತ್ತೇನು? ಕಂಪ್ಯೂಟರ್ ಇರ್ತಾ ಇರಲಿಲ್ಲ. ಕಂಪ್ಯೂಟರ್ ವರ್ಕ್ ಮಾಡುವಂಥ ಭಾಷೆ ಬೈನರಿ ಲ್ಯಾಂಗ್ವೇಜ್, 0 ಮತ್ತು 1ರಿಂದ ಕಂಪ್ಯೂಟರ್ ವರ್ಕ್ ಮಾಡೋದು. ಆ 0, 1 ಜಗತ್ತಿಗೆ ಕೊಟ್ಟಿದ್ದು ಭಾರತ. ಅದರರ್ಥ ಭಾರತ ಇಲ್ಲ ಅಂತ ಹೇಳಿದ್ರೆ ಇವತ್ತು ಕಂಪ್ಯೂಟರ್ ಇರಲಿಲ್ಲ. ಕಂಪ್ಯೂಟರ್ ಇರಲಿಲ್ಲ ಅಂದರೆ ಮೊಬೈಲ್ ಆಗಲಿ ಮತ್ತೊಂದು ಟೆಕ್ನಾಲಜಿ ಆಗಲಿ ಇವತ್ತು ಜನಕ್ಕೆ ಬರಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಜಗತ್ತಿಗೆ ಈ ಟೆಕ್ನಾಲಜಿಯನ್ನು ಕೊಟ್ಟಿದ್ದು ಭಾರತ ಅಂತ. ಜಗತ್ತಿನ ಅತ್ಯಂತ ಮೊಟ್ಟ ಮೊದಲುಗಳನ್ನು ಸಾಧಿಸಿದ್ದು ಭಾರತ. ಭಾಷೆಯಲ್ಲಿ ಎಷ್ಟು ದೊಡ್ಡ ಪ್ರಗತಿ ಆಗಿತ್ತು ಈ ದೇಶದಲ್ಲಿ. ಸಂಸ್ಕೃತ ಅನ್ನುವಂಥ ಭಾಷೆ ಎಲ್ಲ ಭಾಷೆಗಳ ಜನನಿ ಅಂತ ಜಗತ್ತಿನ ಅನೇಕ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ರಾಜ್ಯ ಅಂತ ನಿರ್ಮಾಣ ಆಗಿದ್ದು ಭಾರತದಲ್ಲಿ, ಒಂದು ನಾಗರಿಕತೆ ಅಂತ ನಿರ್ಮಾಣ ಆಗಿದ್ದು ಭಾರತದಲ್ಲಿ, ಸಂಸ್ಕೃತಿ ಸಭ್ಯತೆ ಅನ್ನುವಂಥದ್ದು ಹುಟ್ಟಿದ್ದು ಭಾರತದಲ್ಲಿ. ಜಗತ್ತಿನ ಅತ್ಯಂತ ಶ್ರೇಷ್ಠ ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ, ವೇದ ಉಪನಿಷತ್ತುಗಳು ಅತ್ಯಂತ ಶ್ರೇಷ್ಠ ಸಾಹಿತ್ಯ ಅಂತ ಜಗತ್ತಿನ ಜನರು ನಮ್ಮ ಬಗ್ಗೆ ಮಾತನಾಡ್ಕೊಳ್ಬೇಕಾದ್ರೆ ನಮ್ಮ ಮಕ್ಕಳು ಮಾತ್ರ ಪಠ್ಯಪುಸ್ತಕಗಳಲ್ಲಿ ಓದುವಂಥ ವಿಚಾರಗಳು ಭಾರತ ಕಳಪೆ, ಪಾಶ್ಚಿಮಾತ್ಯರು ಶ್ರೇಷ್ಠ ಅಂತ.
ಅವ್ರ ಪಠ್ಯಪುಸ್ತಕ ಆರಂಭ ಆಗೋದೇ ಭಾರತವನ್ನು ಕಂಡುಹಿಡಿದಿದ್ದು ಯಾರು ಅನ್ನೋ ಪ್ರಶ್ನೆಯೊಂದಿಗೆ. ವಾಸ್ಕೋ ಡ ಗಾಮ ಅಂತ ನಮ್ಮ ಮಕ್ಕಳು ಉತ್ತರ. ಆದರೆ ನಮ್ಮ ಮಕ್ಕಳು ಯೋಚನೆ ಮಾಡಬೇಕು ಮತ್ತು ನಾವು ಯೋಚನೆ ಮಾಡಬೇಕು, 1498ಕ್ಕಿಂತ ಮುಂಚೆ ವಾಸ್ಕೋ ಡ ಗಾಮ ಭಾರತವನ್ನು ಕಂಡುಹಿಡಿಯೋದಕ್ಕಿಂತ ಮುಂಚೆ ಭಾರತ ಇರಲಿಲ್ವಾ ಅಂತ. ಭಾರತ ಇದ್ದಿದ್ದಷ್ಟೇ ಅಲ್ಲ, ವಾಸ್ಕೋ ಡ ಗಾಮನ ಪೂರ್ವಜರು ಮೈ ಮೇಲೆ ಬಟ್ಟೆ ಹಾಕಬೇಕು ಅಂತ ಗೊತ್ತಿಲ್ಲದೆ ಮರದ ಮೇಲೆ ಮಂಗಗಳಾಗಿದ್ದಂಥ ಸಮಯದಲ್ಲಿ ಭಾರತದಲ್ಲಿ ಒಂದು ಶ್ರೇಷ್ಠ ನಾಗರಿಕತೆ ತಲೆ ಎತ್ತಿ ನಿಂತಿತ್ತು. ಆ ನಾಗರಿಕತೆ ಆರಂಭಿಸಿದಂಥ ವಿಶ್ವವಿದ್ಯಾನಿಲಯಗಳಲ್ಲಿ ಓದಲಿಕ್ಕೆ ಅಂತ ಜಗತ್ತಿನ ಬೇರೆ ಬೇರೆ ದೇಶದ ಜನರು ಬರ್ತಾ ಇದ್ರು ಅನ್ನೋದು ನಮಗೆಷ್ಟು ಹೆಮ್ಮೆ ತರುವಂಥ ಸಂಗತಿಯಾಗಿದೆ. ತಕ್ಷಶಿಲಾ, ನಾಲಂದ, ವಿಕ್ರಮಶಿಲಾದಂಥ ಯೂನಿವರ್ಸಿಟಿಗಳು ಇವತ್ತಿಗೂ ಜಗತ್ತಿಗೆ ಅಧ್ಯಯನದ ದೃಷ್ಟಿಯಲ್ಲಿ ಅತ್ಯಂತ ಯೋಗ್ಯವಾದಂಥ ವಸ್ತುಗಳಾಗಿದೆ. ಆದರೆ ನಮ್ಮ ಜನಕ್ಕೆ, ನಮ್ಮಗಳಿಗೆ ನಮ್ಮ ದೇಶದ ಮಹತ್ವ ಅರ್ಥ ಆಗಿಲ್ಲ ಅಂತ. ಈ ದೇಶದ ಸಂಸ್ಕೃತಿ, ಇತಿಹಾಸದ ಬಗ್ಗೆ ಮಾತನಾಡಬೇಕಾದ್ರೆ ಪ್ರಾಚೀನ ಭಾರತದ ಸಾಧನೆಗಳನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಲೇಬೇಕು. ನಾನು ಹೇಳಿದಂಥ ಸಾಧನೆಗಳು ಸಣ್ಣ ಪುಟ್ಟ ಸಾಧನೆಗಳು, ಸಾಗರದಲ್ಲಿ ಬಿಂದು ಅಷ್ಟೇ. ಆದರೆ ನಿಮಗೊಂದು ಪುಸ್ತಕವನ್ನು ನಾನು ಸಜೆಸ್ಟ್ ಮಾಡ್ತೀನಿ, ಬರೆದಿಟ್ಕೊಳ್ಳಿ ಅಥವಾ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಎಟರ್ನಲಿ ಟ್ಯಾಲೆಂಟೆಡ್ ಇಂಡಿಯಾ 108 ಫ್ಯಾಕ್ಟ್ಸ್, 108 ಸತ್ಯಗಳು ಅನ್ನುವಂಥ ಒಂದು ಪುಸ್ತಕವನ್ನು ರಾಮಕೃಷ್ಣ ಆಶ್ರಮ ಪ್ರಕಟ ಮಾಡಿದೆ. 108 ವಿವಿಧ ಕ್ಷೇತ್ರಗಳಲ್ಲಿ ಭಾರತೀಯರು, ಪ್ರಾಚೀನ ಭಾರತೀಯರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ಉದಾಹರಣೆ ಸಮೇತ, ದಾಖಲೆ ಸಮೇತ ಅಲ್ಲಿ ಕೊಟ್ಟಿದ್ದಾರೆ. ಆ ಪುಸ್ತಕವನ್ನು ಓದುತ್ತಾ ಇದ್ದರೆ ನಮ್ಮ ಇಡೀ ಎಜುಕೇಷನ್ ಸಿಸ್ಟಮ್ನಲ್ಲಿ, ನಮ್ಮ ಇಡೀ ಎಜುಕೇಷನ್ ಲೈಫ್ನಲ್ಲಿ ಒಮ್ಮೆಯೂ ಕೂಡ ಈ ಸತ್ಯವನ್ನು ನಾವು ಓದಿಲ್ವಲ್ಲ. ಇಡೀ ಇತಿಹಾಸದಲ್ಲಿ ಭಾರತವನ್ನು ಬಯೋದೇ ಆಯಿತು. ಭಾರತದ ಮೇಲೆ ಅವರು ದಾಳಿ ಮಾಡಿದರು, ಭಾರತದ ಮೇಲೆ ಇವರು ದಾಳಿ ಮಾಡಿದರು, ಭಾರತೀಯರು ಸೋತರು, ಭಾರತೀಯರು ಸತ್ತರು, ಭಾರತೀಯರು ಇನ್ನೊಬ್ಬರ ಕೈ ಕೆಳಗಡೆ ಗುಲಾಮಗಿರಿಯಲ್ಲೇ ಬದುಕಿದ್ರು ಅನ್ನುವಂಥ ಸಂಗತಿಗಳನ್ನೇ ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡ್ತೀವಿ ಹೊರತು ಪ್ರಾಚೀನ ಭಾರತದಲ್ಲಿ ನಮ್ಮ ದೇಶ ಮಾಡಿದಂಥ ಸಾಧನೆಗಳ ಒಂದನ್ನು ನಮ್ಮ ಮಕ್ಕಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ವಲ್ಲ. ಇದಕ್ಕಿಂತ ವಿಪರ್ಯಾಸದ ಸಂಗತಿ ಮತ್ತೇನಿದೆ ಅಂತ. ನಮ್ಮ ದೇಶದಲ್ಲಿ ಯುವಕರು ಹಾಳಾಗ್ತಿದ್ದಾರೆ, ದೇಶಭಕ್ತಿ ಇಲ್ಲ, ಜನರಿಗೆ ದೇಶದ ಬಗ್ಗೆ ಪೂಜ್ಯ ಭಾವನೆ ಇಲ್ಲ ಅಂತ ನಾವೆಲ್ಲ ಮಾತನಾಡ್ಕೋತೀವಲ್ಲ. ಕಾರಣ ಮತ್ತೇನೂ ಅಲ್ಲ, ನಮ್ಮ ವಿದ್ಯಾಭ್ಯಾಸದಲ್ಲೇ ನಮ್ಮ ದೇಶದ ಬಗ್ಗೆ ಗೌರವ ಮೂಡಿಸುವಂಥ ಕೆಲಸವನ್ನು ನಾವು ಮಾಡಲಿಲ್ವಲ್ಲ. ಅರ್ಹತೆ ಇರುವಂಥ ದೇಶದ ಆತ್ಮಾಭಿಮಾನವನ್ನು ಕೊಂದುಕೊಂಡಂಥ ನಾವುಗಳು ನಮ್ಮ ದೇಶವನ್ನು ಪ್ರೀತಿಸಿ ಅಂತ ಇವಾಗ ಬೋಧನೆ ಮಾಡಿದ್ರೆ ಹೇಗೆ ಪ್ರೀತಿಸ್ಲಿಕ್ಕೆ ಸಾಧ್ಯ ಅಂತ ಈ ಸತ್ಯವನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಲ್ಲ ನಾವು. ನಮ್ಮ ದೇಶದ ಕ್ಷಾತ್ರ ಪರಂಪರೆ ಹೇಗಿತ್ತು ಅಂತ ಕೇಳಿದರೆ ದಂಗಾಗ್ಬಿಡ್ತೀರ ಸ್ನೇಹಿತರೆ. ಬಹಳ ಜನಕ್ಕೆ ಗೊತ್ತಿಲ್ಲ. ನಮ್ಮ ದೇಶದ ಮನೆ ದಾಳಿ ಆಯಿತು ಅಂತ ನಾವು ಪುಸ್ತಕದಲ್ಲಿ ಓದಿದ್ದೀವಿ. ಮೊಹಮ್ಮದ್ ಗಜ್ನಿ ಬಂದ, ಮೊಹಮ್ಮದ್ ಗೋರಿ ಬಂದ, ಅವನು ಬಂದ, ಅಲೆಕ್ಸಾಂಡರ್ ಬಂದ, ಇವನು ಬಂದ, ಎಲ್ಲರೂ ಹೊಡೆದ್ರು ಅಂತ ನಾವು ಓದಿದ್ದೀವಿ. ಆದರೆ ಇತಿಹಾಸದಲ್ಲಿ ಒಂದು ಪಾಯಿಂಟನ್ನು ನೀವು ನಿಮ್ಮ ಎದುರಾಳಿಗಳಿಗೆ ಹಾಕಿ, ನಿಮ್ಮನ್ನು ಪ್ರಶ್ನೆ ಮಾಡೋರಿಗೆ ಹಾಕಿ, ಇಡೀ ಜಗತ್ತಿನ ಇತಿಹಾಸದಲ್ಲಿ ಕೆಲವೊಂದಷ್ಟು ನಾಗರಿಕತೆಗಳಿದ್ದಾವೆ, ಸಿವಿಲೈಸೇಷನ್ಸ್ ಅಂತ ಕರಿತೀವಿ ನಾವು ಅದನ್ನು ಇಂಕಾ ನಾಗರಿಕತೆ, ಮಾಯಾ ನಾಗರಿಕತೆ, ಮೆಸೊಪೊಟೋಮಿಯನ್ ನಾಗರಿಕತೆ, ಗ್ರೀಕ್ ನಾಗರಿಕತೆ, ರೋಮ್ ನಾಗರಿಕತೆ, ಮತ್ತೊಂದು ಅಂತ ತುಂಬ ನಾಗರಿಕತೆಗಳಿದ್ದಾವೆ. ಆ ನಾಗರಿಕತೆಗಳಲ್ಲಿ ನನ್ನ ದೇಶದ ನಾಗರಿಕತೆಯು ಒಂದು ಸಿಂಧೂ ನಾಗರಿಕತೆ ಅಥವಾ ಹಿಂದೂ ನಾಗರಿಕತೆ, ಭಾರತದ ಸಂಸ್ಕೃತಿಯನ್ನು ನಾವು ಕರ್ಕೊಳ್ತೀವಿ. ಇಡೀ ಜಗತ್ತಿನಲ್ಲಿ ಅವತ್ತಿದ್ದಂಥ ನಾಗರಿಕತೆಗಳು ಮತ್ತು ಇವತ್ತು ಇರುವಂಥ ನಾಗರಿಕತೆಗಳು ಯಾವುದು ಅಂತ ಪಟ್ಟಿ ಮಾಡಿಸಿ. ಆವತ್ತಿದ್ದಂಥ ನಾಗರಿಕತೆಗಳನ್ನು ನಾನು ಹೇಳಿದೆ, ಅದಕ್ಕೆ ಇನ್ನೊಂದಷ್ಟು ಸೇರಿಸ್ಕೊಳ್ಬಹುದು. ಇವತ್ತಿರೋ ನಾಗರಿಕತೆ ಯಾವುದು ಅಂತ ಕೇಳಿದರೆ ನೀವು ಆಶ್ಚರ್ಯ ಪಡ್ತೀರಾ. ಇವತ್ತು ಉಳಿದಿರುವಂಥ ನಾಗರಿಕತೆ ಅತ್ಯಂತ ಪ್ರಾಚೀನ ನಾಗರಿಕತೆ, ಅದು ಭಾರತದ ನಾಗರಿಕತೆ ಮಾತ್ರ. ಯಾಕೆ ಹೀಗಾಯಿತು? ಜಗತ್ತಿನ ಎಲ್ಲ ನಾಗರಿಕತೆಗಳ ಮೇಲೆಯೂ ಅನ್ಸಿವಿಲೈಸ್ಡ್, ಅನಾಗರಿಕರು ಅನ್ನಿಸ್ಕೊಂಡಂಥ ಜನರು ದಾಳಿ ಮಾಡಿದರು, ಎಲ್ಲರನ್ನು ಕೊಂದರು, ಸಾಯಿಸಿದ್ರು, ಇಡೀ ಪರಂಪರೆಯನ್ನೇ ನಾಶ ಮಾಡಿಬಿಟ್ರು. ಅಮೆರಿಕಾದ ಮೇಲೆ ದಾಳಿ ಮಾಡಿದಂಥ ಕೊಲಂಬಸ್ ಇಡೀ ಅಮೆರಿಕಾದ ಮೂಲ ನಿವಾಸಿಗಳನ್ನು ಕೊಂದು ಹಾಕ್ಬಿಟ್ಟ. ಆಫ್ರಿಕಾದ ಮೇಲೆ ದಂಡೆತ್ತಿ ಬಂದಂಥ ಜನರು ಆಫ್ರಿಕಾದ ಜನಗಳನ್ನು ಸಾಯಿಸಾಕ್ಬಿಟ್ರು. ಆಸ್ಟ್ರೇಲಿಯಾಕ್ಕೆ ಹೋದಂಥ ಜನರು ಆಸ್ಟ್ರೇಲಿಯನ್ನರನ್ನ ಮೂಲ ನಿವಾಸಿಗಳನ್ನು ಕೊಂದು ಹಾಕ್ಬಿಟ್ರು. ಆದರೆ ಜಗತ್ತಿನಲ್ಲಿ ಒಂದೇ ಒಂದು ರಾಷ್ಟ್ರವನ್ನು ಮಾತ್ರ ಅವ್ರ ಕೈಲಿ ಸಾಯಿಸ್ಲಿಕ್ಕಾಗಲಿಲ್ಲ. ಶತಮಾನಗಳ ಕಾಲ ರಾಜಕೀಯವಾಗಿ ಅಧಿಕಾರವನ್ನು ಗಳಿಸ್ಕೊಂಡ್ರೂ ಕೂಡ ಇಲ್ಲಿನ ಸಂಸ್ಕೃತಿಯನ್ನು ನಾಶ ಮಾಡಲಿಕ್ಕಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಮೃತ್ಯುಂಜಯ ಭಾರತ. ಸಹಸ್ರ ಜನರು ಈ ದೇಶದ ಮೇಲೆ ದಾಳಿ ಮಾಡಿದ್ರು ಕೂಡ ಜಯಿಸಲಾಗದಂಥ ಅಜೇಯ ರಾಷ್ಟ್ರ ಭಾರತ. ನನ್ನ ಸಂಸ್ಕೃತಿ ಶ್ರೇಷ್ಠ, ನನ್ನ ಧರ್ಮ ಶ್ರೇಷ್ಠ, ನನ್ನ ದೇಶ ಶ್ರೇಷ್ಠ ಅಂತ ಹೇಳ್ಕೊಳ್ಳೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೊಂದು ಬೇಕಾಗಿಲ್ಲ ಅಂತ. 10,000 ವರ್ಷಗಳ ದಬ್ಬಾಳಿಕೆಯನ್ನು, ಆಕ್ರಮಣವನ್ನು ನಾವು ಸಹಿಸಿಕೊಂಡು ಇವತ್ತಿಗೂ ಬದುಕಿದ್ದೀವಿ. ಇವತ್ತಿಗೂ ಸಾರ್ವಭೌಮರಂತೆ ಬದುಕಿದ್ದೀವಿ. ಇವತ್ತು ಚಕ್ರವರ್ತಿಗಳಂತೆ ನಾವು ಬದುಕ್ತಾ ಇದ್ದೀವಿ. ಇದೇ ಹಿಂದೂ ಧರ್ಮದ ಶ್ರೇಷ್ಠತೆ ಅಂತ. ನಮ್ಮ ಧರ್ಮದ ಮೇಲೆ ಆದಂಥ ಆಕ್ರಮಣ ಇನ್ಯಾವುದೇ ಧರ್ಮದ ಮೇಲೆ ಆಗಿದ್ದಿದ್ರು ಆ ಧರ್ಮ ಇವತ್ತು ಭೂಖಂಡದಲ್ಲಿ ಅಸ್ತಿತ್ವದಲ್ಲಿ ಇರ್ತಾ ಇರಲಿಲ್ಲ. ಆದರೆ ನಮ್ಮ ಧರ್ಮ ಶ್ರೇಷ್ಠ ಧರ್ಮ, ಜಗತ್ತಿನ ಅತ್ಯಂತ ಸಾಹಸಿ ಧರ್ಮ. ಎಂಥ
ಮಾರಣಾಂತಿಕ ಆಘಾತಗಳಾದರೂ ಕೂಡ ಅದೆಲ್ಲವನ್ನು ಎದುರಿಸಿ ನಿಲ್ತು. ಯಾಕೆಂದರೆ ಒಳಗಡೆ ಸತ್ವ ಗಟ್ಟಿಯಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಈ ಸತ್ವವನ್ನು ಉದ್ದೀಪನ ಮಾಡುವಂಥ ಕೆಲಸವನ್ನು ನಾವು ಇವತ್ತು ನಮ್ಮ ಜನಗಳಿಗೆ, ನಮ್ಮ ಮಕ್ಕಳಿಗೆ ಮಾಡಬೇಕಾಗಿದೆ. ಸ್ನೇಹಿತರೆ, ಎಂತೆಂಥ ಆಕ್ರಮಣಗಳು ಈ ದೇಶದ ಮೇಲೆ ಆಯ್ತು ಗೊತ್ತೇನು? ನಾವು ಇತಿಹಾಸದಲ್ಲಿ ಓದುವಂಥದ್ದು 1191ನೇ ಇಸ್ವಿಯಲ್ಲಿ ಪೃಥ್ವಿರಾಜ್ ಚೌಹಾಣನ ಮೇಲೆ ಮಹಮ್ಮದ್ ಗೋರಿ ದಾಳಿ ಮಾಡ್ದ ಅಂತ ನಾವು ಇತಿಹಾಸದಲ್ಲಿ ಓದ್ತೀವಿ. ನಮ್ಮ ಪಠ್ಯಪುಸ್ತಕದಲ್ಲಿ ಬರೆದಿರೋದು ಭಾಳ ಚೆನ್ನಾಗಿದೆ. ಮೊದಲನೇ ತರೈನ್ ಕದನದಲ್ಲಿ ಮಹಮ್ಮದ್ ಗೋರಿ ಪೃಥ್ವಿರಾಜ್ ಚೌಹಾಣನ ಮೇಲೆ ದಾಳಿ ಮಾಡ್ದ, ಸೋತು ವಾಪಸ್ ಹೋದ. ಧೃತಿಗೆಡದ ಗೋರಿ, ಆ ಪದವನ್ನು ನೀವು ಗಮನಿಸಬೇಕು, ಧೃತಿಗೆಡದ ಮಹಮ್ಮದ್ ಗೋರಿ 1192ನೇ ಇಸ್ವಿಯ 2ನೇ ತರೈನ್ ಕದನದಲ್ಲಿ ವಾಪಸ್ಸು ಪೃಥ್ವಿರಾಜ್ ಚೌಹಾಣನ ಮೇಲೆ ದಾಳಿ ಮಾಡಿ ಸೋಲಿಸಿ ಕೊಂದು ಬಿಟ್ಟನು ಅಂತ. ಈ ಪಠ್ಯಪುಸ್ತಕವನ್ನು ಓದಿದಂಥ ನಮ್ಮ ಮಕ್ಕಳಿಗೆ ಸಹಜವಾಗಿ ಅನಿಸುತ್ತೆ ಮಹಮ್ಮದ್ ಗೋರಿ ಒಬ್ಬ ವೀರ, ಪೃಥ್ವಿರಾಜ್ ಚೌಹಾಣ್ ಒಬ್ಬ ಹೇಡಿ ಅಂತ. ಹೀಗೆ ಅನ್ನಿಸ್ಲಿ ಅಂತಾನೆ ಟೆಕ್ಸ್ಟ್ ಬುಕ್ಕಲ್ಲಿ ಆ ರೀತಿ ಬರೆದಿದ್ದಾರೆ ನಮ್ಮ ಟೆಕ್ಸ್ಟ್ ಬುಕ್ ಕಮಿಟಿಯವರು. ಆದರೆ ಸತ್ಯ ಏನು, ವಾಸ್ತವ ಏನು ಹುಡುಕ್ತಾ ಹೋದರೆ ನೀವು ಆಘಾತಕ್ಕೊಳಗಾಗ್ತೀರಾ, ಶಾಕಿಂಗ್ ಆಗುತ್ತೆ ನಿಮಗೆ, ಶಾಕ್ ಆಗುತ್ತೆ ನಿಮಗೆ. ಮೊದಲನೇ ತರೈನ್ ಕದನದಲ್ಲಿ ಮಹಮ್ಮದ್ ಗೋರಿ ಭಾರತದ ಮೇಲೆ ದಾಳಿ ಮಾಡಿದಾಗ ಈ ದೇಶದ ರಜಪೂತ ದೊರೆ ಪೃಥ್ವಿರಾಜ್ ಚೌಹಾಣನ ಸೈನಿಕರು ಅವನನ್ನು ಸೆರೆ ಹಿಡಿದುಬಿಟ್ರು. ಸೋತಂತ ಗೋರಿ ಪೃಥ್ವಿರಾಜ್ ಚೌಹಾಣನ ಕಾಲಿಗೆ ಬಿದ್ದ. ಅಪ್ಪ, ನನಗೆ ಭಾರತ ಇಷ್ಟೊಂದು ಶಕ್ತಿಶಾಲಿ ಅಂತ ಗೊತ್ತಿರಲಿಲ್ಲಪ್ಪ, ತಪ್ಪಿ ಬಂದ್ಬಿಟ್ಟಿದ್ದೀನಿ, ದಾರಿ ತಪ್ಪಿ, ದಯವಿಟ್ಟು ನನ್ನ ಕ್ಷಮಿಸಿಬಿಡು, ನಾನು ವಾಪಸ್ ನಮ್ಮೂರಿಗೆ ಹೊರಟೋಗ್ತೀನಿ, ಇನ್ನು ಮೇಲೆ ಭಾರತದ ಕಡೆ ತಲೆ ಹಾಕಿಯೂ ಮಲಗಲ್ಲ ಅಂತ ಕ್ಷಮಾಪಣೆ ಕೇಳಿ ಓಡಿ ಹೋದಂಥ ಹೇಳಿ ಮಹಮ್ಮದ್ ಗೋರಿ. 1192ನೇ ಇಸ್ವಿಯಲ್ಲಿ ದುಷ್ಟನಾಗಿದ್ದಂಥ ಗೋರಿ ತನ್ನ ತಲೆಯನ್ನು ಉಳಿಸಿ ಕಾಪಾಡಿದಂಥ ರಜಪೂತ ವೀರನ ಔದಾರ್ಯವನ್ನು ಮರೆತುಬಿಟ್ಟ. ನಮ್ಮ ಧರ್ಮದಲ್ಲಿ ಹೇಳಿದೆ, ಯಾರು ಶರಣಾಗತರಾಗಿ ಬರ್ತಾರೋ ಅವನಿಗೆ ಆಶ್ರಯ ಕೊಡಬೇಕು, ಸಾಯಿಸಬಾರ್ದು ಅಂತ. ಧರ್ಮವನ್ನು ನಂಬಿದ ಕಾರಣಕ್ಕೋಸ್ಕರ, ಸಭ್ಯತೆಯನ್ನು ನಂಬಿದ ಕಾರಣಕ್ಕೋಸ್ಕರ ಪೃಥ್ವಿರಾಜ್ ಚೌಹಾಣ್ ಗೋರಿಗೆ ಜೀವದಾನಿ ಮಾಡಿ ಕಳಿಸ್ದ. ಆದರೆ ಸಂಸ್ಕೃತಿಯ ನಡುವಿನ ವ್ಯತ್ಯಾಸವನ್ನು ಗಮನಿಸಬೇಕು ತಾವು. ಅಸಭ್ಯ ಸಂಸ್ಕೃತಿಯೊಂದರ ವಾರಸುದಾರನಾದಂಥ ದರೋಡೆಕೋರ ಮಹಮ್ಮದ್ ಗೋರಿ 1192ನೇ ಇಸ್ವಿಯಲ್ಲಿ ವಾಪಸ್ಸು ಭಾರತಕ್ಕೆ ದಾಳಿ ಮಾಡಿ ಪೃಥ್ವಿರಾಜ್ ಚೌಹಾಣನ ಸ್ವಂತ ಮಾವನ ಜೊತೆ ಸ್ನೇಹವನ್ನು ಬೆಳೆಸಿ ಅವನ ಕೌಟುಂಬಿಕ ವಿಚಾರಣದ ಕಾರಣಕ್ಕೋಸ್ಕರ ಪೃಥ್ವಿರಾಜ್ ಚೌಹಾಣ್ಗೂ ಮತ್ತು ಮಾವನಿಗೂ ಆದಂಥ ಘರ್ಷಣೆಯನ್ನೇ ಉಪಯೋಗಿಸಿಕೊಂಡು ಅವನ ಮಾವನ ಮೂಲಕವೇ ಮೋಸದಿಂದ ಪೃಥ್ವಿರಾಜ್ ಚೌಹಾಣನನ್ನು ಸೆರೆ ಹಿಡಿತಾನೆ. ಸೆರೆ ಹಿಡ್ಕೊಂಡು ಬಂದು ತನ್ನ ಎದುರುಗಡೆ ತಂದು ನಿಲ್ಲಿಸ್ಕೊಂಡಂಥ ಘೋರಿ ಅವನಿಗೆ ಆಮಿಷವನ್ನು ಹೊಡ್ತಾನೆ, ನಿನ್ನನ್ನು ಜೀವಂತ ಉಳಿಸ್ತೀನಿ ನಾನು, ನೀನೇನು ಮಾಡಬೇಕು ಗೊತ್ತೇನು, ನನ್ನ ಧರ್ಮಕ್ಕೆ ಮತಾಂತರ ಆಗಬೇಕು, ನನ್ನ ಧರ್ಮಕ್ಕೆ ಮತಾಂತರ ಆಗು, ನನ್ನ ಸಾಮಂತನಾಗಿ ನನ್ನ ಗುಲಾಮನಾಗಿ ಬಿದ್ದಿರುವುದಾದರೆ ನಿನಗೆ ಜೀವದಾನ ಮಾಡ್ತೀನಿ, ಜೀವ ಭಿಕ್ಷೆ ಕೊಡ್ತೀನಿ ಅಂತ ಗೋರಿ ಹೇಳಿದಾಗ ಪೃಥ್ವಿರಾಜ್ ಚೌಹಾಣ್ ರಜಪೂತ ದೊರೆಯ ವೀರತೆಯೊಂದಿಗೆ ಆತ ಹೇಳ್ತಾನೆ, ಗೋರಿ, ಮೊದಲನೇ ಯುದ್ಧದಲ್ಲಿ ನಾನು ನಿನ್ನ ಸೋಲಿಸಿ ಕಳಿಸಿದೆ, ಇದು ನನ್ನ ಧರ್ಮ, ವಾಪಸ್ ಜೀವನ ಉಳಿಸಿ ಕಳಿಸಿದ್ದೀನಿ, ನನ್ನ ಧರ್ಮ ನನಗೆ ಹೇಳ್ಕೊಡುತ್ತೆ, ಈ ಜೀವ ನಶ್ವರ, ನೈನಂ ಚಿನ್ನಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ, ಈ ಆತ್ಮವನ್ನ ಯಾರು ಕೊಲ್ಲಲಾರರು, ಯಾರು ಕತ್ತರಿಸಿ ಹಾಕಲಾರರು, ಬಿಸಿಲು ಇದನ್ನ ಒಣಗಿಸಲಾರದು, ಗಾಳಿ ಇದನ್ನ ತೋಯಿಸಲಾರದು, ಈ ಆತ್ಮ ಅಮರ, ಆತ್ಮ ಅಚ್ಯುತ, ದೇಹ ನಶ್ವರ, ಈ ದೇಹವನ್ನು ಉಳಿಸ್ಕೊಳ್ಳೋ ಸಲುವಾಗಿ ನಾನು ನನ್ನ ಧರ್ಮವನ್ನು ಬಿಟ್ಕೊಡ್ತೀನಿ ಅಂತ ನೀನು ಭಾವಿಸಿದೀಯಾ? ಯಾವತ್ತಿಗೂ ಸಾಧ್ಯ ಇಲ್ಲ, ಪ್ರಾಣ ಕಳ್ಕೊಳ್ಳಿಕ್ಕೆ ರೆಡಿ ಇದ್ದೀನಿ ಹೊರತು ಧರ್ಮವನ್ನು ಬಿಟ್ಟು ಹೋಗಲ್ಲ ಅಂತ ಸಾವಿಗೆ ಶರಣಾದಂಥ, ಭಯಗ್ರಸ್ತನಾಗದೆ ಸಾವಿಗೆ ಎದುರು ನಿಂತು ಗಟ್ಟಿ ಗುಂಡಿಗೆಯಿಂದ ಅದನ್ನು ಎದುರಿಸಿ ನಿಂತಂಥ ವೀರ ಪೃಥ್ವಿರಾಜ್ ಚೌಹಾಣ್. ಇಂಥ ಪೃಥ್ವಿರಾಜ್ ಚೌಹಾಣನ ಇತಿಹಾಸವನ್ನು ನಮ್ಮ ಮಕ್ಕಳಿಗೆ ಓದಿಸಬೇಕಾದ್ರೆ ಟೆಕ್ಸ್ಟ್ ಬುಕ್ಗಳಲ್ಲಿ ಹೇಡಿ ಅಂತ ವರ್ಣನೆ ಮಾಡ್ತಾರೆ. ಅಕ್ಬರ್ನ ಎದುರು ನಿಂತು ಹೋರಾಡಿದಂಥ ರಾಣಾ ಪ್ರತಾಪ ಸಿಂಹ, ಇಡೀ ಜೀವನವನ್ನು ಸಿಂಹದಂತೆ ಕಳೆದಂಥ ರಾಣಾ ಪ್ರತಾಪ ಸಿಂಹ ಒಂದ್ಸಲ ಯೋಚನೆ ಮಾಡ್ತಾನೆ, ತನ್ನ ಮಗಳು ರೊಟ್ಟಿಯನ್ನು ಮಾಡಿರ್ತಾಳೆ, ತಾಯಿ ಕಾಡಲ್ಲಿ ತಲೆ ತಪ್ಪಿಸ್ಕೊಂಡು ಅಲ್ದಾಡಬೇಕಾದ್ರೆ ರಾಣಾ ಪ್ರತಾಪ ಸಿಂಹ ಕಾಡಿನಲ್ಲಿ ಕೂತ್ಕೊಂಡು ಸೈನ್ಯವನ್ನು ಸಂಘಟನೆ ಮಾಡಬೇಕಾದ್ರೆ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇರ್ತಾನೆ, ಹುಲ್ಲಿನ ಮೇಲೆ ಮಲಗ್ತಾ ಇರ್ತಾನೆ. ಕಾಡಿನಲ್ಲಿ ಭಿಕ್ಷುಕನಂತೆ ಜೀವನ ಸಾಗಿಸ್ತಿದ್ದಂಥ ರಾಜನಾಗಿದ್ದಂಥ ರಾಣಾ ಪ್ರತಾಪ ತನ್ನ ಮಗಳು ಒಂದು ರೊಟ್ಟಿಗೋಸ್ಕರ ಅಳ್ತಿರೋದನ್ನ ನೋಡಿ ಕಣ್ಣೀರು ತುಂಬಿಕೊಂಡು ನಾನು ಅಕ್ಬರನಿಗೆ ಶರಣಾಗತನಾಗ್ಬಿಡ್ತೀನಿ ಅಂತ ಯೋಚನೆ ಮಾಡಿ ಪತ್ರ ಬರೆದಾಗ ಅಕ್ಬರನ ಬಳಿ ಜೀತಕ್ಕಿದ್ದಂಥ ರಾಣಾ ಪ್ರತಾಪ ಸಿಂಹನ ನೆಂಟನಾಗಿದ್ದಂಥ ಮಾನಸಿಂಹ ವಾಪಸ್ಸು ರಾಣನಿಗೆ ಪತ್ರ ಬಳಿತಾನೆ, ರಾಣಾ ಪ್ರತಾಪ, ಇಡೀ ರಜಪೂತ ದೊರೆಗಳೆಲ್ಲರೂ ಕೂಡ ಅಕ್ಬರ್ನಿಗೆ ಶರಣಾಗತರಾಗ್ಬಿಟ್ರು, ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ, ಮಾನ ಉಳಿಸ್ಕೊಳ್ಳೋದಕ್ಕೋಸ್ಕರ, ಆಸ್ತಿ ಉಳಿಸ್ಕೊಳ್ಳೋದಕ್ಕೋಸ್ಕರ, ಅಧಿಕಾರದ ಆಸೆಗೋಸ್ಕರ ಎಲ್ಲರೂ ಶರಣಾಗತರಾಗ್ಬಿಟ್ಟಿದ್ದಾರೆ. ಆದರೆ ಇಡೀ ರಜಪೂತ ವಂಶದಲ್ಲಿ ಇನ್ನೊಬ್ಬ ಮಾತ್ರ ಅಕ್ಬರ್ನಿಗೆ ಶರಣಾಗತನಾಗದೆ ಸೈನ್ಯವನ್ನು ಸಂಘಟನೆ ಮಾಡಿ ಹೋರಾಟ ಮಾಡ್ತಾ ಇದ್ದೀಯಾ, ಶೌರ್ಯದ ರಕ್ತ ನಿನ್ನ ಮೈಯಲ್ಲಿ ಹರಿತಾ ಇದೆ, ಅದಕ್ಕೋಸ್ಕರನೇ ರಜಪೂತರ ಎಲ್ಲ ದೊರೆಗಳನ್ನು ಬರೀ ರಾಣ ಅಂತ ಕರೆದ್ರೆ
ನಿನ್ನನ್ನು ಮಾತ್ರ ಮಹಾರಾಣ ಅಂತ ನಾವು ಗೌರವಿಸ್ತಾ ಇದ್ದೀವಿ. ಈ ಕಿರೀಟವನ್ನು ನೀನು ಉಳಿಸ್ಕೊಳ್ಳೋ ಸಲುವಾಗಿ, ಈ ರಜಪೂತ ವಂಶದ ಹಿಂದೂಗಳ ಗೌರವವನ್ನು ಕಾಪಾಡೋ ಸಲುವಾಗಿ ನೀನು ಶರಣಾಗತನಾಗಬೇಡ ಅಂತ ವಾಪಸ್ ಪತ್ರ ಬರೀತಾನೆ. ರಾಣಾ ಪ್ರತಾಪ ಸಿಂಹ ತನ್ನ ಇಡೀ ಜೀವಮಾನ ಪರ್ಯಂತ ಅಕ್ಬರ್ನ ವಿರುದ್ಧ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದನೇ ವಿನಃ ಯಾವತ್ತೂ ಸೋತು ಶರಣಾಗತನಾಗಲಿಲ್ಲ. ಕಾಡಲ್ಲಿ ಅಲಿಬೇಕಾದಂಥ ಸಂದರ್ಭ ಬಂದಾಗ, ರಾಜ್ಯವನ್ನು ಬಿಡಬೇಕಾದಂಥ ಸಂದರ್ಭ ಬಂದಾಗ, ಎಂಥ ಸಂದರ್ಭದಲ್ಲೂ ತಲೆಯನ್ನು ತಗ್ಗಿಸಿದಂಥ ಮಹಾರಾಣ ಹೆಸರಿಗೆ ತಕ್ಕಂತೆ ಪ್ರತಾಪ ಸಿಂಹನೇ ಸರಿ. ಆದರೆ ನಮ್ಮ ಇಡೀ ಟೆಕ್ಸ್ಟ್ ಬುಕ್ಕನ್ನು ಹುಡುಕಿಕೊಂಡ್ರೆ ಒಂದೇ ಒಂದು ಅಕ್ಷರ ಮಹಾರಾಣ ಪ್ರತಾಪನ ಬಗ್ಗೆ ಬರೆದಿರುವಂಥದ್ದಿಲ್ಲ. ಯಾಕೆ ಹೀಗೆ ಮಾಡಿದ್ರು ಸ್ನೇಹಿತರೆ? ಬಹಳ ಕಟುವಾದಂಥ ಸಂಗತಿ, ಕಟು ಸತ್ಯ. ಇನ್ನೊಬ್ಬರಿಗೆ ಯಾರಿಗೋ ನೋವಾಗ್ಬಿಡುತ್ತೆ ಅಂತ ನನ್ನ ಇತಿಹಾಸವನ್ನು ನಾನು ಓದಲಿಲ್ಲ. ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಯಾಕೆ ಇವರು ಪಾಠಗಳನ್ನು ಇಡಲಿಲ್ಲ ನೀವು ಅಂತ ಟೆಕ್ಸ್ಟ್ ಬುಕ್ ಕಮಿಟಿಯವ್ರನ್ನ ಕೇಳಿದರೆ ಅವ್ರು ಹೇಳ್ತಾರೆ, ನೀವು ಮಹಾರಾಣಾ ಪ್ರತಾಪನನ್ನು ಹೊಗಳಿದ್ರೆ ಅಕ್ಬರನಿಗೆ ಅನ್ಯಾಯ ಮಾಡ್ದಂಗೆ ಆಗ್ಬಿಡುತ್ತೆ. ನೀವು ಪೃಥ್ವಿರಾಜ್ ಚೌಹಾಣನನ್ನು ಹೀರೋ ಮಾಡಿದರೆ ಮೊಹಮ್ಮದ್ ಗೋರಿಯನ್ನು ವಿಲನ್ ಮಾಡಬೇಕಾಗುತ್ತೆ. ಹೀಗೆ ಮಾಡಿದ್ರೆ ಒಂದಷ್ಟು ಜನಕ್ಕೆ ನೋವಾಗುತ್ತೆ ಅಂತ. ಅರೆ, ನಿಮ್ಮ ಅಪ್ಪನ ಹೆಸರನ್ನು ಹೇಳಿದರೆ ಬೇರೆಯವ್ರಿಗೆ ನೋವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಅಪ್ಪನ ಹೆಸರು ಹೇಳಲ್ವೇನೋ? ನಿಮ್ಮ ತಾಯಿ ಹೆಸರು ಹೇಳಿದ್ರೆ ಬೇರೆಯವ್ರಿಗೆ ನೋವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ತಾಯಿ ಹೆಸರು ಹೇಳಲ್ವೇನೋ? ಹಾಗೆ ಈ ದೇಶದ ಮಹಾಪುರುಷರ ಹೆಸರನ್ನು ಹೇಳಬೇಕಾದ್ರೆ ಇನ್ನು ಯಾರಿಗೋ ನೋವಾಗುತ್ತೆ ಅಂತ ಮುಚ್ಚಿಡೋದಿದೆಯಲ್ಲ, ಇದು ಆತ್ಮಘಾತುಕ, ಆತ್ಮಹತ್ಯಾಕಾರಕ. ಈ ಆತ್ಮಹತ್ಯಾಕಾರಕ ಕೆಲಸವನ್ನು ನಾವು ಆದಷ್ಟು ಶೀಘ್ರದಲ್ಲಿ ನಿಲ್ಲಿಸಿ ಈ ದೇಶದ ಚಾರಿತ್ರಿಕ ಮಹಾಪುರುಷರ ಜೀವನವನ್ನು ನಮ್ಮ ಮಕ್ಕಳಿಗೆ ಹೇಳಬೇಕಾದಂಥ ಕೆಲಸವನ್ನು ಮಾಡಬೇಕಾಗಿದೆ. ಶಿವಾಜಿ ಮಹಾರಾಜನ ಕಥೆಯನ್ನು ಹೇಳಬೇಕಾದ್ರೆ ಹೆಮ್ಮೆಯಿಂದ ನಮಗೆ ಎದೆಯುಬ್ಬಿ ಬರಬೇಕು. ಶಿವಾಜಿ ಹೆಸರು ಹೇಳಿದ್ರೆ ಯಾರೋ ನೋವು ಮಾಡ್ಕೊಳ್ತಾರೇನೋ, ಯಾರೋ ಬೇಜಾರು ಮಾಡ್ಕೊಳ್ತಾರೇನೋ ಅನ್ನುವಂಥ ಆತ್ಮಘಾತುಕ ಬುದ್ಧಿಯನ್ನು ನಾವು ಹಿಂದೂಗಳು, ಭಾರತೀಯರು ಬಿಡಬೇಕಾಗಿದೆ ಸ್ನೇಹಿತರೆ. ಈ ದೇಶದ ಪರಂಪರೆಯನ್ನು ಉಳಿಸಿದಂಥ ಹೆಮ್ಮೆಯ ಸಂತಾನಗಳ ಕಥೆಯನ್ನು, ಇನ್ನೊಂದಷ್ಟು ಕಥೆಗಳನ್ನು ನಾವು ಕೇಳೋದಕ್ಕಿಂತ ಮುಂಚೆ ಇನ್ನೊಂದು ಅದ್ಭುತವಾದಂಥ ಗೀತೆಯನ್ನು ನಾವು ಕೇಳ್ಕೊಂಬರೋಣ. ಸಾವಿರದಳ ಕಮಲಿನಿ ಓ ಭಾರತಿ, ತಾಯೇ ನಿನಗೆ ಇದು ಜೀವದಾರತಿ ಅಂತ. ಜೀವದಾರತಿ ಅಂತ ಹೇಳಿದ್ರೆ ಜೀವನವನ್ನೇ ಆರತಿಯನ್ನಾಗಿ ಉರಿಸಿಬಿಟ್ಟಂಥ ಮಹಾಪುರುಷರು ಮಾಡಿದಂಥ ತ್ಯಾಗ. ಆ ತ್ಯಾಗವನ್ನು ನಾವು ಯಾವತ್ತೂ ಮರೆಯೋದು ಬೇಡ ಅಂತ ಹೇಳ್ತಾ ಈ ವಿಶೇಷ ಗೀತೆಯನ್ನು ಕೇಳ್ತಾ ಹೋಗೋಣ. ಸಾವಿರದಳ ಕಮಲಿನಿ ಓ ಭಾರತಿ, ತಾಯಿ ನಿನಗೆ ಇದು ಜೀವದಾರತಿ. ಸಾವಿರದಳ ಕಮಲಿನಿ ಓ ಭಾರತಿ, ತಾಯಿ ನಿನಗೆ ಇದು ಜೀವದಾರತಿ. ಸಾವಿರದಳ ಕಮಲಿನಿ ಓ ಭಾರತಿ. ನುಡಿಗಳಿಂದ ಗಂಧರನ್ನು ಕರೆವವಾಗಿದೆ, ಹಲವು ರೀತಿ ಹಾಡಿ ಹಾಲ ನುಡಿ ಪೊರೆವ ಶಾರದೆ. ನೂರು ನುಡಿಗಳಿಂದ ಗಂಧರನ್ನು ಕರೆವವಾಗಿದೆ, ಹಲವು ರೀತಿ ಹಾಡಿ ಹಾಲ ನುಡಿ ಪೊರೆವ ಶಾರದೆ. ಕೈಯ ಹಿಡಿದು ಅಡಿಯ ನಡೆಸಿ ಮುನ್ನಡೆಸುವ ಧಾರಿಣಿ, ಕೈಯ ಹಿಡಿದು ಅಡಿಯ ನಡೆಸಿ ಮುನ್ನಡೆಸುವ ಧಾರಿಣಿ. ಮೊದಲ ನುಡಿಸಿ ಕೇಳಿ ಹರ್ಷ ತಾಳಿ ನಲಿವ ತಾಯಿನಿ. ಸಾವಿರದಳ ಕಮಲಿನಿ ಓ ಭಾರತಿ, ತಾಯಿ ನಿನಗೆ ಇದು ಜೀವದಾರತಿ. ಸಾವಿರದಳ ಕಮಲಿನಿ
ಸಾವಿರದಳ ಕಮಲಿನಿ ಓ ಭಾರತಿ ನಿನಗೆ ಈಗೋ ಜೀವದಾರತಿ ಅನ್ನುವಂಥ ಒಂದು ವಿಶಿಷ್ಟ ಗೀತೆಯೊಂದಿಗೆ ನಾವು ಈ ತಾಯಿ ಭಾರತೀಯ ಸ್ವತಂತ್ರ ರಕ್ಷಣೆಗೋಸ್ಕರ ಲಕ್ಷಾಂತರ ಜನ ಭಾರತೀಯರ ಪ್ರಾಣತ್ಯಾಗದ ಕಥೆಯನ್ನು ಸ್ಮರಿಸ್ಕೊಳ್ಬೇಕಾಗಿದೆ. ಇತಿಹಾಸದ ದುರಂತ ಆಕ್ರಮಣಕ್ಕೊಳಗಾದಾಗಲೂ ಕೂಡ ನಾವು ಸುಳ್ಳು ಇತಿಹಾಸವನ್ನು ಓದ್ತಿದ್ವಿ. ಇವತ್ತಿನ ದಿನ ಸ್ವತಂತ್ರ ಬರೋ ಸಂದರ್ಭದಲ್ಲೂ ಕೂಡ ಹೋರಾಟ ಮಾಡಿದಂಥ ವೀರರ ಕಥೆಗಳನ್ನು ಸುಳ್ಳು ಇತಿಹಾಸವನ್ನು ನಾವು ಓದ್ತಾ ಇದ್ದೀವಿ. ನಾವು ಶಾಲೆಗೆ ಹೋದಾಗ ಭಾಳ ಮಕ್ಕಳನ್ನ ಪ್ರಶ್ನೆ ಮಾಡ್ತಾ ಇರ್ತೀವಿ. ಹೈಸ್ಕೂಲ್ ಮಕ್ಕಳನ್ನ ಮಾತನಾಡಿಸ್ಬೇಕಾದ್ರೆ ಈ ದೇಶಕ್ಕೆ ಸ್ವತಂತ್ರ ಯಾವಾಗ ಬಂತು ಅಂತ. ನಮ್ಮ ಮಕ್ಕಳು ಬಹಳ ಚೆನ್ನಾಗಿ ಹೇಳ್ತಾರೆ, ಆಗಸ್ಟ್ 15, 1947 ಮಧ್ಯರಾತ್ರಿ ಅಂತ. ಯಾರು ಸ್ವತಂತ್ರ ಕೊಡಿಸಿದ್ದು? ನಮ್ಮ ಮಕ್ಕಳು ಎಲ್ಲರೂ ಕೈ ಮೇಲೆ ಮಾಡ್ತಾರೆ. ಯಾರು ಅಂತ ಒಬ್ಬ ಹುಡುಗನ ಕೇಳಿದ್ರೆ ಆ ಹುಡುಗ ಹೇಳ್ತಾನೆ, ಸರ್ ಮಹಾತ್ಮ ಗಾಂಧೀಜಿ ಸರ್. ಎರಡನೇ ಹುಡುಗನ ಕೇಳಿದರೆ ಅವನು ಅದನ್ನು ಹೇಳ್ತಾನೆ, ಸರ್ ಮಹಾತ್ಮ ಗಾಂಧೀಜಿ ಸರ್ ನನಗೂ ಗೊತ್ತು. ಮೂರನೇ ಹುಡುಗನ ಕೇಳಿದರೆ ಅವನು ಅದನ್ನು ಹೇಳ್ತಾನೆ, ಮಹಾತ್ಮ ಗಾಂಧೀಜಿ ಸರ್. ಅಲ್ಲಪ್ಪ, ಮಹಾತ್ಮ ಗಾಂಧೀಜಿ ಹೌದು, ಅವ್ರು ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ, ಒಳ್ಳೆಯದು. ಇನ್ನೊಂದು ಹೆಸರು ಹೇಳು ಅಂತ ಕೇಳಿದ್ರೆ ಇನ್ನೊಬ್ಬ ಹುಡುಗ, ಸರ್ ಜವಾಹರ್ಲಾಲ್ ನೆಹರು ಗೊತ್ತು ಸರ್. ಆಯಿತು, ಅವ್ರು ಬಿಟ್ಟರೆ ಆ ಎರಡು ಹೆಸರುಗಳನ್ನು ಬಿಟ್ಟರೆ ಮೂರನೇ ಹೆಸರು ಹುಡ್ಕೋದಕ್ಕೆ ನಾವು 100 ಮಕ್ಕಳನ್ನ ಮಾತನಾಡಿಸ್ಬೇಕು. ಎಲ್ಲೋ ಒಬ್ಬರು ಇಬ್ಬರು ಹೇಳಿದ್ರೆ ಹೆಚ್ಚು. ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥವ್ರು ಒಬ್ಬರು ನೇತಾಜಿ ಸುಭಾಷ್ ಚಂದ್ರ ಬೋಸ್, ಒಬ್ಬರು ಭಗತ್ ಸಿಂಗ್, ಒಬ್ಬರು ಕಿತ್ತೂರು ರಾಣಿ ಚೆನ್ನಮ್ಮ ಅನ್ನೋ ಹೆಸರುಗಳು ನಮ್ಮ ಮಕ್ಕಳ ಬಾಯಲ್ಲಿ ಬರಲ್ಲ. ನಮ್ಮ ದೇಶದ ಇತಿಹಾಸವನ್ನು ಹೇಗೆ ತಿರುಚಿಟ್ಟುಬಿಟ್ಟಿದ್ದಾರೆ ಅಥವಾ ಕಣ್ಣಿಗೆ ಮರೆಯಾಗಿಟ್ಟಿದ್ದಾರೆ ಅಂತ ಕೇಳಿದರೆ, ಸತ್ಯವಾದ ಇತಿಹಾಸವನ್ನು ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಿದ್ದು ಕೇವಲ ಮಹಾತ್ಮ ಗಾಂಧಿ, ನೆಹರು ಇವರಿಬ್ಬರೇ ಅನ್ನುವಂಥ ಸಂಗತಿಯನ್ನು, ಅದು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ತಂದುಕೊಟ್ರು ಅನ್ನುವಂಥ ಸುಳ್ಳು ಸಂಗತಿಯನ್ನು ನಮ್ಮ ಮಕ್ಕಳಿಗೆ ಗಿಣಿಗಳ ಥರ ಬಾಯ್ಪಾಠ ಮಾಡಾಕಿದ್ದಾರೆ. ಸತ್ಯ ಏನು? ಇವರಿಬ್ಬರು ಹೋಗಿ ಉಪವಾಸ ಮಾಡಿದ ಕಾರಣಕ್ಕೋಸ್ಕರ ದೇಶಕ್ಕೆ ಸ್ವತಂತ್ರ ಸಿಕ್ಕಿಬಿಡ್ತಾ ಅಂತ ಪ್ರಶ್ನೆ ಕೇಳಿದಾಗ ನಾನು ಇಬ್ಬರ ಬಗ್ಗೆ ಬಹಳ ಗೌರವವನ್ನು ಇಟ್ಟಿದ್ದೀನಿ. ಮಹಾತ್ಮ ಗಾಂಧೀಜಿಯವ್ರ ಕುರಿತಂತೆ ಅಪಾರವಾದಂಥ ಗೌರವ ಇದೆ. ಜವಾಹರ್ಲಾಲ್ ನೆಹರು ಅವರ ಕೆಲವು ತೀರ್ಮಾನಗಳನ್ನು ನೋಡಿದಾಗ ಬೇಜಾರಾಗುತ್ತೆ ಬಿಟ್ಟರೆ ಅವರು ಮಾಡಿದಂಥ ಹೋರಾಟದ ಬಗ್ಗೆಯೂ ನನಗೆ ಗೌರವ ಇದೆ. ಆದರೆ ದೇಶಕ್ಕೆ ಸ್ವತಂತ್ರವನ್ನು ಈ ಇಬ್ಬರೇ ತಂದು ಕೊಟ್ಟರು ಅನ್ನುವಂಥ ಸುಳ್ಳು ಸಂಗತಿ ಇದೆಯಲ್ಲ, ಇದನ್ನು ನಾನು ಅತ್ಯಂತ ಕಟು ಶಬ್ದಗಳಲ್ಲಿ ಮೋಸ, ಇಡೀ ಭಾರತಕ್ಕೆ ಮಾಡಿದಂಥ ಅನ್ಯಾಯ ಅಂತ ಖಂಡಿಸ್ತೀನಿ. ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ದು ಕೇವಲ ಉಪವಾಸ ಮಾಡಿದ ಕಾರಣದಿಂದ ಅಲ್ಲ. 6.5 ಲಕ್ಷ ಜನ ದೇಶಭಕ್ತ ಹೋರಾಟಗಾರರು, ವೀರ ವೀರಾಂಗನೆಯರು ತಮ್ಮ ಪ್ರಾಣವನ್ನು ನಗನಗ್ತಾ ಬಲಿ ಕೊಟ್ಟ ಕಾರಣದಿಂದಾಗಿ ದೇಶಕ್ಕೆ ಸ್ವತಂತ್ರ ಬಂದಿತ್ತು. 23 ವರ್ಷದ ಒಬ್ಬ ಭಗತ್ ಸಿಂಗ್ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗ್ತಾ, ಕಣ್ಣಲ್ಲಿ ಸ್ವಲ್ಪವೂ ಭಯವಿಲ್ಲದೆ ಬ್ರಿಟಿಷರ ಎದುರುಗಡೆ ನಗ್ತಾ ನಗ್ತಾ ಮೇರಾ ರಂಗ್ ದೇ ಬಸಂತಿ ಚೋಲಾ ಅಂತ ಹಾಡು ಹೇಳ್ಕೊಡ್ತಾ ಪ್ರಾಣತ್ಯಾಗ ಮಾಡಿದ್ದ ಸಲುವಾಗಿ ಈ ದೇಶಕ್ಕೆ ಸ್ವತಂತ್ರ ಬಂದಿತ್ತು. ಚಂದ್ರಶೇಖರ್ ಆಜಾದ್ ಅನ್ನುವಂಥ 24 ವರ್ಷದ ಹುಡುಗ ಬ್ರಿಟಿಷರ ಎದುರುಗಡೆ ನಾನು ಸಿಕ್ಕಾಕೊಳ್ಬೇಕಾಗುತ್ತಲ್ಲ, ದುಶ್ಮನೋಂ ಕಿ ಗೋಲಿಯೋನ್ ಸೆ ಮೈ ಸಾಮ್ನಾ ಕರುಂಗಾ, ಮೈ ಆಜಾದ್ ಹೂ ಆಜಾದಿ रहूंगा, ಶತ್ರುಗಳ ಗುಂಡಿಗೆ ನಾನು ಎದೆ ಕೊಡ್ತೀನಿ ಹೊರತು ಶತ್ರುಗಳಿಗೆ ಹೆದರ್ಕೊಂಡು ಓಡೋಗೋದಿಲ್ಲ, ನಾನು ಸ್ವತಂತ್ರನಾಗಿಯೇ ಇರ್ತೀನಿ ಅಂತ 12ನೇ ವಯಸ್ಸಿನಲ್ಲಿ ಪ್ರಮಾಣ ಮಾಡಿದ್ದರ ಕಾರಣದಿಂದ ಬ್ರಿಟಿಷರಿಂದ ತನ್ನನ್ನು ಸೆರೆಗೆ ಸಿಕ್ಕಿಸ್ಕೊಳ್ಳಿಕ್ಕೆ ಇಷ್ಟಪಡದೆ ಸ್ವತಂತ್ರನಾಗಿರ್ಲಿಕ್ಕೆ ಬಯಸಿ ತನ್ನ ಹಣೆಗೆ ತಾನೇ ಗುಂಡು ಹೊಡ್ಕೊಂಡು ಸತ್ತಂಥ ಚಂದ್ರಶೇಖರ್ ಆಜಾದ್ ಪ್ರಾಣತ್ಯಾಗ ಮಾಡಬೇಕಾದ್ರೆ ಕೇವಲ 24 ವರ್ಷದ ಚಿಕ್ಕ ಹುಡುಗ. ದೇಶಕ್ಕೋಸ್ಕರ ಬ್ರಿಟಿಷ್ ಅಧಿಕಾರಿಗಳನ್ನು ಕೊಲ್ಲಿಕ್ಕೆ ಅಂತ ಹೋಗಿ ಪ್ರಾಣತ್ಯಾಗ ಮಾಡಿದಂಥ ಖುದೀರಾಮ್ ಬೋಸ್ ಆತ ನನ್ನ ನೇಣಿಗೇರಿಸಬೇಕಾದ್ರೆ ಆತನಿಗೆ ಇನ್ನೂ 18 ತುಂಬಿರಲಿಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು. ಚಾಫೇಕರ್ ಬ್ರದರ್ಸ್ ಅನ್ನುವಂಥ 3 ಜನ ಅಣ್ಣ ತಮ್ಮಂದಿರು ದೇಶಕ್ಕೋಸ್ಕರ ತಮ್ಮ ಪ್ರಾಣತ್ಯಾಗ ಮಾಡಬೇಕಾದ್ರೆ ಅವ್ರಿಗಿನ್ನೂ ಮದುವೆ ಆಗಿರಲಿಲ್ಲ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಸ್ವತಂತ್ರ ವೀರ ವಿನಾಯಕ ದಾಮೋದರ ಸಾವರ್ಕರ್ ಅನ್ನುವಂಥ ಕ್ರಾಂತಿಕಾರಿ ತನ್ನ ಜೀವನದ ಯೌವನದ ಅಮೂಲ್ಯ 13-14 ವರ್ಷಗಳನ್ನು ಅಂಡಮಾನಿನಲ್ಲಿ ಸೆರೆಯಲ್ಲಿ ಕಳೆದಂಥ ತ್ಯಾಗವನ್ನು ಯಾರು ಮರಿತಾರೋ ಅವರನ್ನು ದೇಶದ್ರೋಹಿಗಳು ಅಂತ ನಾವು ಕರಿಬೇಕಾಗತ್ತೆ. ಸುಭಾಷ್ ಚಂದ್ರ ಬೋಸ್ ಅನ್ನುವಂಥ ವ್ಯಕ್ತಿ ಲಂಡನ್ನಲ್ಲಿ ICS ಎಕ್ಸಾಮನ್ನು ಪಾಸ್ ಮಾಡಿಕೊಂಡು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿಯೋ ದೊಡ್ಡ ಹುದ್ದೆಯಲ್ಲಿಯೋ ಬ್ರಿಟಿಷರ ಚಾಕರಿ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಸಂಬಳ ತೆಗೆಯಬಹುದಾದಂಥ ಎಲ್ಲ ಸಾಧ್ಯತೆಗಳಿದ್ದರೂ ಕೂಡ ಎಲ್ಲವನ್ನು ತ್ಯಾಗ ಮಾಡಿ ಎಲ್ಲವನ್ನು ಬಿಸಾಕಿ ಭಾರತ ಮಾತೆಯ ಸೇವೆಗೋಸ್ಕರ ಭಾರತಕ್ಕೆ ಓಡೋಡಿ ಬಂದು ವಿದೇಶಕ್ಕೆ ಹೋಗಿ ಸೈನ್ಯ ಕಟ್ಟಿ ಭಾರತದ ಮೇಲೆ ದಂಡೆತ್ತಿ ಬಂದು ಭಾರತವನ್ನು ಗೆದ್ದು ಅದಕ್ಕೆ ಸ್ವತಂತ್ರ ಕೊಡಿಸುವಂಥ ಕನಸನ್ನು ಕಂಡ್ರಲ್ಲ, ಅದನ್ನು ಸಾಕ್ಷಾತ್ಕಾರಗೊಳಿಸ್ಕೊಳ್ಬೇಕಾದ್ರೆ ನಮ್ಮಿಂದ ದೂರ ಆದ್ರಲ್ಲ, ಅವ್ರ ತ್ಯಾಗವನ್ನು ಮರೆತರೆ ಇತಿಹಾಸ ನಮ್ಮನ್ನು ಕ್ಷಮಿಸುತ್ತಾ? ಬ್ರಿಟಿಷರಿಂದ ಲಾಠಿ ಏಟನ್ನು ತಿಂದ, ಬೂಟುಗಾಲಿನಿಂದ ಒದೆಸಿಕೊಳ್ತಾ, ಇಳಿ ವಯಸ್ಸಿನಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗ್ತಾ ಪ್ರಾಣತ್ಯಾಗ ಮಾಡಿದ್ರಲ್ಲ ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಇವರೆಲ್ಲರ ತ್ಯಾಗವನ್ನು ನಾವು ಮರೆತು ಬಿಟ್ಟರೆ ಇತಿಹಾಸ ನಮ್ಮನ್ನು ಕ್ಷಮಿಸುತ್ತಾ ಸ್ನೇಹಿತರೆ?
ಕರ್ಜನ್ ವಾಯ್ಲಿ ಬಂಗಾಳ ವಿಭಜನೆ ಸಂದರ್ಭದಲ್ಲಿ ಭಾರತೀಯರಿಗೆ ಸಿಂಹ ಸ್ವಪ್ನವಾಗಿದ್ದಂಥ ಬ್ರಿಟಿಷ್ ದುಷ್ಟ ಅಧಿಕಾರಿ ಕರ್ಜನ್ ವಾಯ್ಲಿಯನ್ನ ಲಂಡನ್ನಲ್ಲೇ ಗುಂಡು ಹೊಡೆದು ಸಾಯಿಸಿದಂಥ ಮದನ್ ಲಾಲ್ ಧಿಂಗ್ರನ ತ್ಯಾಗದ ಕಥೆಯನ್ನು ನಾವು ಕೇಳದೇ ಇದ್ರೆ ಇತಿಹಾಸ ನಮ್ಮನ್ನು ಕ್ಷಮಿಸುತ್ತಾ? ಆತ ಸಾಯಬೇಕಾದ್ರೆ ಹೇಳಿದಂಥ ಹೇಳಿಕೆಯನ್ನು ಕೇಳಿದ್ರೆ ಮೈ ರೋಮಾಂಚನ ಆಗುತ್ತೆ. ಆತ ಹೇಳ್ತಾನೆ, ತಾಯಿ ಭಾರತಾಂಬೆಯನ್ನು ಉದ್ದೇಶಿಸಿ ಆತ ಮಾತನಾಡ್ತಾ ಹೇಳ್ತಾನೆ, ಅಮ್ಮ ನೀನು ದೊಡ್ಡ ತಾಯಿ, ನಾನು ದಡ್ಡ ಮಗ. ನಿನ್ನಂಥ ದೊಡ್ಡ ತಾಯಿಗೆ ನನ್ನಂಥ ದಡ್ಡ ಮಗ ತನ್ನ ರಕ್ತವನ್ನಲ್ಲದೆ ಬೇರೇನ್ ತಾನೇ ಕೊಡ್ಲಿಕ್ಕೆ ಸಾಧ್ಯ ಅಂತ ಉರುಳನ್ನು ಚುಂಬಿಸಿ ಕೊರಳಿಗೆ ಹಾಕೊಂಡಂಥ ತ್ಯಾಗದ ಕಥೆಯನ್ನು ನಾವು ಹೇಗೆ ಮರೀಲಿಕ್ಕೆ ಸಾಧ್ಯ? ಛತ್ರಪತಿ ಶಿವಾಜಿ ಮಹಾರಾಜರು, ಮಹಾರಾಣಾ ಪ್ರತಾಪ ಸಿಂಹ, ಪೃಥ್ವಿರಾಜ್ ಚೌಹಾಣನಂಥ ಅಸಂಖ್ಯ ಹೋರಾಟಗಾರರು ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರು. ಕಣ್ಣೆದುರುಗಡೆ ಸಾವು ಕಾಣ್ತಾ ಇದ್ರು ಕೂಡ ಭಾರತ ಮಾತೆಗೋಸ್ಕರ ಅರ್ಪಣೆಯಾಗಬೇಕು ಅಂತ ಎದೆಗುಂದದೆ ದಿಟ್ಟ ಹೆಜ್ಜೆಯನ್ನಿಡ್ತಾ ಹೋರಾಟ ಮಾಡಿದಂಥ ಸಂಗೊಳ್ಳಿ ರಾಯಣ್ಣನನ್ನು ನಾವು ಮರಲಿಕ್ಕೆ ಸಾಧ್ಯ ಆಗುತ್ತೇನು? ಈ ದೇಶದ ಮಹಿಳಾ ಮಣಿಗಳೇನು ಕಡಿಮೆ ಇರಲಿಲ್ಲ. ಬ್ರಿಟಿಷರ ವಿರುದ್ಧ ಕೇವಲ ಗಂಡಸರು ಮಾತ್ರ ಹೋರಾಟ ಮಾಡಿದ್ರು ಅಂತ ಹೇಳೋದಕ್ಕೆ ಇದು ಪುರುಷ ಪ್ರಧಾನ ಸಮಾಜ ಅಂತ ಸೋಕಾಳ್ ಬುದ್ಧಿಜೀವಿಗಳು ಛೇಡಿಸುವಂಥ ಸಮಾಜ ಆಗಿರಲಿಲ್ಲ. ಈ ದೇಶದಲ್ಲಿ 17.5 ವರ್ಷದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅನ್ನುವಂಥ ಹೆಣ್ಣು ಮಗಳು ಕುದುರೆ ಮೇಲೆ ಕೂತು ತನ್ನ ದತ್ತು ಪುತ್ರನನ್ನ ಬೆನ್ನಿಗೆ ಕತ್ತಿಕೊಂಡು ಎರಡೂ ಕೈಯಲ್ಲಿ ಕತ್ತಿಯನ್ನು ಹಿಡಿದು ರಣಕಾಂಡಿಯಂತೆ, ರಣಚಂಡಿಯಂತೆ, ರಣಕಾಳಿಯಂತೆ ಆರ್ಭಟಿಸ್ತಾ ಬ್ರಿಟಿಷರ ಕತ್ತನ್ನು ಆಹುತಿ ತೆಗೆದುಕೊಳ್ತಾ ಯುದ್ಧವನ್ನು ಗೆದ್ದಂಥ ವೀರ ಕೇಸರಣಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹುಟ್ಟಿದಂಥ ನಾಡಿದ್ದು. ತೀರಾ ದೂರ ಬೇಡ, ಇಲ್ಲಿಯ ಉಲ್ಲಾಳದ ತಾಯಿ ಅಬ್ಬಕ್ಕ, ರಾಣಿ ಅಬ್ಬಕ್ಕ ಫ್ರೆಂಚರೊಡನೆ ಮಾಡಿದಂಥ ಹೋರಾಟವನ್ನು ನಾವು ಮರೀಲಿಕ್ಕೆ ಸಾಧ್ಯ ಆಗುತ್ತೇನು? ಸ್ವತಂತ್ರ ತಂದುಕೊಡ್ಬೇಕಾದ್ರೆ ಆ ಸ್ವತಂತ್ರ ತಂದುಕೊಟ್ಟವರ ಹೆಸರಿನ ಸಾಲಿನಲ್ಲಿ ರಾಣಿ ಅಬ್ಬಕ್ಕನ ಹೆಸರನ್ನ ಸೇರಿಸಲಿಲ್ಲ ಅಂತ ಹೇಳಿದ್ರೆ ಅವರಂಥ ದೇಶದ್ರೋಹಿಗಳು ಇನ್ನೊಬ್ಬರಿರ್ಲಿಕ್ಕೆ ಸಾಧ್ಯ ಇಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ ಮಾಡಿದಂಥ ತ್ಯಾಗವನ್ನು ಮರೆತರೆ ಇತಿಹಾಸದಲ್ಲಿ ನಮಗೆ ಮರ್ಯಾದೆ ಇರೋದಿಲ್ಲ. ಈ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದಂಥವ್ರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಯಾವುದೋ ಸರ್ವೆ ಹೇಳುತ್ತೆ 6.5 ಲಕ್ಷ ಜನ ಅಂತ. 6.5 ಲಕ್ಷ ಜನ ವೀರ ವೀರಾಂಗನೆಯರ ಬಲಿದಾನದ ನಂತರ, ಅವರ ಪ್ರಾಣತ್ಯಾಗದ ನಂತರ, ಅವರ ಹೆಂಡತಿಯರು ತಮ್ಮ ತಾಳಿಯನ್ನು ಕಳಚಿ ವಿಧವೆಯರಾದ ನಂತರ, ಅವರ ತಾಯಿ ತಮ್ಮ ಮಕ್ಕಳನ್ನು ದೇಶಕ್ಕೋಸ್ಕರ ಬಲಿ ಕೊಟ್ಟು ಬಂಜೆಯರಾದ ನಂತರ ನಮಗೆ ಸ್ವತಂತ್ರ ಸಿಕ್ಕಿದ್ದು ಅಂತ ಯಾವುದಾದ್ರೂ ದೇಶದ ಪ್ರಜೆ ಮರೆತರೆ ಅವನಂಥ ಕೃತಜ್ಞ ಮತ್ತೊಬ್ಬ ಇರೋದಿಲ್ಲ. ಸ್ನೇಹಿತರೆ, ಬೇಕೋ ಬೇಡವೋ 65 ವರ್ಷಗಳಿಂದ 70 ವರ್ಷಗಳಿಂದ ನಾವು ಈ ರೀತಿಯ ಕ್ಷುದ್ರ ಇತಿಹಾಸವನ್ನು ಓದ್ಕೊಂಡು ಬರ್ತಾ ಇದ್ದೀವಿ. ನಿಜವಾದ ಇತಿಹಾಸವನ್ನು ನಮ್ಮ ಮಕ್ಕಳು ಓದಿದ್ರೆ ಅವ್ರು ಯಾವತ್ತೂ ಹೇಡಿಗಳ ಥರ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ನಿಜವಾದ ಇತಿಹಾಸವನ್ನು ನಮ್ಮ ಭಾರತೀಯರಿಗೆ, ಹಿಂದೂಗಳಿಗೆ ಓದಿಸಿಬಿಟ್ರೆ ಇಡೀ ಜಗತ್ತಿನಲ್ಲಿ ಭಾರತವನ್ನು ಬಿಟ್ಟರೆ ಇನ್ನೊಂದು ರಾಷ್ಟ್ರ ನಮ್ಮ ಎತ್ತರಕ್ಕೆ ಇರ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅಂಥ ಅದ್ಭುತ ಇತಿಹಾಸ ಈ ದೇಶದ್ದು. ಆ ಇತಿಹಾಸವನ್ನು ಸ್ಮರಿಸ್ಕೊಳ್ಳುವಂಥ ಕೆಲಸವನ್ನು ಮಾತ್ರ ನಾವು ಮಾಡಬೇಕಾಗಿದೆ. ಭಗತ್ ಸಿಂಗ್ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಸ್ಕೂಲಲ್ಲಿ ಕೂತಿದ್ದಾಗ ಒಂದು ತಮಾಷೆ ಘಟನೆ ನಡೀತು. ಮೇಷ್ಟ್ರು ಕೇಳಿದ್ರಂತೆ, ದೊಡ್ಡವನಾದ್ಮೇಲೆ ನೀನೇನಾಗ್ತೀಯಾ ಅಂತ ತುಂಬ ಮಕ್ಕಳನ್ನು. ಹಿಂದ್ಗಡೆ ಬೆಂಚಿಂದ ಒಬ್ಬ ನಿಂತ್ಕೊಂಡು ಹೇಳಿದಂತೆ, ಸರ್ ನಾನು ದೊಡ್ಡವನಾದ್ಮೇಲೆ ಮದುವೆ ಆಗ್ತೀನಿ ಅಂತ. ಎಲ್ಲರೂ ನಗ್ತಾ ಇದ್ರು. ಆದರೆ ಭಗತ್ ಸಿಂಗ್ ಒಬ್ಬ ನಿಂತು ಅವನಿಗೆ ಕೋಪದಿಂದ ಹೇಳ್ತಾನಂತೆ, ನಾಚಿಕೆ ಆಗೋದಿಲ್ವಾ ನಿನಗೆ? ದೊಡ್ಡವನಾದ್ಮೇಲೆ ಏನಾಗ್ತೀಯಾ ಅಂತ ಹೇಳಿದ್ರೆ ಮದುವೆ ಆಗ್ತೀನಿ ಅಂತೀಯಲ್ಲ. ಜಗತ್ತಿನಲ್ಲಿ ಹುಟ್ಟಿದವ್ರೆಲ್ಲರೂ ಮದುವೆ ಆಗೇ ಆಗ್ತಾರೆ, ಎಲ್ರಿಗೂ ಮಕ್ಕಳಾಗುತ್ತೆ, ಎಲ್ಲರೂ ಸಂಸಾರ ಮಾಡ್ತಾರೆ. ಆದರೆ ದೇಶಕ್ಕೋಸ್ಕರ ಹೋರಾಟ ಮಾಡುವಂಥವನು ನಿಜವಾದ ಹೀರೋ ಅನ್ನಿಸ್ಕೊಳ್ತಾನೆ. ನೀನು ದೇಶಕ್ಕೋಸ್ಕರ ಹೋರಾಟ ಮಾಡಬೇಕು, ಮದುವೆ ಆಗೋದಲ್ಲ ನಿನ್ನ ಕೆಲಸ ಅಂತ ತಾನು ಸ್ವತಃ ತನ್ನ ಜೀವನವನ್ನು ರಾಷ್ಟ್ರಕ್ಕೋಸ್ಕರ ಅರ್ಪಣೆ ಮಾಡಿದಂಥವನು ಭಗತ್ ಸಿಂಗ್. ಅವನನ್ನು ಸಾಯಬೇಕಾದ್ರೆ ಬ್ರಿಟಿಷರು ಅವನನ್ನು ಕರ್ಕೊಂಡು ಬಂದು ಬಲಿವೇದಿಕೆ ಮೇಲೆ ನಿಲ್ಲಿಸಬೇಕಾದ್ರೆ ಅವನು ಹಾಡು ಹೇಳ್ಕೊಂಡು ಮೇರ ರಂಗ ದೆ ಬಸಂತಿ ಚೋಲ ಅಂತ ಹಾಡು ಹೇಳ್ಕೊಂಡು ಸ್ನೇಹಿತರ ಜೊತೆ ನಗ್ನಗ್ತಾ ಬರಬೇಕಾದ್ರೆ ಬ್ರಿಟಿಷ್ ಆಫೀಸರ್ಗೆ ಗಾಬರಿ ಆಗ್ಬಿಡ್ತಂತೆ. ಸಾಲದಕ್ಕೆ ಭಗತ್ ಸಿಂಗ್ ಹೇಳ್ತಾನೆ, ಸರ್ ನೀವು ಅದೃಷ್ಟವಂತರು, ಯು ಆರ್ ವೆರಿ ಲಕ್ಕಿ. ಆಶ್ಚರ್ಯ ಆಯಿತು, ಯಾಕೆ ನನ್ನನ್ನು ಲಕ್ಕಿ ಅಂತ ಇದ್ದಾನೆ, ಯಾಕೆ ನನ್ನ ಅದೃಷ್ಟವಂತ ಅಂತಿದ್ದಾನೆ ಅಂತ ಕೇಳಿದರೆ, ಸಾಯೋದಕ್ಕೆ ಏನು ಕೆಲವೇ ಕ್ಷಣಗಳು ಬಾಕಿ ಇದೆ, ನನ್ನ ಅದೃಷ್ಟದ ಬಗ್ಗೆ ನೀನು ಮಾತನಾಡ್ತಿದ್ಯಲ್ಲಪ್ಪ ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ಸರ್ ನಾನು ಭಗತ್ ಸಿಂಗ್ ದೇಶಕ್ಕೋಸ್ಕರ ಪ್ರಾಣ ಕೊಡ್ತಾ ಇದ್ದೀನಿ. ನನ್ನ ಸ್ನೇಹಿತರು ರಾಜ್ಗುರು ಸುಖದೇವ್, ನಾವು 3 ಜನ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ದೇಶಕ್ಕೋಸ್ಕರ ಪ್ರಾಣ ಕೊಡ್ತಾ ಇದ್ದೀವಿ. ನಾನು ನನ್ನ ತಾಯಿಗೆ ಮಾತು ಕೊಟ್ಟಿದ್ದೀನಿ, ಸಾಯಬೇಕಾದ್ರೆ ನನ್ನ ಕಣ್ಣಲ್ಲಿ ಒಂದು ಸಣ್ಣ ಭಯವನ್ನು ಕೂಡ ಇಂಗ್ಲೀಷರು ನೋಡಲ್ಲ. ನನ್ನ ಕಣ್ಣಲ್ಲಿ ಒಂದು ಹನಿ ನೀರನ್ನು ಸಹ ಅವ್ರ ಕೈಲಿ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ. ನಾನು ನಗ್ನಗ್ತಾ ಹೆಮ್ಮೆಯಿಂದ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗ್ತಾನೆ ನನ್ನ ಪ್ರಾಣವನ್ನು ನಾನು ಕಳ್ಕೊಳ್ಳೋದು, ನೇಣು ಕುಣಿಕೆಗೆ ಮುತ್ತು ಕೊಟ್ಟು ನನ್ನ ಕತ್ತಿಗೆ ಹಾಕೊಳ್ಳೋದು ಇದು ನಿಶ್ಚಿತ. ಆದರೆ ಇದನ್ನು ನೋಡೋದಕ್ಕೆ ಈ ದೇಶದ 30 ಕೋಟಿ ಜನಕ್ಕೆ ಭಾಗ್ಯ ಇಲ್ಲ. ಆದರೆ ನೀವು ಮಾತ್ರ ಇದನ್ನು ನೇರವಾಗಿ ನೋಡ್ತಾ ಇದ್ದೀರಾ, ಎದುರುಗಡೆ ನಿಂತು ನೋಡ್ತಾ ಇದ್ದೀರಾ. ನಿಮ್ಮ ಜೀವಮಾನದಲ್ಲಿ, ನಿಮ್ಮ ಇಡೀ ಸರ್ವೀಸ್ನಲ್ಲಿ ಈ ರೀತಿಯ ಇನ್ನೊಂದು ಅವಕಾಶ, ಸಾಧ್ಯತೆ ನಿಮಗೆ ಸಿಗೋದಿಲ್ವೇನೋ, ಅದಕ್ಕೋಸ್ಕರ ನಿಮ್ಮನ್ನು ಲಕ್ಕಿ ಅಂತ ಇದ್ದೀನಿ ಅಂಥೇಳಿ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗ್ತಾ ಕಣ್ಣಲ್ಲಿ ಚೂರು ಭಯ ಇಲ್ಲದೆ ರಾಷ್ಟ್ರಕ್ಕೋಸ್ಕರ ಪ್ರಾಣ ಕೊಟ್ಟವನು ಭಗತ್ ಸಿಂಗ್, ರಾಜ್ಗುರು ಸುಖದೇವ್, 3 ಜನ.
ಈ 3 ಜನ ಕಥೆಯನ್ನು ನಾವೇನಾದರೂ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಲಿಲ್ಲ ಅಂತ ಹೇಳಿದ್ರೆ, ನಮ್ಮ ಮುಂದಿನ ಮಕ್ಕಳೇನಾದರೂ ಭಗತ್ ಸಿಂಗ್ ಯಾರು ಅಂತ ಪ್ರಶ್ನೆ ಕೇಳಿಬಿಟ್ರೆ ಎಂಥ ಅಧೋಗತಿಗೆ ನಾವು ಇಳಿದು ಬಿಟ್ವಿ ಅಂತ ಅನ್ಸಲ್ವೇನು? ಈ ಇತಿಹಾಸವನ್ನು ಜ್ಞಾಪಿಸ್ಕೊಳ್ಳೋದು ಬೇಡವೇನು? ಸ್ನೇಹಿತರೆ, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಹಾಡಿ ಪ್ರಾಣ ಬಿಟ್ಟಂಥ ಮೇರ ರಂಗದೆ ಬಸಂತಿ ಚೋಲ ಅನ್ನುವಂಥ ಗೀತೆಯನ್ನು ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್ ತಾವು ಸಾಯೋ ಕಾಲದಲ್ಲಿ ದೇಶಕ್ಕೋಸ್ಕರ ಪ್ರಾಣ ಕೊಡೋ ಸಮಯದಲ್ಲಿ ಸೆರೆಮನೆಯಲ್ಲಿ ಕೂತು ಬರೆದಂಥ ಗೀತೆ. ಆ ಗೀತೆಯನ್ನು ನಾವು ಇವತ್ತು ಕೇಳ್ತಾ ಅವರ ತ್ಯಾಗ ಬಲಿದಾನಗಳನ್ನು ಸ್ಮರಿಸ್ಕೊಳ್ಳೋಣ. ಈ ಗೀತೆಯ ಮೂಲಕ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟು ಇತಿಹಾಸದಲ್ಲಿ ಹೆಸರನ್ನು ಪಡೆದೇ ಇರತಕ್ಕಂಥ ನತದೃಷ್ಟ 6.5 ಲಕ್ಷ ಜನ ಕ್ರಾಂತಿಕಾರಿಗಳಿಗೆ ಶ್ರದ್ಧಾಂಜಲಿಯನ್ನಾಗಿ ಅರ್ಪಿಸೋಣ ಅಂತ ಹೇಳ್ತಾ ಮೇರ ರಂಗದೆ ಬಸಂತಿ ಚೋಲ ಗೀತೆಯನ್ನು ಹಾಡಬೇಕು ಅಂತ ಸ್ನೇಹಿತರನ್ನ ಕೇಳ್ಕೊಳ್ತೇನೆ. मेरा रंग दे मेरा रंग दे बसंती चोला माए रंग दे, मेरा रंग दे बसंती चोला माए रंग दे, मेरा रंग दे बसंती चोला रंग दे, रंग दे रंग दे बसंती चोला माए रंग दे, मेरा रंग दे बसंती चोला माए रंग दे, मेरा रंग दे बसंती चोला माए रंग दे, मेरा रंग दे बसंती चोला रंग दे, रंग दे रंग दे बसंती चोला माए रंग दे, मेरा रंग दे मेरा रंग दे हंस के जान लुटाने आजाद सवेरा लाने, मर के कैसे जीते हैं इस दुनिया को बतलाने, तेरे लाल चले हैं माए अब तेरी लाज बजाने, मर के कैसे जीते हैं इस दुनिया को बतलाने, तेरे लाल चले हैं माए अब तेरी लाज बजाने, आजादी का शोला बन के खून रंगों में डोला, मेरा रंग दे मेरा रंग दे बसंती चोला माए रंग दे, मेरा रंग दे बसंती चोला माए रंग दे, मेरा रंग दे बसंती चोला रंग दे, रंग दे रंग दे बसंती चोला माए रंग दे। बड़ा सुहाना मौसम भी बड़ा सुनहरा, हम सर पे बांध के आए बलिदानों का ये सहरा, बेताब हमारे दिल में एक मस्ती सी छाई है, ऐ देश अलविदा तुझको कहने कड़ी आई है, मैं के
तेरी फिजा में हम बन के हवा का झोंका, किस्मत वालों को मिलता ऐसे मरने का मौका। निकले बारात सजाए इनकलाब का डोल, मेरा रंग दे मेरा रंग दे मेरा रंग दे बसंती चोला माए रंग दे, मेरा रंग दे बसंती चोला माए रंग दे, मेरा रंग दे बसंती चोला रंग दे, रंग दे रंग दे बसंती चोला माए रंग दे, मेरा रंग दे बसंती चोला रंग दे, रंग दे रंग दे बसंती चोला माए रंग दे। ಭಗತ್ ಸಿಂಗ್ ತಾನು ಸಾಯೋ ಕಾಲಕ್ಕೆ ಹಾಡಿಕೊಂಡು ಬ್ರಿಟಿಷರ ಗುಂಡಿಗೆ ನಡಗಿಸಿದಂಥ ಅಭೂತಪೂರ್ವವಾದಂಥ ಗೀತೆ ಮೇರ ರಂಗದೆ ಬಸಂತಿ ಚೋಲ. ಈ ಗೀತೆಯ ನಂತರ ಇನ್ನೊಬ್ಬ ಮಹಾತ್ಮನನ್ನು ನಾನು ಜ್ಞಾಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಕ್ಕಳಿಗೆ ಭಾರತದ ಪ್ರಥಮ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ್ರೆ ತಕ್ಷಣ ಎದ್ದು ನಿಂತ್ಕೊಂಡು ಹೇಳುವಂಥದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಅನ್ನೋ ಉತ್ತರ. ಆದರೆ ನಿಮಗೆ ಗೊತ್ತಿರಬೇಕು, ಭಾರತದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅಲ್ಲ. ಇದೇನು ಹೀಗೆ ಹೇಳಿಬಿಟ್ರಿ? 1947ನೇ ಇಸ್ವಿಯಲ್ಲಿ ಆಗಸ್ಟ್ 15ರಂದು ನಮಗೆ ಸ್ವತಂತ್ರ ಕೊಡಬೇಕಾಗಿತ್ತು. ಇಲ್ಲ ಜ್ಯೋತಿಷಿದವರು ಹೇಳ್ತಾರೆ 14ರ ಮಧ್ಯರಾತ್ರಿನೇ ನಾನು ಪ್ರಮಾಣವಚನ ಸ್ವೀಕರಿಸಬೇಕು ಅಂತ 14ರ ರಾತ್ರಿನೇ ಸ್ವತಂತ್ರ ತಗೊಂಡು ಪ್ರಧಾನಮಂತ್ರಿ ಆಗ್ಬಿಟ್ಟಂಥ ಜವಾಹರ್ಲಾಲ್ ನೆಹರು ಅಲ್ಲದೆ ಇನ್ಯಾರು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಅಂತ ನೀವು ಕೇಳಿದರೆ 4-5 ವರ್ಷಗಳ ಹಿಂದಕ್ಕೆ ನಾವು ಇತಿಹಾಸವನ್ನು ಪುಟವನ್ನು ತೆಗೆದು ನೋಡಬೇಕಾಗುತ್ತೆ. ಮುಚ್ಚಾಕ್ಬಿಟ್ಟಿದ್ದಾರೆ. ಅದರ ಇತಿಹಾಸವನ್ನು ತಿಳಿಬೇಕಾಗಿದ್ದರಿಂದ ಅದನ್ನು ತೆರೆದು ನೋಡುವಂಥ ಕರ್ತವ್ಯ ನಮ್ಮದಾಗಿದೆ. ಸುಭಾಷ್ ಚಂದ್ರ ಬೋಸ್ ಅನ್ನುವಂಥ ಹೆಸರನ್ನು ತಾವೆಲ್ಲರೂ ಕೇಳಿದ್ದೀವಿ. ಸುಭಾಷ್ ಚಂದ್ರ ಬೋಸ್ ಚಿಕ್ಕ ವಯಸ್ಸಿನಲ್ಲಿ ಅವ್ರ ತಂದೆ ಜಾನಕಿನಾಥ ಬೋಸರು, ಈ ಹುಡುಗ ಹೀಗೆ ಇದ್ದರೆ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ತಾನೆ, ಇವನು ಹಾಳಾಗ್ಬಿಡ್ತಾನೆ ಹುಡುಗ, ಇವನು ಚೆನ್ನಾಗಿ ಓದಬೇಕು ಅಂತಾದರೆ ಇವನನ್ನು ವಿದೇಶಕ್ಕೆ ಕಳಿಸ್ಬೇಕು, ಉಳ್ಕೊಳ್ಬೇಕು ಅಂತ ಹೇಳಿದ್ರೆ ಅಂತ ಲಂಡನಿಗೆ ಹೋಗುವಂತ ಮಗನಿಗೆ ಹೇಳ್ತಾರೆ. ಮಗ ಹೇಳ್ತಾನೆ, ನಾನು ಲಂಡನಿಗೆ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ? ನಾನು ಬ್ರಿಟಿಷರ ಹತ್ರ ಗುಲಾಮಗಿರಿ ಮಾಡ್ಲಿಕ್ಕೆ ನಂಗೆ ಇಷ್ಟ ಇಲ್ಲ, ನಾನು ಅವ್ರ ಕೈ ಕೆಳಗಡೆ ಓದೋದಿಲ್ಲ ಅಂತ. ಅಪ್ಪ ಹೇಳ್ತಾರೆ, ICS ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ತಗೊಳ್ಳೋದಕ್ಕೆ ನಿನಗೆ ಭಯ, ಯಾಕೆಂದರೆ ಫೇಲ್ ಆಗಿಬಿಡ್ತೀಯಾ ಅಂತ. ಸುಭಾಷ್ ಚಂದ್ರ ಬೋಸರಿಗೆ ಕೋಪ ಬಂದ್ಬಿಡುತ್ತೆ. ಫೇಲ್ ಆಗಲಿಕ್ಕೆ ನಾನೇನು ಬೇರೆಯವ್ರ ಥರ ಅಲ್ಲ, ನಾನು ಪಾಸ್ ಆಗ್ತೀನಿ, ಆದರೆ ನಿನಗೊಂದು ಕಂಡೀಷನ್ ಹಾಕ್ತೀನಿ, ನಾನು ಲಂಡನಿಗೆ ಹೋಗಿ ಎಕ್ಸಾಮ್ ಬರೀತೀನಿ, ಪಾಸ್ ಆಗ್ತೀನಿ, ಆದರೆ ಬ್ರಿಟಿಷರ ಕೈ ಕೆಳಗಡೆ ಚಾಕ್ರಿ ಮಾಡಲ್ಲ ಅಂತ. ಅಪ್ಪ ಹೇಳಿದ್ರು, ಫಸ್ಟ್ ಎಕ್ಸಾಮ್ ಬರೀ ನೋಡೋಣ ಅಂತ. ಸುಭಾಷರು ವಿದೇಶಕ್ಕೆ ಹೊರಟರು. ಕೇವಲ ಕೆಲವೇ ತಿಂಗಳುಗಳಲ್ಲಿ 5-6 ತಿಂಗಳು ಓದಿ ICS ಎಕ್ಸಾಮನ್ನು ಪಾಸ್ ಮಾಡಿದ್ದಷ್ಟೇ ಅಲ್ಲದೆ ಅವರು ಇಡೀ ಯುರೋಪಿಗೆ 4ನೇ ರ್ಯಾಂಕ್ ಬರ್ತಾರೆ. ಸುಭಾಷ್ ಚಂದ್ರ ಬೋಸರು ಅಲ್ಲಿಂದ ಬರೀತಕ್ಕಂಥ ಲೆಟ್ರ್ ಭಾಳ ಚೆನ್ನಾಗಿತ್ತು. ತಮ್ಮ ತಂದೆಗೆ ಅಣ್ಣನಿಗೆಲ್ಲ ಲೆಟ್ರ್ ಬರಿತಾ ಇರ್ತಾರೆ. ಆ ಥರ ಲೆಟ್ರ್ ಒಂದರಲ್ಲಿ ಅಣ್ಣನಿಗೆ ಅವ್ರು ಹೇಳ್ತಾರೆ, ಅಣ್ಣ ನಾನು ಲಂಡನಿಗೆ ಬರಲ್ಲ ಅಂತ ಹಠ ಮಾಡ್ತಾ ಇದ್ದೆ, ಆದರೆ ಇವತ್ತು ಲಂಡನಿಗೆ ಬಂದ ಮೇಲೆ ನಂಗೆ ಭಾಳ ಖುಷಿ ಆಗ್ತಾ ಇದೆ. ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ತುಂಬ ಶ್ರೀಮಂತರು, ಸುಭಾಷ್ ಅವ್ರ ತಂದೆ ತುಂಬ ಶ್ರೀಮಂತರಾಗಿದ್ದಂಥವ್ರು. ನಮ್ಮ ಮನೆಯಲ್ಲಿ ಲಂಡನ್ನಲ್ಲಿರುವಂಥ ನಾನು ಉಳ್ಕೊಂಡಿರುವಂಥ ಮನೆಯಲ್ಲಿ ನಮ್ಮ ಮನೆ ಕೆಲಸಕ್ಕಿರೋರು ಇಂಗ್ಲೀಷರು. ಈ ಭಾರತದಲ್ಲಿ ನಮ್ಮನ್ನ ಜನ ಬೂಟ್ ಕಾಲಲ್ಲಿ ತುಳಿತಾರೆ, ಬ್ರಿಟಿಷರು ಬಂದು ಒದಿತಾರೆ, ನಮಗೆ ಲಾಠಿಲ್ ಹೊಡಿತಾರೆ, ನಮ್ಗೆ ಅವಮಾನ ಮಾಡ್ತಾರೆ. ಆದರೆ ಇದೇ ಬ್ರಿಟಿಷರು ನಮ್ಮ ಮನೆಯಲ್ಲಿ ನನ್ನ ಶೂ ಪಾಲಿಶ್ ಮಾಡ್ತಾರೆ ಅಂತ ಬರೀತಾರೆ. ಭಾಳ ಖುಷಿ ಆಗುತ್ತಣ್ಣ, ಇನ್ನೊಂದಷ್ಟು ದಿನ ನಾನು ಲಂಡನಲ್ಲೇ ಇದ್ದು ಬಿಡ್ತೀನಿ ಅಂತ. ಆ ಪರಿಯ ದೇಶ ಪ್ರೇಮ ಸುಭಾಷ್ ಚಂದ್ರ ಬೋಸರದು. ಎಕ್ಸಾಮನ್ನು ಪಾಸ್ ಮಾಡಿದ್ರು, ಅವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂತು ಕೈಗೆ, ಆಫೀಸರ್ನ ಭೇಟಿ ಮಾಡಬೇಕಾಗಿತ್ತು. ಸುಭಾಷ್ ಚಂದ್ರ ಬೋಸರು ಬ್ರಿಟಿಷ್ ಆಫೀಸರ್ನ ಭೇಟಿ ಮಾಡೋದಕ್ಕೆ ಅಂತ ತಾವು ಅವನ ಆಫೀಸಿಗೆ ಬಂದರೆ, ಈ ಬಂಗಾಳಿಗಳಿಗೊಂದು ಅಭ್ಯಾಸ, ಅಲ್ಲಿ ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲಿರುತ್ತೋ ಗೊತ್ತಿರಲ್ಲ, ಹೀಗಾಗಿ ಯಾವಾಗಲೂ ಕೈಯಲ್ಲೊಂದು ಛತ್ರಿ ಹಿಡ್ಕೊಂಡು ಹೋಗೋದು ರೂಢಿ. ಸುಭಾಷರು ಕೂಡ ಅಲ್ಲಿಗೆ ಹೋದ್ರು ತಮ್ಮ ಬಂಗಾಳಿ ಬುದ್ಧಿ ಬಿಟ್ಟಿರಲಿಲ್ಲ, ಕೈಲೊಂದು ಛತ್ರಿ ಹಿಡ್ಕೊಂಡು ಹೋಗಿದ್ರು. ಆಫೀಸ್ ಒಳಗಡೆ ಹೋದರೆ ಅವನು ಭಾರತೀಯ ಅನ್ನೋ ಕಾರಣಕ್ಕೋಸ್ಕರ ಬ್ರಿಟಿಷ್ ಆಫೀಸರು ಸುಭಾಷ್ ಚಂದ್ರನ ಒಳಕ್ಕೆ ಬಿಡಲಿಲ್ಲ. ಭಾಳ ಗಂಟೆಗಳ ಕಾಲ ಕಾಯಿಸಿದ. ಸುಭಾಷ್ರಿಗೂ ರೇಗ್ ಹೋಯಿತು. ಕಡೆಗೆ ಪರ್ಮಿಷನ್ ತಗೊಳ್ಳದೆ ಸೀದಾ ಒಳಕ್ಕೆ ಬಂದು ಅವನ ಮುಂದೆ ಚೇರ್ ಮೇಲೆ ಕೂತ್ಕೊಂಡು ಅವನ ಎದುರುಗಡೆ ಕೂತ್ಕೊಂಡಾಗ ಆಫೀಸರ್ಗೆ ಭಾಳ ಕೋಪ ಬಂದ್ಬಿಡುತ್ತೆ. ನಾನು ಕಾಯಿಸಿದ್ರು ಒಳಗಡೆ ಬಂದು ಕೂತ್ಕೊಂಡ್ಬಿಟ್ಟನಲ್ಲ ಅಂತ. ನೀವು ಭಾರತೀಯರೇ ಇಷ್ಟು ನಾಗರಿಕತೆ ಗೊತ್ತಿಲ್ಲ ನಿಮ್ಮ ಜನಕ್ಕೆ, ಒಳಗಡೆ ಬರಬೇಕು ಅಂದಾಗ ಒಂದು ಪರ್ಮಿಷನ್ ತಗೊಂಡ್ಬರ್ಬೇಕು ಅಂತ ನಿನಗೆ ಗೊತ್ತಾಗಲ್ಲ. ಆಫೀಸರ್ ಎದುರುಗಡೆ ಕೂತ್ಕೊಳ್ಬೇಕಾದ್ರೆ ನಾನು ಕೂತ್ಕೋಬಹುದಾ ಅಂತ ಕೇಳಿ ಕೂತ್ಕೋಬೇಕು ಅನ್ನುವಂಥ ವಿಧೇಯತೆ ನಿಮಗಿಲ್ಲ, ಎಂಥ ಅನಾಗರಿಕರು ನೀವು ಅಂತ.
ಸುಭಾಷ್ ತಕ್ಷಣ ಉತ್ತರ ಕೊಡ್ತಾರೆ, ನಾಗರಿಕತೆಯ ಪಾಠವನ್ನು ನೀವು ನಮಗೆ ಹೇಳ್ಕೊಡಬೇಡಿ, ಯಾಕಂದರೆ ಲಕ್ಷಾಂತರ ವರ್ಷಗಳಿಂದ ನಾಗರಿಕತೆಯನ್ನು ಪಾಲಿಸ್ಕೊಂಡು ಬಂದು ನಿಮಗೂ ಕಲಿಸ್ಕೊಟ್ಟಂಥ ದೇಶದಿಂದ ಬಂದವನು ನಾನು. ಅತಿಥಿ ದೇವೋಭವ ಅನ್ನುವಂಥ ಸಂಸ್ಕಾರವನ್ನು ಕಲ್ತ್ಕೊಂಡು ಬಂದಿರತಕ್ಕಂಥವ್ನು ನಾನು. ನಿಮ್ಮ ಆಫೀಸಿಗೆ ಬಂದಂಥ ನನ್ನನ್ನು ಗಂಟೆಗಟ್ಟಲೆ ಕಾಯಿಸಿ ಅವಮಾನ ಮಾಡೋದು ನಿಮ್ಮ ಸಂಸ್ಕೃತಿಯ ಅಂತ ಹೇಳ್ತಾ ಸುಭಾಷ್ ಚಂದ್ರ ಬೋಸರು ಆಕ್ರೋಶ ವ್ಯಕ್ತಪಡಿಸಿದಾಗ ಬ್ರಿಟಿಷ್ ಆಫೀಸರ್ ಹೇಳ್ತಾನೆ, ಈಗಲೇ ನಿನ್ನ ಕೆಲಸದಿಂದ ತೆಗೆದುಹಾಕಿಬಿಡುವಂಥ ಶಕ್ತಿ ನನಗಿದೆ ಗೊತ್ತಾ ನಿನಗೆ, ಹದ್ದು ಮೀರಿ ಮಾತನಾಡಬೇಡ, ಜಾಸ್ತಿ ನಾಲಿಗೆ ಹೊರಕ್ಕೆ ಬಿಡಬೇಡ ಅಂತ ಹೇಳಿದ್ರೆ ಸುಭಾಷ್ ತಮ್ಮ ಕೈಲಿದ್ದಂಥ ಛತ್ರಿನ ತಗೊಂಡು ಅವನ ಕತ್ತಿಗೆ ಹಾಕಿ ಹತ್ತಿರ ಹೇಳ್ತಾರೆ, ಮೂರ್ಖ, ನಿನ್ನ ಹತ್ರ ಕೆಲಸ ಕೇಳ್ಕೊಂಡು ಬಂದೆ ಅಂತ ತಿಳ್ಕೊಂಡ್ಯಾ? ನೀನು ಕೊಟ್ಟಿರೋ ಕೆಲಸಕ್ಕೆ ರಾಜೀನಾಮೆ ಪತ್ರ ರೆಡಿ ಮಾಡ್ಕೊಂಡು ಬಂದಿದ್ದೀನಿ, ನೀನೇನು ಕೆಲಸದಿಂದ ತೆಗೆದಾಕೋದು, ನಾನೇ ಹೋಗ್ತೀನಿ ತಗೋ ಅಂತ ಮುಖದ ಮೇಲೆ ಬಿಸಾಕ್ಬಿಟ್ರು. ಅಲ್ಲಿಂದ ವಾಪಸ್ ಬಂದವರು ಭಾರತಕ್ಕೆ ಗಾಂಧೀಜಿ ಜೊತೆ ಸೇರ್ಕೊಳ್ತಾರೆ. ಕೆಲವು ವರ್ಷಗಳ ನಂತರ ಅವರಿಗೆ ಶಾಂತಿಯುತ ಮಾರ್ಗ ಇಷ್ಟ ಆಗದೆ, ಗಾಂಧೀಜಿಯ ನಡೆಗಳು ಅವರಿಗೆ ಇಷ್ಟ ಆಗದೆ, ಅವರು ಫಾರ್ವರ್ಡ್ ಬ್ಯಾಕ್ ಪಕ್ಷವನ್ನು ಕಟ್ತಾರೆ. ಅದಾದ ನಂತರ ಅಲ್ಲಿಂದ ಬ್ರಿಟಿಷರು ಅರೆಸ್ಟ್ ಮಾಡಿ ಗೃಹ ಬಂಧನದಲ್ಲಿಟ್ಟಿದ್ದಾಗ ಹುಲಿಯ ರೀತಿ ಬಂಧನದಿಂದ ತಪ್ಪಿಸ್ಕೊಂಡಂಥ ಸುಭಾಷ್ ಚಂದ್ರ ಬೋಸರು ಅಲ್ಲಿಂದ ಪಾಕಿಸ್ತಾನ ಮಾರ್ಗವಾಗಿ, ಅಫ್ಘಾನಿಸ್ತಾನ ಮಾರ್ಗವಾಗಿ ಕಾಲ್ನಡಿಗೆಯಲ್ಲಿ ಸಂಚರಿಸ್ತಾ ಇಟಲಿಗೆ ಹೋಗಿ ತಲುಪ್ತಾರೆ. ಇಟಲಿಗೆ ಹೋಗಿ ಮುಸೋಲಿನಿಯನ್ನ ಭೇಟಿ ಮಾಡ್ತಾರೆ. ಅಲ್ಲಿಂದ ರಷ್ಯಾಕ್ಕೆ ಹೋಗ್ತಾರೆ. ಅಲ್ಲಿಂದ ಅವರು ಜರ್ಮನಿಗೆ ಹೋಗ್ತಾರೆ. ಪ್ರಪಂಚದ ಅತ್ಯಂತ ಬೀಭತ್ಸ ಸರ್ವಾಧಿಕಾರಿ ಅಂತ ಕರೆಸ್ಕೊಂಡಿದ್ದಂಥ ಹಿಟ್ಲರ್ನೂ ಭೇಟಿ ಮಾಡಿ ಭಾರತದ ಸ್ವತಂತ್ರಕ್ಕೆ ನೀವೇನಾದರೂ ಸಹಾಯ ಮಾಡ್ಬೋದಾ ಅಂತ ಅವನನ್ನು ಕೇಳ್ತಾರೆ. ಅಲ್ಲಿಂದ ಆಚೆ ಜರ್ಮನಿ ಮತ್ತು ಭಾರತ ತುಂಬ ದೂರ ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮಗೆ ಸಹಾಯ ಮಾಡಲಿಕ್ಕಾಗಲ್ಲ, ನೀವು ಜಪಾನಿಗೆ ಹೋಗಿ ಅಲ್ಲಿ ನಿಮಗೆ ಸಹಾಯ ಸಿಗುತ್ತೆ ಅಂತ ಹಿಟ್ಲರ್ ಹೇಳಿದಾಗ ಜರ್ಮನಿಯ ಸಬ್ಮರಿನ್ನಲ್ಲಿ ಕುಳಿತು 16 ದಿನಗಳ ಕಾಲ ಸಮುದ್ರದೊಳಗಡೆ ಪ್ರಯಾಣ ಮಾಡಿ ಜರ್ಮನಿಯಿಂದ ಜಪಾನಿಗೆ ಬಂದಂಥ ಸುಭಾಷ್ ಚಂದ್ರ ಬೋಸರು ಅದಾಗಲೇ ರಾಸ್ ಬಿಹಾರಿ ಬೋಸ್ ಗಟ್ಟಿದ್ದಂಥ ಒಂದು ಸೈನ್ಯದ ನೇತೃತ್ವವನ್ನು ವಹಿಸಿಕೊಂಡು ಇಡೀ ಸೈನ್ಯದ ದಂಡಾಧಿಕಾರಿಗಳಾಗಿ ಅತ್ಯಂತ ಶ್ರೇಷ್ಠ ಎತ್ತರಕ್ಕೇರಿ INA ಮುನ್ನಡೆಸ್ತಾರೆ ಸುಭಾಷ್ ಚಂದ್ರ ಬೋಸ್. INA ಎಂಥ ಅದ್ಭುತವಾದಂಥ ಸೈನ್ಯ ಅಂತ ಹೇಳಿದ್ರೆ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನು ಅರ್ಪಿಸಲಿಕ್ಕೆ ಸದಾಕಾಲ ತುದಿಗಾಲಲ್ಲಿ ನಿಂತಿದ್ದಂಥ ಅತ್ಯಂತ ದೊಡ್ಡ ದೇಶಭಕ್ತರ ಪಡೆ INA. ಈ INA ಕಟ್ಟೋದಕ್ಕೆ ಸುಭಾಷ್ ಚಂದ್ರ ಬೋಸರಿಗೆ ಎದುರಾದಂಥ ಸಂಕಷ್ಟಗಳು ಒಂದೆರಡಲ್ಲ. ಪ್ರಪಂಚದ ಅತ್ಯಂತ ದೊಡ್ಡ ಸೈನ್ಯ ಶಕ್ತಿಯ ವಿರುದ್ಧ ಸೈನ್ಯದಿಂದಲೇ ಯುದ್ಧ ಮಾಡಬೇಕು, ಮುಳ್ಳನ್ನು ಮುಳ್ಳಿನಿಂದ ತೆಗಿಬೇಕು ಅನ್ನುವಂಥ ಸಮರ ನೀತಿಯನ್ನು ಪ್ರಯೋಗ ಮಾಡಿದ್ದಂಥ ಸುಭಾಷ್ ಚಂದ್ರ ಬೋಸರು ಅದಕ್ಕೋಸ್ಕರ ಅಪಾರ ಶ್ರಮ ಪಡ್ತಾರೆ. ಹಳ್ಳಿಗೆ ಹೋಗಿ ಜನರಿಗೆ ಭಿಕ್ಷೆ ಬೇಡ್ತಾರೆ, ದೇಶಕ್ಕೋಸ್ಕರ ಏನಾದರೂ ಕೊಡಿ, ನೀವು ದೇಶಕ್ಕೋಸ್ಕರ ಸಹಾಯ ಮಾಡಿ ಅಂತ. ಅನಿವಾಸಿ ಭಾರತೀಯರಿಗೆ, ಬೇರೆ ಬೇರೆ ದೇಶದಲ್ಲಿರ್ತಕ್ಕಂಥ ಭಾರತೀಯರಿಗೆ ನಿಮ್ಮ ದೇಶವನ್ನು ಸ್ವತಂತ್ರಗೊಳಿಸೋದಕ್ಕೋಸ್ಕರ ನನಗೆ ಸಹಾಯ ಮಾಡಿ ಅಂತ ಅವ್ರ ಹತ್ರ ಸಹಾಯವನ್ನು ಬಿಡ್ತಾರೆ. ಹೀಗೆ ಒಂದು ಹಳ್ಳಿಗೆ ಹೋಗಿದ್ದಾಗ ಆ ಊರಿನ ಜನಗಳನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಹಣ ಸಂಗ್ರಹ ಮಾಡಿದ್ರು. ಎಷ್ಟೋ ಜನ ತಮ್ಮಲ್ಲಿರೋ ಒಡವೆ ಕೊಟ್ಟರು, ಎಷ್ಟೋ ಜನ ಮನೆಯನ್ನ ಮಾರಿ ದುಡ್ಡು ಕೊಟ್ಟರು, ಎಷ್ಟೋ ಜನ ತಮ್ಮ ಮಾಂಗಲ್ಯದ ಸರವನ್ನು ಮಾರಿ ಅವರಿಗೆ ಚಿನ್ನವನ್ನು ಕೊಡ್ತಾರೆ. ಇಷ್ಟೆಲ್ಲ ಆದ ನಂತರ ಒಬ್ಬ ವಿಧವೆ ತಾಯಿ ತನ್ನ ಮಗನ ಜೊತೆ ಬಂದು ಸುಭಾಷ್ ಚಂದ್ರ ಬೋಸರಿಗೆ ಒಂದು ಪುಟ್ಟ ಗಂಟನ್ನು ಕೊಡ್ತಾಳೆ, ಬಟ್ಟೆ ಗಂಟನ್ನು. ಸುಭಾಷರು ಬಿಚ್ಚಿ ನೋಡಿದಾಗ ಅದರಲ್ಲಿ ಒಂದಷ್ಟು ಒಡವೆ ಇರುತ್ತೆ, ಒಂದಷ್ಟು ಹಣ ಇರುತ್ತೆ. ಸುಭಾಷರು ಹೇಳ್ತಾರೆ, ಅಮ್ಮ, ದೇಶದ ಕಾರ್ಯ ತುಂಬ ದೊಡ್ಡದು, ಇಷ್ಟು ಹಣ ಸಾಕಾಗಲ್ಲ ಅಂತ. ತಾಯಿ ಹೇಳ್ತಾಳೆ, ಅಪ್ಪ ಸುಭಾಷ್ ಬಾಬು, ನನ್ನಲ್ಲಿರೋ ಎಲ್ಲವನ್ನೂ ಮಾರಿ ನಿನಗೆ ಇದನ್ನು ತಂದುಕೊಟ್ಟಿದ್ದೀನಪ್ಪ. ನನ್ನ ಗಂಡ ತೀರ್ಕೊಂಡು ತುಂಬ ವರ್ಷಗಳಾಗ್ಬಿಡ್ತು, ನನ್ನ ಮಗ ನಾನು ಇಬ್ಬರೇ ಬದುಕ್ತಾ ಇರೋದು, ಸ್ವಂತ ಮನೆಯನ್ನು ಮಾರಿ ಹಣ ನಿನಗೆ ತಂದುಕೊಡ್ತಾ ಇದ್ದೀನಿ, ಇದಕ್ಕಿಂತ ಇನ್ನೇನು ಕೊಡೋಕ್ಕೆ ಸಾಧ್ಯ ನಾನು ಅಂತ ಕೇಳಿದ್ರೆ ಸುಭಾಷ್ ಹೇಳ್ತಾರೆ, ಅಮ್ಮ, ನಿಮ್ಮ ಹತ್ರ ಇನ್ನೂ ಒಂದು ಆಸ್ತಿ ಇದೆ, ನೀವು ಅದನ್ನು ಕೊಡಬೇಕು ಅಂತ. ಆ ತಾಯಿ ಹೇಳ್ತಾಳೆ, ಖಂಡಿತ ಇಲ್ಲಪ್ಪ, ನನ್ನ ಹತ್ರ ಒಂದು ನಯಾ ಪೈಸಾ ಆಸ್ತಿ ಇಲ್ಲ ಅಂತ. ಅಮ್ಮ, ನೀವು ಸುಳ್ಳು ಹೇಳ್ತಾ ಇದ್ದೀರಾ, ನಿಮ್ಮ ಪಕ್ಕ ಇರುವಂಥ ನಿಮ್ಮ ಮಗನೇ ನಿಮ್ಮ ಆಸ್ತಿ, ದೇಶಕ್ಕೋಸ್ಕರ ಹೋರಾಟ ಮಾಡೋದಕ್ಕೆ ನನ್ನ ಜೊತೆ ನಿಮ್ಮ ಮಗನ ಕಳಿಸ್ಕೊಡ್ತೀರಾ ಅಂತ ಕೇಳ್ತಾರೆ. ಆ ತಾಯಿ ಕಣ್ಣೀರು ಹಾಕೊಂಡು ಹೇಳ್ತಾಳೆ, ಸುಭಾಷ್ ಬಾಬು, ಇರೋನೊಬ್ಬನೇ ಮಗ, ಗಂಡನ ಕಳ್ಕೊಂಡ್ಬಿಟ್ಟಿದ್ದೀನಿ, ಇರೋನೊಂದು ಆಸ್ತಿ ನನ್ನ ಮಗನ್ನು ಕೇಳಿದ್ರೆ ಹೇಗಪ್ಪ ಕೊಡಲಿ, ಇವನಿಗೇನಾದರೂ ಯುದ್ಧದಲ್ಲಿ ಹೆಚ್ಚು ಕಡಿಮೆ ಆಗಿಬಿಟ್ರೆ ಇನ್ನೊಬ್ಬ ಮಗ ನನಗಿಲ್ವಲ್ಲಪ್ಪ ಅಂತ ಕೇಳಿದರೆ ಸುಭಾಷ್ ಬಾಬು ಹೇಳ್ತಾರೆ, ಅಮ್ಮ, ನಿಮ್ಮ ಪಕ್ಕದಲ್ಲಿರುವಂಥ ಮಗ ಮಾತ್ರ ನಿಮ್ಮ ಮಗ ಅಲ್ಲ, ನಿಮ್ಮ ಎದುರುಗಡೆ ನಿಂತಿರುವಂಥ ಸುಭಾಷ್ ಚಂದ್ರ ಬೋಸ್ ಈತನೂ ಕೂಡ ನಿಮ್ಮ ಮಗ. ಒಂದು ವೇಳೆ ನಿನ್ನ ಮಗ ಯುದ್ಧದಲ್ಲಿ ತೀರ್ಕೊಂಡ ಅಂತ ಹೇಳಿದ್ರೆ ಯೋಚನೆ ಮಾಡಬೇಡ, ಭಾರತದಲ್ಲಿರುವಂಥ ಪ್ರತಿಯೊಬ್ಬ ಮಗನೂ ಕೂಡ ನಿನ್ನ ಮಗನೇ ಆಗಿರ್ತಾನೆ, ದೇಶಕ್ಕೋಸ್ಕರ ಕಳಿಸ್ಕೊಡು ಅಂತ ಕೇಳ್ತಾರೆ. ಆ ತಾಯಿ ಸುಭಾಷ್ ಚಂದ್ರ ಬೋಸರ ಮಾತಿಗೆ ಆ ಮಗನನ್ನು ಸುಭಾಷ್ ಜೊತೆ ಕಳಿಸ್ಕೊಡ್ತಾಳೆ. ಆ ಹುಡುಗ ಇತಿಹಾಸದಲ್ಲಿ ಏನಾದ ಅಂತ ನಮಗೆ ದಾಖಲೆ ಇಲ್ಲ, ಅವನು ಬದುಕಿದ್ನೋ ಸತ್ನೋ ಅವ್ರ ಅಮ್ಮನ ಜೊತೆ ವಾಪಸ್ ಹೋದ್ನೋ. ಆದರೆ ಈ ದೇಶಕ್ಕೆ ಸ್ವತಂತ್ರ ಕೊಡಿಸೋದಕ್ಕೋಸ್ಕರ ಇಂಥ ಲಕ್ಷಾಂತರ ಜನರನ್ನು ಸ್ಫೂರ್ತಿಗೊಳಿಸಿದಂಥ ಅದಮ್ಯ ನೇತಾರ ಸುಭಾಷ್ ಚಂದ್ರ ಬೋಸ್ 1943ನೇ ಇಸ್ವಿಯಲ್ಲಿ ಸ್ವತಂತ್ರ ಭಾರತದ ಧ್ವಜವನ್ನು ಬಿಡುಗಡೆ ಮಾಡಿ ಆ ಧ್ವಜವನ್ನು ಹಾರಿಸ್ತಾ ಆಜಾದ್ ಹಿಂದ್ ಸರ್ಕಾರ ಅನ್ನುವಂಥ ಒಂದು ಸರ್ಕಾರವನ್ನು ಸ್ಥಾಪಿಸಿರ್ತಾರೆ.
ಭಾರತ ಅದಾಗಲೇ ಸ್ವತಂತ್ರಗೊಂಡಾಯಿತು. ನಾವು ಸಿಂಗಪುರ್ನಲ್ಲಿ ನಿಂತ್ಕೊಂಡು, ಜಪಾನ್ನಲ್ಲಿ ನಿಂತ್ಕೊಂಡು ಭಾರತವನ್ನು ಸ್ವತಂತ್ರ ಅಂತ ಘೋಷಣೆ ಮಾಡ್ತಾ ಇದ್ದೀವಿ. ಸ್ವತಂತ್ರ ಭಾರತವನ್ನು ಬ್ರಿಟಿಷರು ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಅಕ್ರಮವಾಗಿ ವಾಸ ಮಾಡ್ತಾ ಇದ್ದಾರೆ. ಈ ಸ್ವತಂತ್ರ ಭಾರತದ ಪ್ರಧಾನಮಂತ್ರಿ ನಾನು ಅಂತ ಅವತ್ತೇ ಘೋಷಣೆ ಮಾಡ್ಕೊಂಡಿದ್ದಂಥ ಸುಭಾಷ್ ಚಂದ್ರ ಬೋಸರ ಘೋಷಣೆಗೆ ಜಗತ್ತಿನ ಅನೇಕ ರಾಷ್ಟ್ರಗಳು ಅಂಗೀಕಾರದ ಮುದ್ರೆಯನ್ನು ಒತ್ತಿದ್ವು ಅಂತ. ಅನೇಕ ರಾಷ್ಟ್ರಗಳು ಭಾರತದ ಜೊತೆ ಚರ್ಚೆ ಮಾಡಬೇಕು ಅಂತ ಹೇಳಿದ್ರೆ ಭಾರತದ ಪ್ರಧಾನಿ ಜೊತೆ ಇಂಗ್ಲೆಂಡಿನ ಆ ವ್ಯಕ್ತಿಯ ಜೊತೆ ಚರ್ಚೆ ಮಾಡ್ತಿದ್ದಲ್ಲ, ಇಂಗ್ಲಿಷರ ಜೊತೆ ಚರ್ಚೆ ಮಾಡ್ತಿರಲಿಲ್ಲ, ಸುಭಾಷ್ ಚಂದ್ರ ಬೋಸರ ಜೊತೆ ಚರ್ಚೆ ಮಾಡ್ತಾ ಇದ್ರು. ಭಾರತ ಅಂತ ಹೇಳಿದ್ರೆ ಅದು ಇಂಗ್ಲಿಷರ ಪ್ರತಿನಿಧಿ ಆಗಿರಲಿಲ್ಲ, ಸುಭಾಷ್ ಚಂದ್ರ ಬೋಸ್ ಭಾರತದ ಪ್ರಧಾನಮಂತ್ರಿ ಆಗಿದ್ರು. ಜಗತ್ತು ಭಾರತದ ಪ್ರಧಾನಮಂತ್ರಿ ಅಂತ ಸುಭಾಷ್ ಚಂದ್ರ ಬೋಸ್ಗೆ ಅಂಗೀಕಾರದ ಮುದ್ರೆ ಕೊಟ್ಟಿತ್ತು. ಭಾರತದ್ದೇ ಆದಂಥ ರಾಷ್ಟ್ರಗೀತೆ ಇತ್ತು, ರಾಷ್ಟ್ರ ಲಾಂಛನ ಇತ್ತು, ರಾಷ್ಟ್ರಧ್ವಜ ಇತ್ತು, ರಾಷ್ಟ್ರದ ಬ್ಯಾಂಕ್ ಇತ್ತು, ರಾಷ್ಟ್ರದ ಭಾಷೆ ಘೋಷಣೆಯಾಗಿತ್ತು. ಸಾಲದಕ್ಕೆ ಜಪಾನ್ ಅದಾಗಲೇ ವಶಪಡಿಸಿಕೊಂಡಿದ್ದಂಥ ಅಂಡಮಾನ್ ಮತ್ತು ನಿಕೋಬಾರನ್ನು ಸುಭಾಷ್ ಚಂದ್ರ ಬೋಸರ ಕೈಗೆ ಜಪಾನಿನ ಪ್ರಧಾನಿ ತೋಜೋ ಹಸ್ತಾಂತರಿಸಿಬಿಡ್ತಾನೆ. ಸುಭಾಷ್ ಚಂದ್ರ ಬೋಸರು ಅಂಡಮಾನ್ ನಿಕೋಬಾರ್ಗೆ ಭೇಟಿ ಕೊಟ್ಟು ಅಂಡಮಾನ್ ನಿಕೋಬಾರ್ ಅನ್ನೋ ಹೆಸರನ್ನ ತೆಗೆದುಹಾಕಿ ಶಹೀದ್ ಮತ್ತು ಸ್ವರಾಜ್ ಅಂತ ಆ ಭೂಮಿಗೆ ಹೆಸರಿಡ್ತಾರೆ. ಅದಾದ ನಂತರ ತಮ್ಮ INA ಸೈನ್ಯದೊಂದಿಗೆ ಮಯನ್ಮಾರ್ ಮೂಲಕ ಈ ದೇಶದ ಮೇಲೆ ಆಕ್ರಮಣ ಮಾಡ್ತಾರೆ. ಬ್ರಿಟಿಷರನ್ನ ಹೊಡೆದೋಡಿಸೋದಕ್ಕೋಸ್ಕರ INA ಸೈನಿಕರು ಮಾಡಿದಂಥ ತ್ಯಾಗವನ್ನು ಇತಿಹಾಸ ಮುಚ್ಚಿ ಹಾಕ್ಬಿಟ್ಟಿದೆ. ತುತ್ತು ಅನ್ನಕ್ಕೆ ಗತಿ ಇಲ್ಲದೆ ಇದ್ರೂ ಕೂಡ ಬಂದೂಕುಗಳಿಗೆ ಗುಂಡುಗಳಿದ್ರೆ ಸಾಕು ಅಂತ ಹಸಿವಿನಿಂದ ಹೋರಾಟ ಮಾಡಿದಂಥ ಇತಿಹಾಸ ನಮ್ಮ ಕಣ್ಣೆದುರುಗಡೆ ಹಿಡಿದೆ. ಹೊಟ್ಟೆಗೆ ಅನ್ನ ಇಲ್ಲದೆ ಇದ್ರೂ ಬೆಳೆದು ನಿಂತ ಹುಲ್ಲನ್ನು ತಿಂದುಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಕರುಣಾಜನಕ ಕಥೆಗಳನ್ನು ನಾವು INA ಇತಿಹಾಸ ಗಾಥೆಯಲ್ಲಿ ಕೇಳ್ತೀವಿ. ಮಣಿಪುರವನ್ನು ಸ್ವತಂತ್ರಗೊಳಿಸಿದಂಥ INA ಅಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿ ರಾಷ್ಟ್ರಗೀತೆಯನ್ನು ಹಾಡಿದಂಥ ಆ ಚೇತೋಹಾರಿ ಘಟನೆಯನ್ನು, ರೋಮಾಂಚನಕಾರಿ ಘಟನೆಯನ್ನು ಇತಿಹಾಸವನ್ನು ಪ್ರೀತಿಸುವಂಥವ್ರು, ಭಾರತವನ್ನು ಪ್ರೀತಿಸುವಂಥವ್ರು ಯಾರೂ ಮರಿಬಾರ್ದು. ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಮಂತ್ರಿ ಅಂತ ನಾವು ಹೇಳಬೇಕಾದ್ರೆ ಜವಾಹರ್ಲಾಲ್ ನೆಹರು ಹೆಸರನ್ನು ಹೇಳಿದರೆ ಇತಿಹಾಸಕ್ಕೆ ನಾವು ಖಂಡಿತ ಅಪಚಾರ ಮಾಡದಂತೆ. ತನ್ನ ಸ್ವಂತ ಶಕ್ತಿಯಿಂದ, ತನ್ನ ಸ್ವಂತ ಸಾಮರ್ಥ್ಯದಿಂದ, ಅದ್ಭುತವಾದಂಥ ದೇಶಭಕ್ತಿಯಿಂದ, ಪರಮ ತ್ಯಾಗದಿಂದ ಭಾರತದ ಪ್ರಥಮ ಪ್ರಧಾನಿ ಅಂತ ಅನ್ನಿಸ್ಕೊಳ್ಳೋಕ್ಕೆ ಯೋಗ್ಯತೆ ಇರುವಂಥ ಏಕೈಕ ವ್ಯಕ್ತಿ ಅದು ಸುಭಾಷ್ ಚಂದ್ರ ಬೋಸ್. ಈ ದೇಶದಲ್ಲಿ ನೇತಾಗಳು ಸಾವಿರ ಜನ ಆಗಿ ಹೋದರು, ಆದರೆ ನೇತಾಜಿ ಅಂತ ಕರೆಸ್ಕೊಂಡಿದ್ದು ಸುಭಾಷ್ ಚಂದ್ರ ಬೋಸ್ ಮಾತ್ರ. ಸ್ನೇಹಿತರೆ, ಸುಭಾಷ್ ಚಂದ್ರ ಬೋಸರು ಕಟ್ಟಿದಂಥ INA ಸೈನ್ಯದ ಒಂದು ಧ್ಯೇಯ ಗೀತೆ ಕದಂ ಕದಂ ಬಡಾಯಜ ಕೇಳ್ತಾ ಇದ್ರೆ ಮೈ ರೋಮಾಂಚನ ಆಗುವಂಥ ಒಂದು ಗೀತೆ. ಆ ಗೀತೆಯನ್ನು ಸ್ನೇಹಿತರು ಹಾಡಬೇಕು ಅಂತ ಕೇಳ್ಕೊಳ್ತೀನಿ. ಕದಂ ಕದಂ ಬಡಾಯಜ. कदम कदम बढ़ाए जा, खुशी के गीत गाए जा, ये जिंदगी है कौम की, तू कौम पे लुटाए जा। कदम कदम बढ़ाए जा, खुशी के गीत गाए जा, ये जिंदगी है कौम की, तू कौम पे लुटाए जा। तू शेर हिंद आगे बढ़ने से फिर भी तू न डर, उड़ा के दुश्मनों का सर जो शेवतन बढ़ाए जा। तू शेर हिंद आगे बढ़ने से फिर भी तू न डर, उड़ा के दुश्मनों का सर जो शेवतन बढ़ाए जा। कदम कदम बढ़ाए जा, खुशी के गीत गाए जा, ये जिंदगी है कौम की, तू कौम पे लुटाए जा। हिम्मत बढ़ती रहे, खुदा तेरी सुधार है, जो सामने तेरे अड़े तू काक में मिलाए जा। तेरी हिम्मत बढ़ती रहे, खुदा तेरी सुधार है, जो सामने तेरे अड़े तू काक में मिलाए जा। कदम कदम बढ़ाए जा, खुशी के गीत गाए जा, ये जिंदगी है कौम की, तू कौम पे लुटाए जा।
खुशी के गीत गाए जा, ये जिंदगी है कौम की, तू कौम पे लुटाए जा, कदम कदम बढ़ाए जा, खुशी के गीत गाए जा, ये जिंदगी है कौम की, तू कौम पे लुटाए जा। ಎಪ್ಪತ್ತೈದು ವರ್ಷಗಳ ಹಿಂದೆ ಈ ದೇಶಕ್ಕೆ ಸ್ವತಂತ್ರ ತಂದುಕೊಡ್ಲಿಕ್ಕೆ ಅಂತ ಲಕ್ಷಾಂತರ ಜನ ಸೈನಿಕರು ಮಯನ್ಮಾರ್ ಪ್ರದೇಶದಿಂದ ಭಾರತದೊಳಕ್ಕೆ ನುಗ್ಗಿದ್ರು. INA ಸೈನ್ಯ ಅಂತ ಹೆಸರು. ಅಷ್ಟು ಜನ ಹಸಿವಿನಿಂದ ಮೃತಪಟ್ಟರು, ಮಲೇರಿಯಾದಿಂದ ಮೃತಪಟ್ಟರು, ಮಳೆಗೆ ಸಿಲುಕಿ ಮೃತಪಟ್ಟರು ಅಂತ ಕೇಳಿದಾಗ ಎಂಥ ದೇಶ ಪ್ರೇಮಿಯ ಹೃದಯ ಕೂಡ ಒಂದು ಸಲ ನೋವಿನಿಂದ ಚೀರಾಡುತ್ತೆ. ಆದರೆ ಸ್ನೇಹಿತರೆ, ಎಂಥ ದುರಂತ ಅಂತ ಕೇಳಿದ್ರೆ, ಇಡೀ ನಮ್ಮ ಪಠ್ಯ ಪುಸ್ತಕದ ಇತಿಹಾಸದಲ್ಲಿ, ಇಡೀ ನಮ್ಮ ಎಜುಕೇಷನ್ ಲೈಫ್ನಲ್ಲಿ, ಒಂದು ಪುಸ್ತಕದಲ್ಲಿ, ಒಂದು ತರಗತಿಯ ಪುಸ್ತಕದ ಒಂದು ಪೇಜ್ನಲ್ಲೂ ಕೂಡ INA ಸೈನಿಕರು ಈ ದೇಶಕ್ಕೋಸ್ಕರ ಮಾಡಿದಂಥ ತ್ಯಾಗ ಬಲಿದಾನದ ಉಲ್ಲೇಖವೇ ಇಲ್ಲ ಅಂತ ಹೇಳಿದ್ರೆ ನಾವಿನ್ನದೆಂಥ ನತದೃಷ್ಟರು ಅಂತ ಯೋಚನೆ ಮಾಡಬೇಕು. ಸ್ನೇಹಿತರೆ, ಇನ್ನಾದರೂ ಕೂಡ INA ಸೈನಿಕರು ಈ ದೇಶಕ್ಕೋಸ್ಕರ ಮಾಡಿದಂಥ ತ್ಯಾಗವನ್ನು ಸ್ಮರಿಸಿಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಹೇಳಬೇಕಾದಂಥ ಕೆಲಸ ಮಾಡಬೇಕಾಗಿದೆ. ಯಾಕೆ ಈ ಮಾತು ಹೇಳ್ತೀನಿ ಅಂತ ಕೇಳಿದ್ರೆ, ನಮ್ಮ ಮಕ್ಕಳನ್ನ ಮಾತನಾಡಿಸಿದ್ರೆ ಗಾಬರಿ ಆಗಿಬಿಡುತ್ತೆ. ನೀವು ನಿಮ್ಮ ಫೇವರಿಟ್ ಹೀರೋ ಯಾರು ಅಂತ ನಿಮ್ಮ ಮನೆಗೆ ಹೋದ ತಕ್ಷಣ ನಿಮ್ಮ ಮಕ್ಕಳನ್ನ ಒಂದ್ಸಲ ಪ್ರಶ್ನೆ ಮಾಡಿ. ನಮ್ಮ ಮಕ್ಕಳ ಬಾಯಲ್ಲಿ ತಕ್ಷಣ ಬರುವಂಥದ್ದು ರಾಕಿಂಗ್ ಸ್ಟಾರ್, ಗೋಲ್ಡನ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್, ಶಾರುಖ್ ಖಾನ್, ಸಲ್ಮಾನ್ ಖಾನ್, ಆಮಿರ್ ಖಾನ್, ಹೃತಿಕ್ ರೋಷನ್, ಹ್ಯಾರಿ ಪಾಟರ್, ಫ್ಯಾಂಟಮ್, ಬೇರೆ ಬೇರೆ ಹೆಸರುಗಳೆಲ್ಲ ಬರುತ್ತೆ. ಸೂಪರ್ ಮ್ಯಾನ್, ಬ್ಯಾಟ್ ಮ್ಯಾನ್ ಎಲ್ಲ ಹೆಸರುಗಳು ಬರುತ್ತೆ. ಆದರೆ ನಮ್ಮ ಮಕ್ಕಳನ್ನ ಇಂಗ್ಲೀಷ್ ಕಲಿಸೋದಕ್ಕೆ ನಾವೆಲ್ಲ ಎಷ್ಟು ಕಷ್ಟಪಡ್ತೀವಿ, ಡೊನೇಷನ್ ಸುರಿತೀವಿ. ನಮ್ಮ ಮೇಷ್ಟ್ರು ನಮ್ಮ ಮಕ್ಕಳು ಇಂಗ್ಲೀಷ್ ಸರಿಯಾಗಿ ಹೇಳ್ಕೊಡ್ಲೇ ಇಲ್ಲ ಅಂತ. ನಾವು ಕೇಳಿದ ಪ್ರಶ್ನೆ, ನಿನ್ನ ಫೇವರಿಟ್ ಹೀರೋ ಯಾರು ಅಂತ. ಹೀರೋ ಅನ್ನೋ ಪದಕ್ಕೆ ಅರ್ಥ ನಮ್ಮ ಮಕ್ಕಳು ಗೊತ್ತಿಲ್ಲ. ದುರಂತ. ಹೀರೋ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಬಹಳ ಜನ ಅನ್ಕೊಂಡಿರೋದು ಆಕ್ಟರ್ಸ್ ಅಂತ. ಹೀರೋ ಅಂದರೆ ನಾಯಕ, ಆಕ್ಟರ್ ಅಂದರೆ ನಟ. ಆದರೆ ನಮ್ಮ ಮಕ್ಕಳಿಗೆ ಎಷ್ಟು ಕನ್ಫ್ಯೂಷನ್ ಇದೆ ಇವತ್ತಿನ ದಿನಮಾನಗಳಲ್ಲಿ ಅಂತ ಹೇಳಿದ್ರೆ, ಹೀರೋ ಎಂದರೆ ನಟ ಅಂತಾಗಿದೆ, ಹೀರೋಯಿನ್ ಅಂದರೆ ನಟಿ ಅಂತಾಗಿದೆ. ಆದರೆ ಸತ್ಯ, ಹೀರೋ ಅಂತ ನೀವು ಡಿಕ್ಷನರಿಲಿ ತೆಗೆದು ನೋಡಿದ್ರೆ, ಇಂಗ್ಲೀಷ್ ಡಿಕ್ಷನರಿಯಲ್ಲಿ ಕನ್ನಡ ಅರ್ಥ ನಾಯಕ ಅಂತ ಬರುತ್ತೆ. ಯಾರು ನಾಯಕ? ಯಾರು ದೇಶಕ್ಕೋಸ್ಕರ, ಯಾರು ಧರ್ಮಕ್ಕೋಸ್ಕರ, ಯಾರು ಸಮಾಜಕ್ಕೋಸ್ಕರ, ಯಾರು ಇನ್ನೊಬ್ಬರಿಗೋಸ್ಕರ, ಯಾರು ತನ್ನ ಊರಿಗೋಸ್ಕರ, ತನ್ನ ಜನರಿಗೋಸ್ಕರ ಪ್ರಾಣ ಕೊಡೋದಕ್ಕೆ ರೆಡಿ ಇದಾನೋ, ಅದಾಗಲೇ ಪ್ರಾಣ ಕೊಟ್ಟಿದ್ದಾನೋ, ಜೀವನ ಕೊಡೋದಕ್ಕೆ ರೆಡಿ ಇದ್ದಾನೋ, ಅಥವಾ ಅದಾಗಲೇ ಇಡೀ ಜೀವನವನ್ನು ರಾಷ್ಟ್ರಕ್ಕೋಸ್ಕರ ಸಮರ್ಪಿಸಿದಾನೋ, ಅವನನ್ನು ಮಾತ್ರ ನಾವು ಹೀರೋ ಅಂತ ಕರೀಬೋದು. ಆದರೆ ಸಿನಿಮಾ ನಟರು ಯಾವತ್ತೂ ದೇಶಕ್ಕೋಸ್ಕರ ಪ್ರಾಣ ಕೊಡಲೇ ಇಲ್ವಲ್ಲ. ನಮ್ಮ ಮಕ್ಕಳು ಅವ್ರನ್ನ ಹೀರೋ ಅಂತ ಕರೀತಾರೆ. ಫ್ಯಾಂಟಮ್ನ, ಬ್ಯಾಟ್ಮ್ಯಾನ್ನ, ಸೂಪರ್ ಮ್ಯಾನನ್ನು ಹೀರೋ ಅಂತ ಕರೆಯುವಂಥ ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ದೇಶಕ್ಕೆ ಉತ್ತಮ ಪ್ರಜೆಗಳಾಗ್ತಾರೆ ಅಂತ ನಾವು ನಿರೀಕ್ಷೆ ಮಾಡೋಕ್ಕಾದ್ರೂ ಹೇಗೆ ಸಾಧ್ಯ? ಯಾರು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದು ಅಂತ ನಮ್ಮ ಮಕ್ಕಳನ್ನು ಕೇಳಿದ್ರೆ 10 ಹೆಸರುಗಳನ್ನು ನಮ್ಮ ಮಕ್ಕಳು ಹೇಳಿಬಿಟ್ರೆ ನಮ್ಮ ಪುಣ್ಯ ನಮಗೆ ಬರುತ್ತಾ ಅಂತ ನಾವು ಪ್ರಶ್ನೆ ಮಾಡಿಕೊಂಡ್ರೆ ಗಾಬರಿ ಆಗಿಬಿಡ್ತೀವಿ. 10 ಜನ ನಮಗೆ ಗೊತ್ತಾ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವರು, ಸಮಾಜಕ್ಕೋಸ್ಕರ ಹೋರಾಟ ಮಾಡಿದಂಥವ್ರ ಕಥೆಗಳನ್ನು ನಮಗೆ ಗೊತ್ತಾ? ರಾಮಾಯಣ ಮಹಾಭಾರತ ಇತಿಹಾಸವನ್ನು ನಾವಾದರೂ ಓದ್ಕೊಂಡಿದ್ದೀವ, ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೀವ ಅನ್ನೋ ಪ್ರಶ್ನೆಯನ್ನು ನಮಗೆ ನಾವು ಕೇಳ್ಕೊಂಡ್ರೆ ಈ ದೇಶದ ಭವಿಷ್ಯದ ಕುರಿತಂತೆ ಕರಾಳ ಕತ್ತು ನಮ್ಮ ಕಣ್ಮುಂದೆ ಬಂದುಬಿಡುತ್ತೆ. ಸ್ನೇಹಿತರೆ, ಈ ದೇಶದ ಮಕ್ಕಳಿಗೆ ಅತ್ಯಂತ ತುರ್ತಾಗಿ ಆಗಬೇಕಾಗಿರ್ತದ್ದು BE ಇಂಜಿನಿಯರಿಂಗ್ ಎಜುಕೇಷನ್ ಅಲ್ಲ, MBBS ಡಾಕ್ಟರ್ ಎಜುಕೇಷನ್ ಅಲ್ಲ. ಡಾಕ್ಟ್ರುಗಳು, ಇಂಜಿನಿಯರ್ಗಳು 1000 ಜನ ಇಲ್ಲದೇ ಇದ್ದರೂ ಈ ದೇಶ ಬದುಕುತ್ತೆ. ಆದರೆ ಈ ದೇಶಕ್ಕೆ ದೇಶವನ್ನು ಪ್ರೀತಿಸುವಂಥ, ದೇಶದ ಇತಿಹಾಸವನ್ನು ಅರ್ಥ ಮಾಡಿಕೊಂಡಂಥ ಮಕ್ಕಳ ಅವಶ್ಯಕತೆ ಜಾಸ್ತಿ ಇದೆ. ನಮ್ಮ ಮಕ್ಕಳಿಗೆ ಹೀರೋಗಳು ಯಾರು ಅಂತ ಹೇಳ್ಕೊಡ್ಬೇಕಲ್ವಾ? ಯಾರು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದು? 6.5 ಲಕ್ಷ ಜನ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಂಥ ಸ್ವತಂತ್ರ ಹೋರಾಟಗಾರರು ನಮ್ಮ ಹೀರೋಗಳಾಗಬೇಕು. ಸ್ವತಂತ್ರ ಬಂದಾಗಿನಿಂದ ಇವತ್ತಿನವರೆಗೂ ನಮ್ಮನ್ನು ಕಾಡ್ತಿರುವಂಥ ಶತ್ರುಗಳ ರುಂಡವನ್ನು ಚೆಂಡಾಡಿ ಈ ದೇಶದ ತ್ರಿವರ್ಣ ಧ್ವಜ ಬಾನೆತ್ತರಕ್ಕೆ ಹಾರಾಡ್ತಿರುವಂತೆ ಇವತ್ತಿಗೂ ನೋಡ್ಕೊಳ್ತಾ ಇರುವಂಥ ಸೈನಿಕರು ನಮ್ಮ ಮಕ್ಕಳು ಹೀರೋಗಳಾಗಬೇಕಾಗಿತ್ತಲ್ಲ. ಗಡಿಯಲ್ಲಿ ನಿಂತು ಶತ್ರುಗಳ ಗುಂಡಿನಿಂದ, ಬಂದೂಕಿನಿಂದ ಗುಂಡುಗಳು ಹಾರಿ ಬರ್ತಾ ಇದ್ರೆ ಅದಕ್ಕೆ ಎದುರಾಗಿ ತಮ್ಮ ಗುಂಡಿಗೆಯನ್ನು ಎದುರಿಗೆ ನಿಲ್ಲಿಸಿ ಹೋರಾಟ ಮಾಡುವಂಥ ವೀರ ಸೈನಿಕರು ನಮ್ಮ ಮಕ್ಕಳಿಗೆ ಯಾಕೆ ಹೀರೋಗಳಾಗಲಿಲ್ಲ? ನಿನ್ನ ಫೇವರೆಟ್ ಹೀರೋ ಯಾರು ಅಂತ ಕೇಳಿದ ತಕ್ಷಣ ಕಾರ್ಗಿಲ್ ಯುದ್ಧದಲ್ಲಿ ಪ್ರಾಣ ಕೊಟ್ಟಂಥ 537 ಜನ ಸೈನಿಕರಲ್ಲಿ ಒಬ್ಬರ ಹೆಸರನ್ನು ನಮ್ಮ ಮಕ್ಕಳು ಹೇಳಿದ್ದಿದ್ರೆ ಹೆಮ್ಮೆ ಅನ್ನಿಸ್ತಾ ಇತ್ತು, ಸಾರ್ಥಕ ಅಂತ ಅನ್ನಿಸ್ತಾ ಇತ್ತು. ದುರಂತ, ನಮ್ಮ ಮಕ್ಕಳಿಗೆ ಕಾರ್ಗಿಲ್ ಯುದ್ಧ ಒಂದು ನಡೆದಿದೆ ಅನ್ನೋದು ಇವತ್ತು ಜ್ಞಾಪಕ ಇಲ್ಲ. ಸ್ನೇಹಿತರೆ,
ಸ್ವತಂತ್ರ ಬಂದ ದಿನದಿಂದ ಇವತ್ತಿನವರೆಗೂ ಈ ದೇಶ ಅತ್ಯಂತ ದೊಡ್ಡದು ಅಂತ ಕರೆಯಬಹುದಾದಂಥ 5 ಯುದ್ಧಗಳನ್ನು ಎದುರಿಸಿದೆ. 4 ಸಲ ಪಾಕಿಸ್ತಾನ ಈ ದೇಶದ ಮೇಲೆ ದಾಳಿ ಮಾಡ್ತು, 1 ಸಲ ಚೈನಾ ಈ ದೇಶದ ಮೇಲೆ ದಾಳಿ ಮಾಡ್ತು. ಸ್ವತಂತ್ರ ಬಂದ ತಕ್ಷಣ ಕಾಶ್ಮೀರಕ್ಕೋಸ್ಕರ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿದಾಗ ನಮ್ಮ ಸೈನಿಕರು ಅತ್ಯಂತ ಶ್ರೇಷ್ಠ ಮಟ್ಟದ ಹೋರಾಟವನ್ನು ತೋರಿ ಕಾಶ್ಮೀರದಿಂದ ಅವ್ರನ್ನ ಹೊರಗೆ ಹಾಕಬೇಕಾದ್ರೆ ವಿಶ್ವಸಂಸ್ಥೆಯ ಬಳಿ ಪ್ರಾಬ್ಲಮನ್ನು ಕೊಂಡೊಯ್ದು ಇವತ್ತಿನವರೆಗೂ ಆ ಕಾಶ್ಮೀರ ಸಮಸ್ಯೆ ಇತ್ಯರ್ಥ ಆಗದಿರೋ ಥರ ಮಾಡಿದ್ದು ರಾಜಕಾರಣಿಗಳು, ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥವ್ರು. ಆದರೆ ಈ ದೇಶದ ಸೈನಿಕರು ಮಾತ್ರ ಪಾಕಿಸ್ತಾನಕ್ಕೆ ಕಾಶ್ಮೀರವನ್ನು ಬಿಟ್ಟುಕೊಡ್ಲಿಲ್ಲ. ಮೊದಲನೇ ಯುದ್ಧ ಭಾರತ ಅತ್ಯಂತ ಎತ್ತರದ ಮಟ್ಟದಲ್ಲಿ ಗೆಲ್ತು. 47ನೇ ಇಸ್ವಿಯಲ್ಲಿ ಯುದ್ಧ ಆಯಿತು, ಪಾಕಿಸ್ತಾನ ಸುಮ್ಮನೆ ಆಯ್ತಾ ಅಂತ ಕೇಳಿದ್ರೆ ಕಾಶ್ಮೀರದ ಮೇಲಿನ ಆಸೆ ಅದಕ್ಕೆ ಇಂಗಲಿಲ್ಲ. ಭಾರತವನ್ನು ಇಸ್ಲಾಮೀಕರಣಗೊಳಿಸ್ಬಿಡ್ಬೇಕು ಅನ್ನುವಂಥ ದುರಾಸೆ ಅದಕ್ಕೆ ಇಂಗಲಿಲ್ಲ. 1965ನೇ ಇಸ್ವಿಯಲ್ಲಿ ಮತ್ತೊಮ್ಮೆ ಈ ದೇಶದ ಮೇಲೆ ದಾಳಿ ಮಾಡ್ತು. ಆದರೆ ಭಾರತ ಎಂಥ ಶ್ರೇಷ್ಠ ರಾಷ್ಟ್ರ ಅಂತ ಕೇಳಿದ್ರೆ ಈ ದೇಶದಲ್ಲಿ ಹುಟ್ಟುವಂಥ ಪ್ರತಿಯೊಂದು ಮಗುವು ಚಿನ್ನ, ಅದು ಭಾರತ ರತ್ನ. ಈ ದೇಶದ ಸೈನಿಕರು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಹೋರಾಟ ಮಾಡ್ತಾರೆ. ಅಮೆರಿಕಾದವರು ಕೊಟ್ಟಿದ್ದಂಥ ಪೆಟೆಂಟ್ ಟ್ಯಾಂಕ್ಗಳು ಅನ್ನುವಂಥ ಅತ್ಯಾಧುನಿಕ ಟ್ಯಾಂಕ್ಗಳನ್ನು ಇಟ್ಕೊಂಡು ಪಾಕಿಸ್ತಾನಿಯರು ಯುದ್ಧಕ್ಕೆ ಬಂದರೆ, ಬ್ರಿಟಿಷರು ಬಿಟ್ಟು ಹೋಗಿದ್ದಂಥ ಅತ್ಯಂತ ಹಳೆಯ ಟ್ಯಾಂಕ್ಗಳನ್ನು ಇಟ್ಕೊಂಡು ನಮ್ಮ ಸೈನಿಕರು ಯುದ್ಧ ಮಾಡಿದ್ದು. ಯಾರು ಬೇಕಾದರೂ ಹೇಳ್ಬೋದಿತ್ತು ಈ ಯುದ್ಧದಲ್ಲಿ ಅಮೆರಿಕ ಟ್ಯಾಂಕ್ ಕೊಟ್ಟಿರೋದ್ರಿಂದ ಪಾಕಿಸ್ತಾನವೇ ಗೆಲ್ಲುತ್ತೆ ಅಂತ. ಆದರೆ ನಮ್ಮ ದೇಶದ ಸೈನಿಕನ ಗುಂಡಿಗೆ ಗಟ್ಟಿಯಾಗಿದೆ. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅನ್ನುವಂಥ ಪರಮವೀರ ಚಕ್ರ ಪ್ರಶಸ್ತಿ ಪುರಸ್ಕೃತ ಯೋಧ ತಮ್ಮ ಭಾಷಣದಲ್ಲಿ ಒಂದು ಮಾತು ಹೇಳಿದರು. ಯಾರ ಕೈಲಿ ಅತ್ಯಾಧುನಿಕ ಶಸ್ತ್ರ ಇದೆ ಅನ್ನೋದು ಮುಖ್ಯ ಅಲ್ಲ, ಆ ಶಸ್ತ್ರವನ್ನು ಚಲಾಯಿಸಲಿಕ್ಕೆ ಬೇಕಾದಂಥ ಗುಂಡಿಗೆ ಯಾರ ಹತ್ರ ಜಾಸ್ತಿ ಇದೆ ಅಂತ ಮುಖ್ಯ ಆಗುತ್ತೆ. ಭಾರತೀಯರ ಹತ್ರ ಅದು ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾನೆ ಭಗವಂತ ಅಂತ ಹೇಳ್ತಾರೆ. ಭಾರತೀಯ ಸೈನಿಕರು 1965ನೇ ಇಸ್ವಿಯ ಯುದ್ಧದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಅವ್ರನ್ನ ವಾಪಸ್ ಕಳಿಸ್ತಾರೆ. ಪಾಕಿಸ್ತಾನದೊಳಗೆ ನುಗ್ಗಿ ಅಲ್ಲಿ ಫೋಟೋ ತೆಗೆಸ್ಕೊಂಡು ಬಂದಂಥ ಇತಿಹಾಸ ನಮ್ಮ ದೇಶದ್ದು. ಪೆಟೆಂಟ್ ಟ್ಯಾಂಕ್ಗಳಲ್ಲಿ ಕೂತಿದ್ದಂಥ ಪಾಕಿಸ್ತಾನಿಯರ ಮುಂದೆ ಈ ದೇಶದ ಒಬ್ಬ ಸೈನಿಕ, ಶ್ರೇಷ್ಠ ಸೈನಿಕ ಅಬ್ದುಲ್ ಹಮೀದ್ ಅನ್ನುವಂಥ ಒಬ್ಬ ಸೈನಿಕ ತನ್ನ ರಾಕೆಟ್ ಲಾಂಚರ್ನ ತೆಗೆದುಕೊಂಡು ಹೋಗಿ ಟ್ಯಾಂಕ್ಗಳನ್ನು ಸುಟ್ಟು ಹಾಕ್ತಾನೆ. ಮಕ್ಕಳು ಪಟಾಕಿ ಆಟ ಆಡೋ ಥರ, ದೀಪಾವಳಿಯಲ್ಲಿ ಗನ್ ಹೊಡೆದು ಆಟ ಆಡೋ ಥರ ತನ್ನ ರಾಕೆಟ್ ಲಾಂಚರಲ್ಲಿ 10 ಪೆಟೆಂಟ್ ಟ್ಯಾಂಕ್ಗಳನ್ನು ಒಬ್ಬನೇ ಹೊಡೆದಾಕ್ಬಿಡ್ತಾನೆ. ಅಬ್ದುಲ್ ಹಮೀದಿಗೆ ಪಾಕಿಸ್ತಾನಿಯರು ಹೊಡೆದಂಥ ಗುಂಡು ತಾಗಿ ಆತ ತನ್ನ ಪ್ರಾಣವನ್ನು ಕಳ್ಕೊಳ್ತಾನೆ. ಮರಣ ನಂತರ ಅವನಿಗೆ ಭಾರತ ಸರ್ಕಾರ, ಭಾರತ ಸೈನ್ಯ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುತ್ತೆ. ಅಬ್ದುಲ್ ಹಮೀದ್, ತಾರಾಪುರ ಅನ್ನುವಂಥ 2 ಸೈನಿಕರ ಶ್ರೇಷ್ಠ ಸಾಧನೆಯಿಂದ, ತ್ಯಾಗದಿಂದ ಈ ದೇಶ 65ನೇ ಇಸ್ವಿಯ ಯುದ್ಧವನ್ನು ಗೆದ್ದುಕೊಳ್ತು. ಇವತ್ತಿಯೂ ಕೂಡ ಪಾಕಿಸ್ತಾನಿಯರು ಹೇಡಿಗಳಂತೆ ಬಿಟ್ಟು ಹೋದಂಥ ಪೆಟೆಂಟ್ ಟ್ಯಾಂಕ್ಗಳನ್ನು ನಮ್ಮ ದೇಶದ ಸೈನ್ಯ ಜೋಪಾನವಾಗಿ ಕಾದಿರಿಸಿ ಪಾಕಿಸ್ತಾನಿಯರ ಯೋಗ್ಯತೆಯನ್ನು ಜಗತ್ತಿಗೆ ಸಾರಿ ಹೇಳ್ತಾ ಇದೆ. 65ನೇ ಇಸ್ವಿಯಲ್ಲಿ ಯುದ್ಧ ಗೆದ್ವಿ ಭಾರತೀಯರು. ಪಾಕಿಸ್ತಾನ ಇನ್ನು ನಮ್ಮ ಕಡೆ ತಲೆ ಹಾಕಲ್ಲ ಅಂತ ನೋಡಿದರೆ ಪಾಕಿಸ್ತಾನ ಸುಮ್ಮನಾಗಲಿಲ್ಲ. 1972ನೇ ಇಸ್ವಿಯಲ್ಲಿ ಪಶ್ಚಿಮ ಪಾಕಿಸ್ತಾನದ ಮೇಲೆ ಪೂರ್ವ ಪಾಕಿಸ್ತಾನದ ಮೇಲೆ ಪಶ್ಚಿಮ ಪಾಕಿಸ್ತಾನ ದಬ್ಬಾಳಿಕೆ ಮಾಡ್ತಾ ಇತ್ತು. ಪೂರ್ವ ಪಾಕಿಸ್ತಾನಿಯರು ಭಾರತೀಯರ ಹತ್ರ ಬಂದರು, ದಯವಿಟ್ಟು ನಮಗೆ ರಾಷ್ಟ್ರವನ್ನು ಸ್ವತಂತ್ರಗೊಳಿಸ್ಕೊಡಿ, ನಾವೊಂದು ಸಪ್ರೇಟ್ ರಾಷ್ಟ್ರ ಮಾಡ್ಕೊಳ್ತೀವಿ ಅಂತ. ಆಗಿನ ಪ್ರಧಾನಿಯಾಗಿದ್ದಂಥ ಇಂದಿರಾ ಗಾಂಧಿ ಅವರದು ಒಪ್ಪಿಗೆ ಕೊಡ್ತಾರೆ. ನಮ್ಮ ಸೈನ್ಯ ಬಾಂಗ್ಲಾದೇಶವನ್ನು ಪ್ರವೇಶ ಮಾಡುತ್ತೆ. ಪೂರ್ವ ಪಾಕಿಸ್ತಾನವನ್ನು ಪಶ್ಚಿಮ ಪಾಕಿಸ್ತಾನದ ಹಿಡಿತದಿಂದ ಮುಕ್ತಿಗೊಳಿಸಿ ಬಾಂಗ್ಲಾದೇಶಕ್ಕೆ ಸ್ವತಂತ್ರವನ್ನು ಗಳಿಸ್ಕೊಡ್ತಾರೆ. ಹೊಸ ರಾಷ್ಟ್ರವೊಂದರ ನಿರ್ಮಾಣಕ್ಕೆ ಕಾರಣಕರ್ತರಾಗ್ತಾರೆ. ಸ್ನೇಹಿತರೆ, ಹೆಮ್ಮೆ ಪಡೋ ವಿಚಾರ ಏನು ಅಂತ ಕೇಳಿದ್ರೆ, ಜಗತ್ತಿನಲ್ಲಿ 2 ರಾಷ್ಟ್ರಕ್ಕೆ ರಾಷ್ಟ್ರಗೀತೆ ಬರೆದಂಥ ಏಕೈಕ ವ್ಯಕ್ತಿ ಅದು ನಮ್ಮ ದೇಶದ ರವೀಂದ್ರನಾಥ್ ಠಾಗೂರ್. ಅವರು ಬರೆದಂಥ ಜನಗಣಮನ ನಮ್ಮ ದೇಶದ ರಾಷ್ಟ್ರಗೀತೆಯಾಗಿದೆ. ಅವರು ಬರೆದಂಥ ಸೋನಾರ್ ಬಾಂಗ್ಲಾ ಅನ್ನುವಂಥ ರಾಷ್ಟ್ರಗೀತೆ ಬಾಂಗ್ಲಾದೇಶದ ರಾಷ್ಟ್ರಗೀತೆಯಾಗಿದೆ. ಹೊಸ ದೇಶಕ್ಕೆ ಜನ್ಮ ಕೊಟ್ಟಂಥ ಸೈನ್ಯ ಭಾರತೀಯ ಸೈನ್ಯ. ಆವತ್ತು 90,000 ಜನ ಪಾಕಿಸ್ತಾನಿ ಸೈನಿಕರನ್ನ ಭಾರತೀಯ ಸೈನಿಕರು ಒತ್ತೆ ಇಟ್ಕೊಂಡಿದ್ರು, ವಶಪಡಿಸ್ಕೊಂಡಿದ್ರು, ಅವರನ್ನ ಶರಣಾಗತರಾಗುವಂತೆ ಮಾಡಿದ್ರು ಅನ್ನುವಂಥದ್ದೇ ಹೆಮ್ಮೆಯ ಸಂಗತಿ ಅಂತ. ಮಾನವ ಕುಲದ ಇತಿಹಾಸದಲ್ಲೇ 90,000 ಜನ ಸೈನಿಕರನ್ನ ಶರಣಾಗತಿ ಮಾಡಿಸ್ಕೊಂಡಂಥ ಹೆಮ್ಮೆಯ ಸೈನ್ಯ ಭಾರತೀಯ ಸೈನ್ಯ. ಜೈ ಹಿಂದ್ ಕಾ ಸೇನಾ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸುತ್ತೆ ಸ್ನೇಹಿತರೆ. ಈ ಸೈನ್ಯ ಎಂಥ ಶ್ರೇಷ್ಠ ಸೈನ್ಯ, ಸಭ್ಯತೆಯ ಸೈನ್ಯ ಅಂತ ಕೇಳಿದ್ರೆ, ಶಾಂತಿಪ್ರಿಯ ರಾಷ್ಟ್ರ ಅಂತ ಕೇಳಿದ್ರೆ, 90,000 ಜನ ಸೈನಿಕರನ್ನ ಯುದ್ಧ ಮುಗಿದ ನಂತರ ಅತ್ಯಂತ ಗೌರವಪೂರ್ವಕವಾಗಿ ಅವರಿಗೆ ಹಿಂಸೆ ಕೊಡದೆ ವಾಪಸ್ ಅವ್ರ ದೇಶಕ್ಕೆ ಕಳಿಸ್ಕೊಂಡಂಥ ಶ್ರೇಷ್ಠ ರಾಷ್ಟ್ರವೂ ಭಾರತವೇ.
72ನೇ ಇಸ್ವಿಯಲ್ಲಿ ಪಾಕಿಸ್ತಾನ ಯುದ್ಧ ಸೋಲ್ತು ತನ್ನ ಅರ್ಧ ದೇಶವನ್ನು ಕಳ್ಕೊಳ್ಬೇಕಾಯ್ತು. ಇನ್ನು ನಮ್ಮ ಮೇಲೆ ಕಣ್ಣು ಹಾಕಲ್ಲ ಅಂತ ಅಂದ್ಕೊಂಡ್ರೆ 1999ನೇ ಇಸ್ವಿಯಲ್ಲಿ ಮತ್ತೊಮ್ಮೆ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡ್ತು. ಈ ಸಲ ಕಾರ್ಗಿಲನ್ನು ಮೂಲಕ ಭಾರತ ಪ್ರವೇಶ ಮಾಡಿ ಲಡಾಖನ್ನು ಭಾರತದಿಂದ ಪ್ರತ್ಯೇಕ ಮಾಡಬೇಕು ಅಂತ ಹೊರಟರು. ಆದರೆ ಈ ದೇಶದ ಸೈನಿಕರು ಅತ್ಯಂತ ಶ್ರೇಷ್ಠ ವೀರರು. ಗೆಲ್ಲಿಕ್ಕೆ ಸಾಧ್ಯವೇ ಇಲ್ಲದೆ ಇರ್ತಕ್ಕಂಥ ಕಾರ್ಗಿಲ್ ವಾರನ್ನು ಕೆಲವೇ ದಿನಗಳಲ್ಲಿ ಆಪರೇಷನ್ ವಿಜಯ್ ಅನ್ನೋ ಹೆಸರಲ್ಲಿ ಯುದ್ಧ ಮಾಡಿ ಗೆದ್ದು ಕೊಡ್ತಾರೆ. ಅದರ ಡೀಟೇಲ್ಸ್ ಭಾಳ ಚೆನ್ನಾಗಿದೆ. ಸಮಯ ಭಾಳ ಕಡಿಮೆ ಇರೋದ್ರಿಂದ, ಕಾರ್ಯಕ್ರಮ ಮುಗಿಸ್ಬೇಕಾಗಿರೋದ್ರಿಂದ ನಾನು ಆ ಡೀಟೇಲ್ಸ್ಗೆ ತುಂಬ ಹೋಗೋದಿಲ್ಲ. ಕಾರ್ಗಿಲ್ ಯುದ್ಧವನ್ನು ಭಾರತ ಗೆಲ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಕಾರಣ ಪಾಕಿಸ್ತಾನಿಯರು ಬೆಟ್ಟದ ಮೇಲಿದ್ದರು, ಭಾರತೀಯರು ಬೆಟ್ಟದ ಕೆಳಗಡೆ ಇದ್ದಂಥದ್ದು. ನಾವು ಬೆಟ್ಟದ ಮೇಲೆ ಹೋಗಿ ಅವ್ರನ್ನ ಕೊಲ್ಲಬೇಕಿತ್ತು. ಪಾಕಿಸ್ತಾನಿಯರು ಬೆಟ್ಟದ ಮೇಲಿರೋ ಬಂಡೆಯನ್ನು ತಳ್ಳಿದ್ರೆ ಸಾಕಿತ್ತು, ಕೆಳಗೆ ಬೆಟ್ಟ ಹತ್ತುತ್ತಾ ಇದ್ವಿ ಅಂತ ನಾವು ಅಪ್ಪಚ್ಚಿ ಆಗ್ಬಿಡ್ತಾ ಇದ್ವಿ. ಅವ್ರ ಹತ್ರ ಯುದ್ಧ ಸಾಮಗ್ರಿಗಳ ಸಂಗ್ರಹಣೆ ಇತ್ತು, ನಮ್ಮ ಹತ್ರ ಇರಲಿಲ್ಲ. ಪಾಕಿಸ್ತಾನಕ್ಕೆ ಯುದ್ಧ ಆಗುತ್ತೆ ಅಂತ ಗೊತ್ತಿತ್ತು, ನಮ್ಗೆ ಯುದ್ಧ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಪಾಕಿಸ್ತಾನಿಯರು ಅದಾಗಲೇ ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಂಡಿದ್ರು, ಭಾರತೀಯರನ್ನು ಹೊಂದಿಕೊಂಡಿರಲಿಲ್ಲ. ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಭಾರತ ಯುದ್ಧ ಸೋಲ್ಲೇಬೇಕಾಗಿತ್ತು. ಆದರೆ ನಮ್ಮ ಸೈನಿಕರ ವೀರತೆ ಹೇಗಿದೆ, ಶೌರ್ಯ ಹೇಗಿದೆ ಅಂತ ಕೇಳಿದ್ರೆ 537 ಜನ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಈ ದೇಶಕ್ಕೆ ಗೆಲುವನ್ನು ತಂದುಕೊಡ್ತಾರೆ. ಕಾರ್ಗಿಲ್ ಯುದ್ಧ ಯಾರೂ ಮರೆಯಬಾರದಂಥ ಯುದ್ಧ. ಆ ಯುದ್ಧದಲ್ಲಿ ಹೋರಾಟ ಮಾಡಿದಂಥ ಒಬ್ಬೊಬ್ಬ ಸೈನಿಕನ ಕಥೆ ಅತ್ಯಂತ ಶ್ರೇಷ್ಠವಾದದ್ದು. ಸ್ನೇಹಿತರೆ, ಒಬ್ಬ ಸೈನಿಕನ ಕಥೆಯನ್ನು ನಾನು ಹೇಳ್ತೀನಿ. ಸಮಯ ತುಂಬ ಕಡಿಮೆ ಇದೆ, ತುಂಬ ಸೈನಿಕರ ಕಥೆಗಳಿದೆ. ಆದರೆ ಒಬ್ಬ ವಿಶೇಷವಾದಂಥ ಕಥೆಯನ್ನು ನಾನು ನಿಮ್ಗೆ ಹೇಳ್ತೀನಿ. ಆ ವ್ಯಕ್ತಿ ರಾಜೇಶ್ ಅಧಿಕಾರಿ, ಮೇಜರ್ ರಾಜೇಶ್ ಅಧಿಕಾರಿ. ತಾವು ಬೆಟ್ಟವನ್ನು ಹತ್ತಬೇಕಾದ್ರೆ ಅವರಿಗೆ ಹೆಂಡತಿಯಿಂದ ಪತ್ರ ಬಂದಿರುತ್ತೆ. ಹೊಸದಾಗಿ ಮದುವೆ ಆಗಿದ್ದಂಥವ್ರು ಹೆಂಡತಿ ಪತ್ರವನ್ನು ಓದಬೇಕು ಅಂತ ಯಾರಿಗೆ ತಾನೇ ಆಸೆ ಇರಲ್ಲ. ಅದರಲ್ಲೂ ಸೈನ್ಯದಲ್ಲಂತೂ ಅವರಿಗೆ ಹೆಂಡತಿ ಜೊತೆ ಮಾತನಾಡಲಿಕ್ಕೆ ಅವಕಾಶ ಇರಲ್ಲ, ಫೋನ್ಗಳಿರೋದಿಲ್ಲ, ಪತ್ರಗಳೇ ಅವ್ರ ಉಸಿರು. ಹೆಂಡತಿ ಪತ್ರ ಬರೆದ್ಲು ಅಂತ ಹೇಳಿದ್ರೆ ಭಾಳ ಖುಷಿಯಾಗುವಂಥ ಸಂಗತಿ. ಇವರು ಯಾವ ಸೈನಿಕ ಹೊಸದಾಗಿ ಮದುವೆ ಆಗಿದ್ನೋ ಅವನ ಮನೆಯಿಂದ ಯುದ್ಧ ಘೋಷಣೆ ಆಯಿತು ಬನ್ನಿ ಅಂತ ಕರೆದಾಗ ಹೆಂಡತಿ ಹತ್ಕೊಂಡು ಕಳಿಸಿದ್ಲು. ಹೋಗ್ಬೇಕಾ ನೀವು ಯುದ್ಧಕ್ಕೆ ಹೋಗಬೇಡಿ, ನೀವು ಸತ್ತೋಗ್ಬಿಡ್ತಾರೆ ಹೋದವರು, ಹೋಗಬೇಡಿ ಅಂತ ಹತ್ಕೊಂಡೇ ಕಳಿಸಿದ್ದು ಆ ಹೆಣ್ಮಗಳು. ಈತ ಯುದ್ಧಕ್ಕೆ ಬಂದ. ಯುದ್ಧ ಮಾಡಬೇಕಾದ್ರೆ ಹೆಂಡತಿಯಿಂದ ಪತ್ರ ಬಂದಾಗ ಅವನು ಅನ್ಕೊಂಡ ಈ ಲೆಟ್ರಲ್ಲಿ ಇನ್ನೇನು ಬರೆದಿರ್ತಾಳೆ ನನ್ನ ಹೆಂಡತಿ, ವಾಪಸ್ ಬಂದ್ಬಿಡಿ ಅಂತ ಬರೆದಿರ್ತಾಳೆ, ಈಗ ಓದೋದು ಬೇಡ ಅಂತ ಜೇಬಿಗೆ ಇಟ್ಕೊಂಡವನು ಬೆಟ್ಟ ಗೆದ್ದು ಬಂದು ಆಮೇಲೆ ಓದ್ತೀನಿ ಅಂತ ತೀರ್ಮಾನ ತಗೊಂಡ. ಎಲ್ರಿಗೂ ಆಶ್ಚರ್ಯ ಆಯಿತು, ಸಾಬ್ ಹೆಂಡತಿಯಿಂದ ಲೆಟರ್ ಬಂದರೆ ಎಲ್ಲರೂ ತಕ್ಷಣ ಓದ್ತಾರೆ, ಯಾರು ಜೇಬ್ ಇಟ್ಕೊಳ್ಳಲ್ಲ ಅಂತ. ಅವ್ನು ಹೇಳ್ತಾನೆ, ನನಗೆ ಹೆಂಡತಿ ಲೆಟರ್ಗಿಂತ ಬೆಟ್ಟ ಗೆಲ್ಲೋದು ಮುಖ್ಯ, ಮೊದಲು ಬೆಟ್ಟ ಗೆದ್ದು ಆಮೇಲೆ ಹೆಂಡತಿ ಲೆಟರ್ನ ಓದ್ತೀನಿ ಅಂತ ಮೇಲೆ ಕತ್ತಿದ ಶವವಾಗಿ ವಾಪಸ್ ಬರ್ತಾನೆ. ಬೆಟ್ಟವನ್ನು ಗೆದ್ದು ವಾಪಸ್ ಬಂದಂಥ ಆ ಸೈನಿಕನ ಪಾರ್ಥಿವ ಶರೀರ ಮನೆಗೆ ಬರುತ್ತೆ. ಪಾರ್ಥಿವ ಶರೀರವನ್ನು ಮದುವೆಯಾಗಿ ಕೆಲವೇ ತಿಂಗಳುಗಳಾಗಿದ್ದಂಥ ಆ ಹುಡುಗಿ ತನ್ನ ಗಂಡ ಸತ್ತು ಬಂದಾಗ ಅವನ ಶರೀರವನ್ನು ನೋಡಿ ಕಣ್ಣೀರು ಹಾಕಲ್ಲ. ತಾಯಿ ಅಳ್ತಿದ್ದಾಳೆ, ತಂದೆ ಅಳ್ತಿದ್ದಾರೆ, ಹೆಂಡತಿ ಮಾತ್ರ ಅಳ್ತಾ ಇಲ್ಲ. ಮೀಡಿಯಾದವ್ರಿಗೆಲ್ಲ ಆಶ್ಚರ್ಯ ಆಯಿತು. ಅರೆ ಗಂಡ ಸತ್ತು ಬಂದಿದ್ದಾನೆ, ಆತನ ಹೆಣದ ಮುಂದೆ ನಿಂತ್ಕೊಂಡು ತಾಯಿ ಹೇಳ್ತಾನೆ ಇಲ್ಲಲ್ಲ ಈ ಹೆಣ್ಮಗಳು, ಯಾಕೆ ಅಂತ ಪ್ರಶ್ನೆ ಕೇಳಿದ್ರೆ ಅವಳು ಹೇಳ್ತಾಳೆ, ನನ್ನ ಗಂಡ ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದ್ದಾನೆ, ಅವನು ಮಾಡಿರುವಂಥ ಕೆಲಸ ಅತ್ಯಂತ ಹೆಮ್ಮೆಯ ಸಂಗತಿ, ನನ್ನ ಹತ್ರ ಅವ್ರಿಗೆ ನೋವಾಗುತ್ತೆ, ನಾನು ಅಳಲ್ಲ ಅಂತ ಹೇಳಿದವಳು. ಸ್ವಲ್ಪ ಹೊತ್ತಾದ ಮೇಲೆ ಅವನ ಯೂನಿಫಾರ್ಮನ್ನು ಗಮನಿಸಬೇಕಾದ್ರೆ ಆ ಶರೀರದ ಮೇಲಿಂದ ಆ ಬ್ಲ್ಯಾಂಕೆಟನ್ನು ತೆಗೆದ ಮೇಲೆ ಅವ್ರ ಜೇಬಲ್ಲಿದ್ದಂಥ ಲೆಟ್ರ್ ಕಣ್ಣಿಗೆ ಬೀಳುತ್ತೆ. ಎತ್ಕೊಂಡು ನೋಡಿದ ತಕ್ಷಣ ಲೆಟ್ರ್ ಓಪನ್ ಆಗಿರಲ್ಲ. ಎಲ್ಲಿತ್ತೋ ದುಃಖ ಒತ್ತರಿಸ್ಕೊಂಡು ಆಕೆಯ ಕಣ್ಣಲ್ಲಿ ಕಣ್ಣೀರಾಗಿ ಹರಿಯುತ್ತೆ. ಮೀಡಿಯಾದವರೆಲ್ಲ ಕೇಳ್ತಾರಲ್ಲಮ್ಮ ಅಷ್ಟೊತ್ತು ಅಳಲಿಲ್ಲ, ಈಗ ಯಾಕೆ ಅಳ್ತಾ ಇದೆಯಾ ಲೆಟರ್ ನೋಡಿದ ತಕ್ಷಣ ಅಂತ ಹೇಳಿದ್ರೆ ಆ ತಾಯಿ ಹೇಳಿದ್ಲು, ನನ್ನ ಯಜಮಾನರು ಯುದ್ಧಕ್ಕೆ ಹೋಗಬೇಕಾದ್ರೆ ನಾನು ಹತ್ಕೊಂಡು ಕಳಿಸ್ದೆ, ಹೋಗ್ಬಿಡ್ರಿ ಅಂತ. ಆದರೆ ಅವ್ರು ಹೋದ್ಮೇಲೆ ನನಗೆ ಮನವರಿಕೆ ಆಯಿತು, ಟಿ ವಿಲಿ ನೋಡಿದೆ, ಭಾಳ ಜನರ ಕಥೆಗಳನ್ನು ಕೇಳಿದೆ, ದೇಶ ರಕ್ಷಣೆ ಭಾಳ ಮುಖ್ಯ, ನನ್ನೊಬ್ಬಳಿಗೋಸ್ಕರ ಇವರು ಮನೇಲಿರೋದು ಸರಿಯಲ್ಲ, ಈ ದೇಶದ ರಕ್ಷಣೆಗೋಸ್ಕರ ಅವರು ಬಾರ್ಡ್ರಿಗೆ ಹೋಗಿದ್ದೇ ಸರಿ ಅಂತ ನನಗನ್ನಿಸ್ತು. ನಾನು ತಕ್ಷಣ ಕೂತ್ಕೊಂಡು ನಮ್ಮ ಯಜಮಾನರ ಲೆಟ್ರ್ ಬರೆದೆ, ನಾನು ಹೋಗಬೇಕಾದ್ರೆ ನಿಮ್ಮನ್ನು ಹತ್ಕೊಂಡು ಕಳಿಸ್ಬಾರ್ದಾಗಿತ್ತು, ನಿಮಗೆ ವಿಜಯದ ತಿಲಕವನ್ನು ಇಟ್ಟು ಆರತಿ ಮಾಡಿ ಕಳಿಸ್ಕೊಡ್ಬೇಕಾಗಿತ್ತು, ಆದಷ್ಟು ಬೇಗ ಯುದ್ಧವನ್ನು ಗೆದ್ದು ಬನ್ನಿ, ಬೆಟ್ಟಗಳನ್ನು ಗೆದ್ದು ಪಾಕಿಸ್ತಾನಿಯರಿಗೆ ಸರಿಯಾದ ಶಾಸ್ತಿ ಮಾಡಿ ಬನ್ನಿ ಅಂತ ನಾನು ಲೆಟ್ರಲ್ಲಿ ಬರೆದಿದ್ದೆ. ಆದರೆ ನಮ್ಮ ಯಜಮಾನರು ಓದದೆ ಹೋಗ್ಬಿಟ್ರು, ನನ್ನ ಮೇಲೆ ಅನುಮಾನ ಪಟ್ಬಿಟ್ರು, ಅವ್ರು ನನ್ನ ಲೆಟ್ರನ್ನ ಓದಿಲ್ವಲ್ಲ ಅಂತ ನೋವಿಗೆ ನಾನು ಕಣ್ಣೀರು ಹಾಕ್ತಿದ್ದೀನಿ ಅಂತ ಹೆಣ್ಮಗಳು ಹೇಳ್ತಾಳೆ. ಈ ದೇಶದ ಸ್ವತಂತ್ರಕ್ಕೋಸ್ಕರ, ಈ ದೇಶದ ಯುದ್ಧದ ಗೆಲುವುಗಳಿಗೋಸ್ಕರ ಇಂಥ ಲಕ್ಷ ಜನ ಹೆಣ್ಣು ಮಕ್ಕಳು ತಮ್ಮ ಕಣ್ಣೀರನ್ನು ಬಚ್ಚಿಟ್ಟುಕೊಂಡು ಜೀವನವನ್ನು ಇವತ್ತಿಗೂ ಸಾಗಿಸ್ತಾ ಇದ್ದಾರೆ. ತಮ್ಮ ಬೆಳೆದು ನಿಂತಹ ಮಕ್ಕಳನ್ನು ನಾವೆಲ್ಲ ಇಂಜಿನಿಯರ್ಗಳು, ಡಾಕ್ಟರ್ಗಳು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ, ಲಕ್ಷಾಂತರ ರೂಪಾಯಿ ಸಂಬಳ ತರಬೇಕು ಅಂತ ಯೋಚನೆ ಮಾಡ್ತೀವಿ. ಆದರೆ ಸೈನಿಕರ ತಂದೆ ತಾಯಿಯರು ಬೆಳೆದು ನಿಂತಹ ಚಿನ್ನದಂಥ ತಮ್ಮ ಮಕ್ಕಳನ್ನು ಬಾರ್ಡ್ರಿಗೆ ಕಳಿಸಿ ತಮ್ಮ ಉಸಿರನ್ನು ಬಿಗಿ ಹಿಡ್ಕೊಂಡು ಯಾವಾಗ ವಾಪಸ್ ಬರ್ತಾನೋ ಅಂತ ಕಾಯ್ತಾ ಇರ್ತಾರೆ.
ಆತ ಸತ್ತಾಗ ಆತನ ಪಾರ್ಥಿವ ಶರೀರ ಬಂದರೆ ಅವರು ಪುಣ್ಯ ಅಂತ ಭಾವಿಸಬಹುದಾದಂಥ ಭೀಕರ ಬಾಂಬ್ ಬ್ಲಾಸ್ಟ್ಗಳು ಅಲ್ಲಿ ನಡೆಯುತ್ತೆ. ಎಷ್ಟೋ ಜನಕ್ಕೆ ತಮ್ಮ ಮಕ್ಕಳ ಶರೀರವೇ ಸಿಗೋದಿಲ್ಲ. ಪೀಸ್ ಆಗಿರುವಂಥ ಶರೀರಗಳನ್ನು ಗೋಣಿ ಚೀಲದಲ್ಲಿ ತುಂಬಿ ಅದರ ಮೇಲೆ ತ್ರಿವರ್ಣ ಧ್ವಜವನ್ನು ಹಾಕಿ ಮನೆಗಳಿಗೆ ಕಳಿಸ್ಕೊಡ್ತಾರೆ. ಸಂದೀಪ್ ಉನ್ನಿಕೃಷ್ಣನ್ ಅನ್ನುವಂಥ ಹೆಸರು ನೀವು ಕೇಳಿರ್ಬೋದು. ತಾಜ್ ಹೋಟೆಲ್ನ ಆಪರೇಷನ್ನಲ್ಲಿ ಪ್ರಾಣ ಕೊಟ್ಟಂಥ NSG ಕಮಾಂಡೋ ಸಂದೀಪ್ ಉನ್ನಿಕೃಷ್ಣನ್. ಆತನ ದೇಹ ವಾಪಸ್ ಮನೆಗೆ ಬಂದಾಗ ತಂದೆ ತಾಯಿ ಕಣ್ಣೀರು ಹಾಕಿದ್ರು. ಇದ್ದವನೊಬ್ಬನೇ ಮಗ. ಅವ್ರಿಗೆ ಇಂಜಿನಿಯರಿಂಗ್ ಮಾಡಿಸ್ಬೇಕು ಅಂತ ಆಸೆ ಇತ್ತು. ಆದರೆ ಮಗ ಹೇಳ್ದ ನಾನು ಸೈನ್ಯಕ್ಕೆ ಸೇರಬೇಕು ಅಂತ. ಯಾಕೆ ಸೈನ್ಯಕ್ಕೆ ಸೇರ್ತೀಯ ಅಂತ ಕೇಳಿದ್ರೆ ದೇಶ ಸೇವೆ ಮಾಡೋಕ್ಕೋಸ್ಕರ ಸೈನ್ಯಕ್ಕೆ ಸೇರ್ತೀನಿ ಅಂತ ಹೋದಂಥ ಮಗ. ಇನ್ನೂ ಮದುವೆನೂ ಆಗಿರಲಿಲ್ಲ. ಆ ಹುಡುಗ ತನ್ನ ಪ್ರಾಣವನ್ನು ಕಳ್ಕೊಂಡ. ಆ ತಂದೆ ತಾಯಿ ಇವತ್ತಿಯೂ ಕೂಡ ಸೈನ್ಯದಲ್ಲಿರುವಂಥ ಎಲ್ಲ ಸೈನಿಕರನ್ನು ತಮ್ಮ ಮಕ್ಕಳು ಅಂತ ಭಾವಿಸಿ ಜೀವ ಬಿಗಿ ಹಿಡ್ಕೊಂಡು ಇವತ್ತು ಇದ್ದಾರೆ. ಬೆಂಗಳೂರಿನಲ್ಲಿ ಇಸ್ರೋ ಲೇಔಟ್ನಲ್ಲಿ ವಾಸ ಮಾಡ್ತಿರುವಂಥ ತಂದೆ ತಾಯಿ ಸತ್ತಂಥ ಸೈನಿಕರ ಪೇರೆಂಟ್ಸ್ಗೆ, ಪೋಷಕರಿಗೆ ಇವತ್ತಿಗೂ ಸಹಕಾರ ಮಾಡೋದಕ್ಕೋಸ್ಕರ ಒಂದು ಟ್ರಸ್ಟ್ ಮಾಡಿಕೊಂಡು ಎಲ್ಲರಿಗೂ ಸಹಕಾರ ಕೊಡ್ತಾ ಇದ್ದಾರೆ. ಸಂದೀಪನ ವಯಸ್ಸಿನ ಯಾವುದೇ ಮಕ್ಕಳನ್ನು ಕಂಡ್ರು ನಮ್ಮ ಸಂದೀಪ್ ಬದುಕಿದ್ರೆ ಇವನಂಗೆ ಇರ್ತಿದ್ನೇನೋ, ಇವನ ಥರನೇ ಇರ್ತಿದ್ನೇನೋ ಅಂತ ನೋವು ಅನುಭವಿಸ್ತಾ ಇರ್ತಾರೆ. ಸ್ನೇಹಿತರೆ, ಈ ದೇಶಕ್ಕೋಸ್ಕರ ಸೈನಿಕರ ತಂದೆ ತಾಯಂದಿರು ಅವರ ಹೆಂಡತಿ ಮಕ್ಕಳು ಮಾಡಿರುವಂಥ ತ್ಯಾಗವನ್ನು ನಾವು ಯಾವುದರಲ್ಲೂ ಸರಿದೂಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಮಕ್ಕಳನ್ನ ಸೈನ್ಯಕ್ಕೆ ಕಳಿಸ್ತೀವೋ ಬಿಡ್ತೀವೋ ನಮಗೆ ಗೊತ್ತಿಲ್ಲ. ಆದರೆ ಕಡೆ ಪಕ್ಷ ಸೈನಿಕರನ್ನು ಸ್ಮರಿಸ್ಕೊಳ್ಳುವಂಥ ಮಕ್ಕಳನ್ನಾದರೂ ನಾವು ಬೆಳೆಸಬೇಕು ಅನ್ನುವಂಥದ್ದನ್ನು ಮಾತ್ರ ನಾನು ಕೇಳ್ಕೊಳ್ತೀನಿ. ನಮ್ಮ ಮಕ್ಕಳಿಗೆ ಈ ದೇಶಕ್ಕೋಸ್ಕರ ತ್ಯಾಗ ಮಾಡಿದಂಥ ಸೈನಿಕರ ಕಥೆಗಳು ತಿಳಿಯಬೇಕು, ಅವರ ತ್ಯಾಗ ಅರ್ಥ ಆಗಬೇಕು. ನಾವು ಅನುಭವಿಸ್ತಾ ಇರುವಂಥ ಈ ಸ್ವಾತಂತ್ರ್ಯ ಲಕ್ಷಾಂತರ ಜನ ಸೈನಿಕರು ನಮಗೆ ಕೊಟ್ಟಿರುವಂಥ ಭಿಕ್ಷೆ ಅನ್ನೋದು ಯಾವಾಗಲೂ ಅವರ ಹೃದಯದಲ್ಲಿ ಇರಬೇಕು. ಅವರ ಕುರಿತಂತೆ ಪ್ರತಿನಿತ್ಯ ದೇವರ ಪೂಜೆ ಮಾಡಬೇಕಾದ್ರೆ ಅವ್ರು ಚೆನ್ನಾಗಿರಲಿ ಅಂತ, ಅವ್ರಿಗೆ ವಿಜಯ ಸಿಗಲಿ ಅಂತ ಹಾರೈಸುವಂಥ, ಪ್ರಾರ್ಥಿಸುವಂಥ ಬುದ್ಧಿಯನ್ನಾದರೂ ನಮ್ಮ ಮಕ್ಕಳು ಮತ್ತು ನಾವು ಬೆಳೆಸ್ಕೊಳ್ಬೇಕು ಅನ್ನೋದಷ್ಟೇ ನನ್ನ ಕಳಕಳಿಯ ಮನವಿ. 1999ನೇ ಇಸ್ವಿ ಯುದ್ಧವನ್ನು ನಾವು ಗೆದ್ವಿ. ಆದರೆ ಭಾರತ ಇತಿಹಾಸದಲ್ಲಿ 1962ರಲ್ಲಿ ನಡೆದಂಥ ಭಾರತ ಚೀನಾ ಯುದ್ಧದಲ್ಲಿ ಮಾತ್ರ ನಾವು ಸೋತ್ವಿ. ಚೀನಾದ ಬೃಹತ್ ಸೈನ್ಯದ ಎದುರುಗಡೆ ಭಾರತೀಯ ಸೈನ್ಯ ಸೋತಿದ್ದು ಯಾಕೆ ಅಂತ ಕೇಳಿದ್ರೆ ನಮ್ಮ ಸೈನಿಕರಲ್ಲಿ ಇದ್ದಂಥ ಶೌರ್ಯದ ಕೊರತೆಯಿಂದ ಅಲ್ಲ, ಬದಲಾಗಿ ನಮ್ಮ ಸೈನಿಕರ ಬಂದೂಕುಗಳಿಗೆ ಸರಿಯಾದ ಲೆಕ್ಕದಲ್ಲಿ ಗುಂಡುಗಳನ್ನು ಕೊಡೋದಕ್ಕೆ ನಮ್ಮ ಸರ್ಕಾರ ವಿಫಲವಾಗಿತ್ತು ಅಂತ. ಕೊರೆಯುವ ಮಂಜಿನಲ್ಲಿ ಹೋರಾಟ ಮಾಡ್ತಾ ಇದ್ದಂಥ ನಮ್ಮ ಸೈನಿಕರಿಗೆ ಹಾಕಲಿಕ್ಕೆ ಒಂದು ಬೆಚ್ಚಗಿನ ಸ್ವೆಟರ್ ಕೊಡುವಲ್ಲಿ ನಾವು ವಿಫಲರಾಗಿದ್ವಿ. ಯುದ್ಧವನ್ನು ಮಾಡ್ತಿದ್ದಂಥ ನಮ್ಮ ಸೈನಿಕರಿಗೆ ರೀಇನ್ಫೋರ್ಸ್ಮೆಂಟ್ ಕಳಿಸುವಲ್ಲಿ ನಾವು ವಿಫಲ ಆದ್ವಿ. ಅವ್ರ ಕಾಲಿಗೆ ಒಂದು ಸರಿಯಾದಂಥ ಶೂಸ್ ಕೊಡ್ಸಕ್ಕೆ ನಮ್ಗೆ ಯೋಗ್ಯತೆ ಇರಲಿಲ್ಲ. ಅವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು, ರಕ್ಷಣಾ ಸಚಿವರು ಸ್ವಿಮ್ಮಿಂಗ್ ಪೂಲಲ್ಲಿ ಈಜು ಹೊಡ್ಕೊಂಡು ಸೈನ್ಯ ಯುದ್ಧ ಮಾಡೋದು ಅಂತ ಕೇಳಿದ್ರೆ ಮಕ್ಕಳ ಆಟ ಅಂತ ಭಾವಿಸಿ ಮೋಜು ಮಜಾ ಮಾಡ್ತಾ ಇದ್ರು. ಇಂಥ ರಾಜಕಾರಣಿಗಳ ಕೈ ಕೆಳಗಡೆ ಇದ್ದಂಥ ನಮ್ಮ ಸೈನ್ಯ ಅನಿವಾರ್ಯವಾಗಿ ಸೋಲಬೇಕಾಯಿತು. 62ನೇ ಇಸ್ವಿಯ ಯುದ್ಧದಲ್ಲಿ ನಮ್ಮ ಸೈನಿಕರು ಸೋತರು ನಿಜ, ಆದರೆ ಒಬ್ಬ ಸೈನಿಕನು ಕೂಡ ರಣಾಂಗಣದಿಂದ ಪಲಾಯನ ಮಾಡಬೇಕಾದ್ರೆ ಬೆನ್ನಿಗೆ ಗುಂಡು ತಿಂದು ಸಾಯಲಿಲ್ಲ. ನಮ್ಮ ದೇಶದ ಪ್ರತಿಯೊಬ್ಬ ಸೈನಿಕ, ಕಟ್ಟ ಕಡೆಯ ಸೈನಿಕ ಬದುಕಿದ್ದಾಗಲೂ ಕೂಡ ತನ್ನ ಕೊನೆಯ ಪ್ರಾಣವನ್ನು ಅವನು ಬಿಡಬೇಕಾದ್ರೆ, ಕೊನೆಯ ಉಸಿರನ್ನು ಎಳಿಬೇಕಾದ್ರೆ ಗುಂಡು ಖಾಲಿಯಾಗಿದ್ದಂಥ ಬಂದೂಕಿನ ಮುಂದೆ ಇದ್ದಂಥ ಚಾಕು, ಬಯೋನೆಟ್ ಅನ್ನುವಂಥ ಆಯುಧದಿಂದ ಚೀನಿ ಸೈನಿಕನನ್ನು ಚುಚ್ಚಿ ಕೊಂದ ನಂತರವೇ ಆನಂತರ ಬಂದಂಥ ಚೀನಿ ಸೈನಿಕನ ಗುಂಡಿಗೆ ಬಲಿಯಾಗಿದ್ದು ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ತಾನು ಬದುಕಿದ್ದಾಗ, ತನ್ನ ಜೀವಂತ ದೇಹ ಇದ್ದಾಗ ಒಬ್ಬ ಚೀನಿ ಸೈನಿಕನನ್ನು ಭಾರತದೊಳಕ್ಕೆ ಬರಲಿಕ್ಕೆ ನಮ್ಮ ಸೈನಿಕ ಬಿಡಲಿಲ್ಲ. ಆತನ ಹೆಣವನ್ನು ದಾಟ್ಕೊಂಡು ಚೀನಿ ಸೈನಿಕರು ಬರಬೇಕಾಯಿತು. ಆ ಸೋಲನ್ನು ಜ್ಞಾಪಿಸ್ಕೊಳ್ತಾ ಈ ದೇಶದ ಪ್ರಧಾನಮಂತ್ರಿ ತಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡು ಜೀವನದ ಕೊನೆ ಗಳಿಗೆಯಲ್ಲಿ ಕೊರಗಿ ಪ್ರಾಣವನ್ನು ಬಿಟ್ಟರು. ಆದರೆ ಈ ದೇಶದ ಸೈನಿಕರು ಮಾಡಿದಂಥ ತ್ಯಾಗವನ್ನು ಮಾತ್ರ ಯಾರೂ ಮರೀಲಿಕ್ಕಾಗಲಿಲ್ಲ. ಆ ಕಾರಣದಿಂದಲೇ ಪ್ರಸಿದ್ಧ ಗಾಯಕಿಯಾಗಿದ್ದಂಥ ಲತಾ ಮಂಗೇಶ್ಕರ್ ಅವರು ಅವತ್ತೊಂದು ಗೀತೆಯನ್ನು ಹಾಡಿದರು. ಇವತ್ತಿಯೂ ಕೂಡ ಸೈನಿಕರ ತ್ಯಾಗವನ್ನು ನಾವು ಜ್ಞಾಪಿಸ್ಕೊಳ್ಬೇಕಾದ್ರೆ ಈ ಹಾಡನ್ನು ಹಾಡ್ತೀವಿ. ಏ ಮೇರೆ ವತನ್ ಕೆ ಲೋಗೋ, ಏ ಮೇರೆ ವತನ್ ಕೆ ಲೋಗೋ ಜರಾ ಯಾದ್ ಕರೋ ಕುರ್ಬಾನಿ. ಅವರ ಕುರ್ಬಾನಿಯನ್ನು, ಅವರ ತ್ಯಾಗವನ್ನು ನಾವೆಲ್ಲರೂ ಸ್ಮರಿಸ್ಕೊಳ್ಳೋಣ ಅನ್ನುವಂಥ ಗೀತೆ. ಈ ಅದ್ಭುತವಾದಂಥ ಗೀತೆಯನ್ನು ನಾವೆಲ್ಲ ಕೇಳೋಣ. ಸಾಧ್ಯವಾದರೆ ಸೈನಿಕರ ಕುರಿತಂತೆ ನಮಗೆ ಕಣ್ಣೀರು ಬಂದರೆ ಆ ಕಣ್ಣೀರನ್ನು ತಡ್ಕೊಳ್ಳೋದು ಬೇಡ, ಹೃದಯದಿಂದ ಬಂದಂಥ ಶ್ರದ್ಧಾಂಜಲಿಯ ಬಿಂದುಗಳು ಅಂತ ಸೈನಿಕರಿಗೋಸ್ಕರ ಅದನ್ನು ಅರ್ಪಣೆ ಮಾಡೋಣ. ಏ ಮೇರೆ ವತನ್ ಕೆ ಲೋಗೋ ಜರಾ ಯಾದ್ ಕರೋ ಕುರ್ಬಾನಿ.
जो लौट के घर ना आए। ए मेरे वतन के लोगों, जरा आँख में भर लो पानी। जो शहीद हुए हैं उनकी जरा याद करो कुर्बानी। ए मेरे वतन के लोगों, जरा आँख में भर लो पानी। जो शहीद हुए हैं उनकी जरा याद करो कुर्बानी। तुम भूल न जाओ उनको, इसलिए सुनो ये कहानी। जो शहीद हुए हैं उनकी जरा याद करो कुर्बानी। जब घायल हुआ हिमालय, कतरे में पड़ी आजादी। जब तक थी सांस लड़े वो, जब तक थी सांस लड़े वो, फिर अपनी लाश बिछा दी। संगीन पे धर कर माता सो गए अमर बलिदानी। जो शहीद हुए हैं उनकी जरा याद करो कुर्बानी। कोई सिख कोई जाट मराठा, कोई सिख कोई जाट मराठा। कोई गुरका कोई मद्रासी, कोई गुरका कोई मद्रासी। सरहद पर मरने वाला, सरहद पर मरने वाला, वो वीर था हिंदुस्तानी। जो खून गिरा पर्वत पर, वो खून था हिंदुस्तानी। जो शहीद हुए हैं उनकी जरा याद करो कुर्बानी। खून से लथपथ खाया, फिर भी बंदूक उठा के। 10-10 को एक ने मारा, फिर गिर गए होश गवा के। जब अंत समय आया तो जब अंत समय आया तो कह गए कि अब मरते हैं।
ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದಂಥ ಲಕ್ಷಾಂತರ ಜನ ಸೈನಿಕರ ಆತ್ಮಕ್ಕೆ ಶಾಂತಿಯನ್ನು ಕೋರಿದ್ದೀವಿ, ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದೀವಿ. ಸ್ನೇಹಿತರೆ, ನಮ್ಮೆಲ್ಲರ ಇತಿಹಾಸದ ವೀರರಾದಂಥ ನಿಜವಾದ ಹೀರೋಗಳಾದಂಥ ಸೈನಿಕರನ್ನ ನಮ್ಮ ಮುಂದಿನ ಪೀಳಿಗೆ ಜ್ಞಾಪಿಸ್ಕೊಳ್ಳುವಂತಾಗಬೇಕು ಅಂತ ಕೇಳಿದರೆ ಅವರ ಕುರಿತಾದಂಥ ಕಥನಗಳನ್ನು ನಾವು ಹೆಚ್ಚು ಹೆಚ್ಚು ಪ್ರಚುರಪಡಿಸಬೇಕು ಅಂತ ನಾನು ಕೆಲವೊಂದು ಈ ದೇಶದ ಸೈನಿಕರ ಕುರಿತಂತಾದ ಕಥೆಗಳನ್ನು ಹೊಂದಿರುವಂಥ ಪುಸ್ತಕಗಳನ್ನು ಹೇಳ್ತಾ ಹೋಗ್ತೀನಿ. ಸಾಧ್ಯವಾದರೆ ತಲೆಯಲ್ಲಿ ಇಟ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ಅದನ್ನು ನಮ್ಮ ಮಕ್ಕಳು ಕೊಡುವಂಥ ಪ್ರಯತ್ನ ಮಾಡಿ. ಕಾರ್ಗಿಲ್ ಕಥನ ಅನ್ನುವಂಥ ಒಂದು ಪುಸ್ತಕ ಇದೆ. ಚಕ್ರವರ್ತಿ ಸೂಲಿಬೆಲೆಯವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ. ಇಡೀ ಕಾರ್ಗಿಲ್ ಯುದ್ಧ ಹೇಗೆ ನಡೀತು ಅನ್ನುವಂಥನ್ನು ಅತ್ಯಂತ ಮನೋಜ್ಞವಾಗಿ ಅವರು ಅದರಲ್ಲಿ ಚಿತ್ರಿಸಿದ್ದಾರೆ. ಆ ಪುಸ್ತಕದ ನಂತರ ಕಾರ್ಗಿಲ್ ಕಂಪನ ಅನ್ನುವಂಥ ಪುಸ್ತಕ ರಾಷ್ಟ್ರೋತ್ಥಾನ ಸಾಹಿತ್ಯದ್ದು. ಆ ಪುಸ್ತಕದಲ್ಲೂ ಕೂಡ ಕಾರ್ಗಿಲ್ನ ಇಡೀ ವೀರರ ಕಥನಗಳನ್ನು ಅದರಲ್ಲಿ ಬರೆದಿದ್ದಾರೆ. ರಣವೀಳ್ಯ ಅನ್ನುವಂಥ ಪುಸ್ತಕ 1947ನೇ ಇಸ್ವಿ, 65ನೇ ಇಸ್ವಿ, 72ನೇ ಇಸ್ವಿಯಲ್ಲಿ ಈ ದೇಶದ ಸೈನಿಕರು ಮಾಡಿದಂಥ ತ್ಯಾಗದ ಕುರಿತಂತೆ ಇದ್ದರೆ, ಹಿಮಾಲಯನ್ ಬ್ಲಂಡರ್ ಅನ್ನುವಂಥ ಪುಸ್ತಕ ಬ್ರಿಗೇಡಿಯರ್ ಜಾನ್ ಪಿ ದಳ್ವಿ ಬರೆದಿರ್ತಕ್ಕಂಥದ್ದು. ಕನ್ನಡಕ್ಕೆ ರವಿ ಬೆಳಗೆರೆಯ ಅನುವಾದ. 1962ನೇ ಇಸ್ವಿಯ ಯುದ್ಧದಲ್ಲಿ ಭಾರತದ ಸೈನಿಕರು ತೋರಿಸಿದಂಥ ಪರಾಕ್ರಮದ ಕುರಿತಂತೆ ಮಾಹಿತಿ ಇದೆ. ನಮ್ಮ ಮಕ್ಕಳು ಪುಸ್ತಕ ಓದೋದು ಭಾಳ ಕಡಿಮೆ ಅಂತ ಕೇಳಿದರೆ, ಹಿಂದಿಯಲ್ಲಿ LOC ಕಾರ್ಗಿಲ್ ಅನ್ನುವಂಥ ಒಂದು ಚಿತ್ರ ಇದೆ, ಅದನ್ನು ನಮ್ಮ ಮಕ್ಕಳಿಗೆ ತೋರಿಸ್ಬೋದು. ಅದಾದ ನಂತರ ಕನ್ನಡದಲ್ಲಿ ಒಂದು ಮುತ್ತಿನ ಹಾರ ಅಂತ ಒಂದು ಚಿತ್ರ ಇದೆ, ವಿಷ್ಣುವರ್ಧನ್ ಅಭಿನಯಿಸಿರುವಂಥ ಒಂದು ಚಿತ್ರ. ಆ ಚಿತ್ರವನ್ನು ನಮ್ಮ ಮಕ್ಕಳಿಗೆ ತೋರಿಸಿದ್ರು ಸಹ ಸೈನಿಕರ ಕಷ್ಟ ನಷ್ಟಗಳನ್ನ ನಮ್ಮ ಮಕ್ಕಳಿಗೆ ಅರ್ಥ ಆಗುತ್ತೆ. ದೇಶಭಕ್ತಿ ಅಂದರೆ ಏನು ಅನ್ನೋದರ ಒಂದು ಚಿಕ್ಕ ಝಲಕ ಆ ಮಕ್ಕಳಿಗೆ ಮೂಡುತ್ತೆ. ಈ ಕೆಲಸವನ್ನು ನಾವು ಮಾಡಬೇಕು ಅನ್ನೋದು ಕಳಕಳಿಯ ಮನವಿ. ಸ್ನೇಹಿತರೆ, ಸಮಯದ ಕಾರ್ಯಕ್ರಮದ ಅಂತ್ಯಘಟ್ಟಕ್ಕೆ ನಾವು ಬಂದಿದ್ದೀವಿ. 11 ಗಂಟೆ ಸಮಯ ಆಗಿದೆ. ಇನ್ನೊಂದು 10-15 ನಿಮಿಷದಲ್ಲಿ 10-12 ನಿಮಿಷದಲ್ಲಿ ನಾವು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಬೇಕು. ಆದರೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋದಕ್ಕಿಂತ ಮುಂಚೆ ಅತ್ಯಂತ ಅವಶ್ಯಕವಾಗಿರುವಂಥ ಒಂದು ಸಂದೇಶವನ್ನು ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ತಂಡ ನಿಮಗೆ ಕೊಡ್ಲಿಕ್ಕೆ ಹೊರಟಿದೆ. ಅದೇನಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿ ಬಹಳ ಸಮಸ್ಯೆಗಳಿದೆ. ಈ ದೇಶದಲ್ಲಿ ಸಮಸ್ಯೆಗಳ ಕೊರತೆ ಇಲ್ಲ. ಸ್ವತಂತ್ರ ಬಂದಾಗಿನಿಂದ ಇವತ್ತಿನವರೆಗೂ ನಮ್ಮ ದೇಶ ಸಮಸ್ಯೆಗಳಲ್ಲೇ ಒದ್ದಾಡ್ತಾ ಇದೆ. ಆದರೆ ಈ ದೇಶದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯೋದು ಯಾರ ಕೆಲಸ ಅಂತ ಹೇಳಿದ್ರೆ ಮಾತ್ರ ನಾವು ತೋರಿಸೋದು ಒಂದಷ್ಟು ಜನರ ಕಡೆ ಕೈ ತೋರಿಸ್ತೀವಿ. ಈ ದೇಶವನ್ನು ಕಾಪಾಡ್ತಕ್ಕಂಥದ್ದು ಸೈನಿಕನ ಕರ್ತವ್ಯ. ನಾವು ಸೈಲೆಂಟ್ ಆಗಿಬಿಡ್ತೀವಿ. ಈ ದೇಶವನ್ನು ಸರಿ ಮಾಡಬೇಕಾಗಿರ್ತಕ್ಕಂಥದ್ದು ರಾಜಕಾರಣಿಗಳ ಕೆಲಸ. ರಾಜಕಾರಣಿಗಳು ಸರಿಗಿಲ್ಲ, ನಾವು ಸೈಲೆಂಟ್ ಆಗಿಬಿಡ್ತೀವಿ. ಅದರ ದುರಂತ ಏನು ಗೊತ್ತೇನು? ಜಗತ್ತಿನ ಯಾವುದೇ ಮುಂದುವರಿದ ರಾಷ್ಟ್ರದ ಅಥವಾ ಚೆನ್ನಾಗಿರುವಂಥ ರಾಷ್ಟ್ರದ ಪ್ರಜೆಗಳು ತನ್ನ ದೇಶದ ರಕ್ಷಣೆಯ ಹೊಣೆಯನ್ನು, ತನ್ನ ದೇಶದ ಅಭಿವೃದ್ಧಿಯ ಹೊಣೆಯನ್ನು, ತನ್ನ ದೇಶದ ಹಿತದ ಹೊಣೆಯನ್ನು ಇನ್ನೊಬ್ಬರು ತಲೆ ಮೇಲೆ ಹಾಕಿ ಕೂತ್ಕೊಳ್ಳಲ್ಲ. ಪ್ರಜ್ಞಾವಂತರಾದ ದೇಶಭಕ್ತ ಜನತೆ ತನ್ನ ದೇಶದ ಪ್ರತಿಯೊಂದು ಸಮಸ್ಯೆಯೂ ನನ್ನದೇ ಸಮಸ್ಯೆ ಅಂತ ಭಾವಿಸಿದಾಗ ಮಾತ್ರ ಆ ದೇಶ ಜಗತ್ತಿನ ಶ್ರೇಷ್ಠ ರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯ. ನಮ್ಮ ಭಾರತ ಜಗತ್ತಿನ ಶ್ರೇಷ್ಠ ರಾಷ್ಟ್ರ ಆಗಬೇಕು ಅಂತ ಹೇಳಿದ್ರೆ ಇರೋದು ಒಂದೇ ಒಂದು ದಾರಿ. ಭಾರತದ ಎಲ್ಲ ಸಮಸ್ಯೆಗಳು ನನ್ನ ಸಮಸ್ಯೆ, ಭಾರತದ ಸಮಸ್ಯೆಗಳನ್ನು ಪರಿಹಾರ ಮಾಡೋದು ನನ್ನ ಕರ್ತವ್ಯ ಅಂತ ನಾನು ಭಾವಿಸಿದಾಗ ನನ್ನ ದೇಶ ಬದಲಾಗ್ಲಿಕ್ಕೆ ಸಾಧ್ಯ ಇದೆ. ಭಾರತದ ಸಮಸ್ಯೆ ಅಂದರೆ 128 ಕೋಟಿ ಜನಸಂಖ್ಯೆ ಇರುವಂಥ ಇಡೀ ದೇಶದ ಸಮಸ್ಯೆ ಅಂತ ಭಾವಿಸಬೇಕಾಗಿಲ್ಲ. ನನ್ನ ಕೋಟೆಕಾರ್ನಲ್ಲಿ ಇರುವಂಥ ಸಮಸ್ಯೆ ನನ್ನ ಸಮಸ್ಯೆ ಅಂತ ಭಾವಿಸಿದರೆ ಸಾಕು. ಸ್ವಚ್ಛ ಭಾರತದ ಹೆಸರಲ್ಲಿ ಇಡೀ ಭಾರತವನ್ನು ಕ್ಲೀನ್ ಮಾಡ್ಲಿಕ್ಕೆ ನನ್ನ ಕೈಲಿ ಆಗಲ್ಲ, ಆದರೆ ನನ್ನ ಕೋಟೆಕಾರನ್ನು ಕ್ಲೀನ್ ಮಾಡ್ಲಿಕ್ಕೆ ನನ್ನ ಕೈಲಿ ಸಾಧ್ಯ ಇದೆ, ಯುವಕರ ಕೈಲಿ ಸಾಧ್ಯ ಇದೆ. ಇಡೀ ಭಾರತವನ್ನು ಸ್ವಚ್ಛವಾಗಿ ಇಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಕೋಟೆಕಾರನ್ನು ಮಾತ್ರ ಅತ್ಯಂತ ಸ್ವಚ್ಛವಾಗಿಡಬೇಕು ಅನ್ನೋ ಸಂಕಲ್ಪವನ್ನು ನಾವು ತಗೊಳ್ಬೇಕು. ಇಡೀ ಭಾರತದಲ್ಲಿ ಸೈನಿಕರ ಕುರಿತಂತೆ ಕಥನಗಳನ್ನು ಜ್ಞಾಪಿಸ್ಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನನ್ನ ಕೋಟೆಕಾರನಲ್ಲಿ ನಮ್ಮ ಮಕ್ಕಳಿಗೆ ಸ್ವತಂತ್ರ ಭಾರತಕ್ಕೋಸ್ಕರ ಹೋರಾಟ ಮಾಡಿದಂಥ ದೇಶಭಕ್ತರ ಕಥೆ, ಸೈನಿಕರ ಕಥೆ ಗೊತ್ತಿದೆ ಅಂತ ಆಗಬೇಕು. ಕೋಟೆಕಾರನಲ್ಲಿ ನೀವು ಬಂದು ಭಗತ್ ಸಿಂಗ್ ಯಾರು ಅಂತ ಕೇಳಿದರೆ ಚಿಕ್ಕ ವಯಸ್ಸಿನ ಮಕ್ಕಳು ಉತ್ತರ ಕೊಡ್ತಾರೆ, ಗೊತ್ತಾ ಅಂತ ಹೇಳುವಂಥ ಆತ್ಮವಿಶ್ವಾಸ ನಮ್ಮೂರಿನ ಜನಗಳಿಗೆ ಬರಬೇಕು. ಇದೇ ನಾವು ದೇಶಕ್ಕೆ ಕೊಡಬಹುದಾದಂಥ ದೊಡ್ಡ ಕೊಡುಗೆ. ನಮ್ಮೂರಿನ ರಸ್ತೆ ಕೆಟ್ಟರೆ ಯಾರನ್ನೋ ಬೈಕೊಂಡು ಯಾರನ್ನೋ ದೂರ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ನಮ್ಮೂರಿನ ರಸ್ತೆಯನ್ನು ನಾವೇ ಸರಿ ಮಾಡಬೇಕು. ನಮ್ಮೂರನ್ನ ಕ್ಲೀನ್ ಮಾಡೋದು ಅಂತ ಹೇಳಿದ್ನಲ್ಲ, ಸ್ವಚ್ಛ ಭಾರತ್ ಪ್ರೋಸೆಸ್ಸು, ಈ ಪ್ರೋಸೆಸ್ ಕೇವಲ ಕಸಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಈ ದೇಶದಲ್ಲಿ ಕಸದಂತೆ ಇರುವ ಕೆಲವೊಂದಷ್ಟು ಜನ ದೇಶದ್ರೋಹಿಗಳನ್ನು ಗುಡಿಸಿ ಹಾಕಬೇಕಾದಂಥ ಕೆಲಸವನ್ನೂ ಸಹ ನಾವೇ ಮಾಡಬೇಕಾಗಿದೆ. ಈ ದೇಶದಲ್ಲಿ ಒಂದೇ ಮಾತರಂ ಅಂತ ಹೇಳಿದ್ರೆ ಅದು ಕೋಮುವಾದ ಅಂತ ಅನ್ನಿಸ್ಕೊಳ್ಳುತ್ತೆ. ಭಾರತ್ ತೇರೆ ತುಕಡೆ ಹೋಂಗೆ ಅಂತಂದ್ರೆ ಅದು ಜಾತ್ಯತೀತತೆ ಅಂತ ಅನ್ನಿಸ್ಕೊಳ್ಳುತ್ತೆ. ಯಾವ ಜಾತ್ಯತೀತದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು? ಹಿಂದೂ ಅಂತ ಹೇಳ್ಕೊಳ್ಳೋಕ್ಕೆ ಹೆದರುಕೊಳ್ಳುವಂಥ ಸನ್ನಿವೇಶವನ್ನು ಜಾತ್ಯತೀತತೆ ಅಂತ ನೀವು ಹೇಳ್ತಾ ಇದ್ದೀರಾ?
ಹಿಂದೂ ಅನ್ನೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಅಂತ ಅಂದ್ಕೊಂಡ್ರೆ ಅದನ್ನು ಕೋಮುವಾದ ಅಂತ ಹೇಳ್ತೀರಾ? ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರೆ ಅದನ್ನು ಹೇಳಬಾರ್ದು ಅಂತ ಹೇಳ್ಕೊಳ್ಳೋದು ಜಾತ್ಯತೀತತೆನಾ? ಈ ಚಿಂತನೆಯನ್ನು ನಾವು ಒಂದ್ಸಲ ಯೋಚನೆ ಮಾಡಬೇಕಲ್ಲ. ಈ ದೇಶದ ಈ ನೆಲದ ಮಣ್ಣಿನಲ್ಲಿ ನಿಂತ್ಕೊಂಡು ಇಲ್ಲಿನ ಅನ್ನವನ್ನು ತಿಂದು ಇಲ್ಲಿನ ನೀರನ್ನು ಕುಡಿದು ಭಾರತ್ ತೇರೆ ತುಕಡೆ ಹೋಂಗೆ ಅನ್ನುವಂಥ ಜನಗಳಿಗೆ ಯಾವ ಶಿಕ್ಷೆ ಕೊಡಬೇಕೋ ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ನಮ್ಮ ಜನಗಳಿಗೂ ನಾವು ಅದೇ ಶಿಕ್ಷೆಯನ್ನು ಕೊಡಬೇಕು. ಅದು ಯಾರಾದರೂ ಆಗಿರಲಿ, ಅದು ಯಾವನಾದರೂ ಆಗಿರಲಿ, ಅದು ಯಾವಳಾದರೂ ಆಗಿರಲಿ. ದೇಶವನ್ನು ಪ್ರೀತಿಸುವಂಥ ಜನಗಳ ನಡುವೆ ದೇಶವನ್ನು ದ್ವೇಷಿಸುವಂಥ ಜನಗಳಿಗೆ ಅವಕಾಶವನ್ನು ಕೊಡಬಾರ್ದು ಅಂತ. ಸ್ನೇಹಿತರೆ, ತಾರುಣ್ಯ ಅಂದರೆ ಹೆಂಗಿರಬೇಕು? ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ತರುಣ ಅಂದರೆ ಹೆಂಗಿರಬೇಕು ಅಂತ ಕೇಳಿದ್ರೆ ಅವನಿಗೆ ದೂರದಲ್ಲಿ ಒಂದು ಸಮುದ್ರ ತೋರಿಸಿದ್ರೆ, ನಿಮ್ಮ ಕೋಟೆಕಾರಿಗೆ ಬಂದಲ್ಲಿ ಒಂದು ಸಮುದ್ರವನ್ನು ತೋರಿಸಿದ್ರೆ ಅವನು ಹೇಳಬೇಕಂತೆ, ಸ್ವಾಮೀಜಿ ಸಮುದ್ರ ಸೂಪರ್ ಆಗಿದೆ, ನೋಡೋಕೆ ತುಂಬ ಚೆನ್ನಾಗಿದೆ ಅಂತ ಹೇಳಬಾರ್ದು. ಅವನು ಹೇಳಬೇಕಂತೆ, ಸ್ವಾಮೀಜಿ ಸಮುದ್ರ ಕುಡಿಬೇಕೇನು, ಖಾಲಿ ಮಾಡಬೇಕಾ ಸಮುದ್ರನ? ಅಲ್ಲಿ ನೋಡು ಬೆಟ್ಟ ಅಂತ ತೋರಿಸಿದ್ರೆ ಬೆಟ್ಟ ಎಷ್ಟು ಸುಂದರವಾಗಿದೆ ಸ್ವಾಮೀಜಿ ಅಂತ ಹೇಳಬಾರ್ದು. ಅವನು ಹೇಳಬೇಕಂತೆ, ಬೆಟ್ಟ ಕುಟ್ಟಿ ಪುಡಿ ಮಾಡಬೇಕೇನು? ಹೀಗೆ ಹೇಳಿದ್ರೆ ಅವನು ತರುಣ ಅಂತ. ಇಲ್ಲ, ಅವನು ತರುಣ ಅಲ್ಲ. ಮನೆಯಲ್ಲಿ ಕಂಬಳಿ ಹೊದ್ದು ಮಲ್ಕೊಂಡಿದ್ವಂತ, ದೇಶಕ್ಕೆ ಏನಾದರೂ ಪರವಾಗಿಲ್ಲ, ನಾನು ಚೆನ್ನಾಗಿದ್ದರೆ ಸಾಕು ಅನ್ನುವಂಥ ಒಂದು ತರುಣ ಅಲ್ಲ. ಅದು ತರುಣಕ್ಕೆ ತರುಣ ಅನ್ನುವಂಥ ಪದಕ್ಕೆ ಮಾಡುವಂಥ ಅಪಹಾಸ್ಯ. ತರುಣರೆಲ್ಲರೂ ಒತ್ತಾಗ ನಿಂತು ದೇಶದ ವಿರುದ್ಧ ಘೋಷಣೆ ಕೂಗುವಂಥ ಜನಗಳ ಬಾಯನ್ನು ಮುಚ್ಚಿಸ್ತೀವಿ ಅಂತ ಯಾವತ್ತು ಸಂಕಲ್ಪ ಮಾಡ್ತೀವಲ್ಲ, ಅವತ್ತು ಕೋಟೆಕಾರನಲ್ಲಿರುವಂಥ ತರುಣರ ತಾರುಣ್ಯಕ್ಕೊಂದು ಹೆಮ್ಮೆ ಅಂತ. ಇವತ್ತು ಗಣಪತಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ, ಬಹಳ ಸಂತೋಷ. ಗಣಪತಿ ಹಬ್ಬದ ನಡುವೆ ರಾಷ್ಟ್ರದ ಕುರಿತಂತೆ ಜಾಗೃತಿ ಮೂಡಿಸಬೇಕು ಅನ್ನುವಂಥ ಕಾರ್ಯಕ್ರಮವನ್ನು ನೀವು ಹಾಕ್ಕೊಂಡಿದ್ದೀರಲ್ಲ, ಇದು ನಿಮ್ಮಲ್ಲಿರುವಂಥ ತಾರುಣ್ಯವನ್ನು ತೋರಿಸುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಇದಿಷ್ಟಕ್ಕೆ ಕೆಲಸ ನಿಲ್ಲಿಲ್ಲ. ಒಂದು ದಿನ ಪ್ರೋಗ್ರಾಮ್ ಮಾಡಿ ಭಾಷಣ ಮಾಡಿ ಚಪ್ಪಾಳೆ ಹೊಡೆಸ್ಕೊಂಡು ಹೋಗ್ಬಿಟ್ರೆ ರಾಷ್ಟ್ರ ಜಾಗೃತಿ ಆಗ್ಬಿಡಲಿಲ್ಲ. ರಾಷ್ಟ್ರ ಜಾಗೃತಿಗೆ ಒಂದು ಚಿಕ್ಕ ಸಮಿತಿಯನ್ನು ಅರ್ಪಿಸಿದಂತಾಯ್ತಷ್ಟೇ. ಆದರೆ ಇನ್ನು ಮುಂದೆ ಮಾಡಬೇಕಾಗಿರುವಂಥ ಕೆಲಸ ಸಾಕಷ್ಟಿದೆ. ಸ್ನೇಹಿತರೆ, ಎಷ್ಟು ಸವಾಲುಗಳಿದೆ ಅಂತ ಕೇಳಿದ್ರೆ, ನಾನು ಆಗಲೇ ಹೇಳಿದಂತೆ ಮೊದಲನೇ ಸವಾಲು ನಮ್ಮ ಮುಂದಿನ ಪೀಳಿಗೆಗೆ ಮತ್ತು ನಮಗೆ ದೇಶಭಕ್ತರ ಕಥನಗಳು ಪರಿಚಯ ಆಗಬೇಕು. ಈ ದೇಶಕ್ಕೆ ಸ್ವತಂತ್ರ ಬಾಳೆಹಣ್ಣು ಸಿಪ್ಪೆ ಬಿಡಿಸಿದಂತೆ ಫ್ರೀಯಾಗಿ ಸಿಗಲಿಲ್ಲ, ಯಾರೋ ಕೊಟ್ಟು ಹೋಗ್ಬಿಡ್ಲಿಲ್ಲ. ನಮ್ಮನ್ನು ಬಿಟ್ಟು ಬ್ರಿಟಿಷರು ಹೆದರ್ಕೊಂಡು ಉಪವಾಸ ಮಾಡಿದ್ವಿ ಅಂತ ಓಡೋಗಿದ್ದಲ್ಲ. ಉಪವಾಸ ಮಾಡಿದಕ್ಕೋಸ್ಕರ ಯಾರು ಸ್ವತಂತ್ರ ಕೊಟ್ಟು ಹೋಗಲ್ಲ, ಜಗತ್ತಿನ ಇತಿಹಾಸದಲ್ಲೇ ನಡೆದಿಲ್ಲ. ನಮಗೆ ತುಂಬಿರುವಂಥ ಸುಳ್ಳು ಸಂಗತಿ ಇದು, ಬ್ರೈನ್ ವಾಶ್ ಮಾಡಿರೋದು ಇದು 70 ವರ್ಷದಿಂದ. ಭಗತ್ ಸಿಂಗ್ನಂತ, ಸುಭಾಷ್ ಚಂದ್ರ ಬೋಸ್ರಂತ, ಮದನ್ ಲಾಲ್ ದಿಂಗ್ರನಂತ, ಖುದಿರಾಮ್ ಬೋಸ್ನಂತ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ, ಲಾಲಾ ಲಜಪತ್ ರಾಯ್ ಅಂತ, ಬಾಲಗಂಗಾಧರ್ ತಿಲಕ್ನಂತ 6.5 ಲಕ್ಷ ಜನ ತಮ್ಮ ಪ್ರಾಣ ಕಳ್ಕೊಂಡ ಮೇಲೆ ನಮ್ಗೆ ಸಿಕ್ಕಂಥ ಸ್ವತಂತ್ರ. ಈ ಸ್ವತಂತ್ರದ ಕಿಮ್ಮತ್ತು ನಮಗೆ ಗೊತ್ತಿರಬೇಕು, ಇದರ ವ್ಯಾಲ್ಯೂ ನಮಗೆ ಗೊತ್ತಿರಬೇಕು. ಒಂದೊಂದು ನಿಮಿಷವನ್ನು ನಾವು ಇವತ್ತು ಕಳೀತಾ ಇದ್ದೀವಲ್ಲ, ಒಂದೊಂದು ಸೆಕೆಂಡನ್ನು, ಈ ಒಂದೊಂದು ಸೆಕೆಂಡ್ಗೋಸ್ಕರ ಒಬ್ಬೊಬ್ಬ ದೇಶಭಕ್ತ ತನ್ನ ಒಂದೊಂದು ಹನಿ ರಕ್ತವನ್ನು ಹರಿಸಿದ್ದಾನೆ. 70 ವರ್ಷಗಳಿಂದ ಈ ದೇಶದ ಅಂಗುಲ ಭೂಮಿಯನ್ನು ಕಾಪಾಡಲಿಕ್ಕೋಸ್ಕರ ತಮ್ಮ ಅಂಗಾಂಗಗಳನ್ನು ಈ ದೇಶದ ಸೈನಿಕರು ಬಲಿ ಕೊಟ್ಟಿದ್ದಾರೆ. ಭಾರತ್ ಮಾತಾ ಕಿ ಜೈ ಅನ್ನೋ ಘೋಷಣೆ ಕೇಳೋದಕ್ಕೋಸ್ಕರ, ಒಂದು ತ್ರಿವರ್ಣ ಧ್ವಜವನ್ನು ಆಕಾಶದೆತ್ತರಕ್ಕೆ ಹಾರಿಸ್ಲಿಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದಂಥ ಅಸಂಖ್ಯ ಸ್ವತಂತ್ರ ವೀರರು, ಸೈನಿಕರು ಈ ದೇಶದಲ್ಲಿ ಹುಟ್ಟಂಥವ್ರು. ಭಾರತ್ ತೇರೆ ತುಕಡೆ ಹೊಂಗೆ, ಈ ದೇಶವನ್ನು ವಿಭಜನೆ ಮಾಡಿಬಿಡ್ತೀವಿ ಅಂತ ಹಾರಾಡುವಂಥ ಕೂಗಾಡುವಂಥ ಅಯೋಗ್ಯರಿಗೆ, ದೇಶದ್ರೋಹಿಗಳಿಗೆ, ಆ ಸೈನಿಕರಿಗೆ ಅವಮಾನ ಮಾಡುವಂಥ ಅಧಿಕಾರ ಇಲ್ಲ. ಆ ಸೈನಿಕರ ಗೌರವವನ್ನು ಮತ್ತೊಮ್ಮೆ ತಂದುಕೊಡ್ಬೇಕಾದಂಥ ಕೆಲಸ ನಮ್ಮದಾಗಿರುತ್ತೆ. ಕೋಟೆಕಾರನ ಬೀದಿಗಳಲ್ಲಿ ಈ ದೇಶಭಕ್ತ ಸೈನಿಕರ ಹೆಸರುಗಳು ವಿರಾಜಮಾನವಾಗಬೇಕು. ನಮ್ಮ ಮಕ್ಕಳಿಗೆ, ಕೋಟೆಕಾರನ ಮಕ್ಕಳಿಗೆ ರಾಷ್ಟ್ರಭಕ್ತ ಹೋರಾಟಗಾರರ ಇತಿಹಾಸ ಬರೀ ಹೆಸರು ಮಾತ್ರ ಅಲ್ಲ, ಇತಿಹಾಸ ಬಾಯಿಪಾಠ ಆಗಬೇಕು. ಕೋಟೆಕಾರನ ಬೀದಿಗಳಲ್ಲಿ ರಾಮಾಯಣ ಮಹಾಭಾರತವನ್ನು ಹೇಳುವಂಥ ಸಾವಿರ ಜನ ಹುಡುಗರು ಹುಡುಗಿಯರು ನಮಗೆ ಸಿಗಬೇಕು. ಕೋಟೆಕಾರನ ಗಲ್ಲಿಗಳಲ್ಲಿ ಭಾರತ್ ಮಾತಾ ಕಿ ಜೈ ಅನ್ನೋ ಘೋಷಣೆ ಪ್ರತಿನಿತ್ಯ ಚಿಕ್ಕ ಪುಟ್ಟ ಶಬ್ದಗಳಿಂತೂ ದೊಡ್ಡದಾಗಿ ಕೇಳಿಸಬೇಕು. ನಾವು ಮನೆ ಒಳಗಡೆ ಇದ್ದಾಗ ಮಾತ್ರ ನನ್ನ ಧರ್ಮ, ನನ್ನ ಜಾತಿ, ನನ್ನ ಮತ, ಮನೆಯಿಂದ ಹೊರಗಡೆ ಬಂತ ನಂತರ ನಾವೆಲ್ಲರೂ ಭಾರತೀಯರು, ಭಾರತಕ್ಕೆ ಸೆಲ್ಯೂಟ್ ಮಾಡ್ತೀನಿ ಅಂತ ಎಲ್ಲ ಧರ್ಮದ, ಎಲ್ಲ ಮತದ, ಎಲ್ಲ ಭಾರತೀಯನೂ ಹೇಳಬೇಕು. ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಪಾಕಿಸ್ತಾನಕ್ಕೆ ಹೋಗಬೇಕಾದಂಥ ಟಿಕೆಟನ್ನು ಅವನು ಯಾವುದೇ ಜಾತಿ ಆಗಿರಲಿ, ಯಾವುದೇ ಧರ್ಮ ಆಗಿರಲಿ, ಯಾವುದೇ ಮತ ಆಗಿರಲಿ, ನಾವು ಮಾಡಿಸ್ಕೊಡೋದಕ್ಕೆ ರೆಡಿಯಾಗಿರಬೇಕು. ಈ ಸಂಕಲ್ಪವನ್ನು ನಾವು ಅತ್ಯಂತ ಕಠೋರವಾಗಿ ತೆಗೆದುಕೊಳ್ಳದರ ಹೊರತು ಬರಲಿರುವ ದಿನಗಳು ಅತ್ಯಂತ ಭೀಕರವಾಗಿದೆ. ಪಕ್ಕದ ಕೇರಳದಲ್ಲಿ ನಾವು ನೋಡ್ತಾ ಇದ್ದೀವಿ, ಇದೇ ನ್ಯಾಷನಲ್ ಹೈವೇ ಸಾಗುವ ದಾರಿಯಲ್ಲಿ ಕೇರಳದ ಉದ್ದಗಲಕ್ಕೂ ಹೋದರೆ ನಮ್ಮ ಧರ್ಮ ಯಾವ ಸ್ಥಿತಿ ತಲುಪಿದೆ ಅಂತ ನಮಗೆ ಗೊತ್ತಾಗುತ್ತೆ. UAEಯ ರಾಜಕುಮಾರ ದುಡ್ಡು ಕೊಟ್ಟನೋ ಬಿಟ್ಟನೋ ಗೊತ್ತಿಲ್ಲ, ಅವನು ಘೋಷಣೆ ಮಾಡೇ ಇಲ್ಲ ಅಂತ ಅವನೇ ಹೇಳ್ಕೊಳ್ತಾನೆ. ದುರಂತ ಕೇರಳದ ಉದ್ದಕ್ಕೂ ಸಂತ್ರಸ್ತರಿಗೆ ಆಹಾರ ವಿತರಿಸಿದ್ದವರನ್ನು ಕಾಪಾಡಿದ್ದು, ಕೇರಳವನ್ನು ಕಾಪಾಡಿದ್ದು ಸೇವಾ ಭಾರತೀಯ ಕಾರ್ಯಕರ್ತರು, RSSನ ಕಾರ್ಯಕರ್ತರು, ಹಿಂದೂ ವೀರರು. ಅದರ ಫ್ಲೆಕ್ಸ್ಗಳನ್ನು ಹಾಕ್ಕೊಂಡಿದ್ದಾರೆ. ನಾಚಿಕೆ ಆಗಬೇಕು ಸ್ನೇಹಿತರೆ. UAEಯ ರಾಜಕುಮಾರರು
ಖಲೀಫಾಗಳು ಅವ್ರು ಯಾರೋ ಒಂದಷ್ಟು ಜನ ದುಡ್ಡು ಕೊಟ್ಟಿದ್ದಾರೆ ಅಂತ ಫ್ಲೆಕ್ಸ್ ಹಾಕೋತಾರೆ. ಏನು ದುರಂತ. ಪ್ರಾಣ ಒತ್ತ ಇಟ್ಟು ರಕ್ಷಣೆ ಮಾಡಿದ್ದು RSSನ ಸ್ವಯಂ ಸೇವಕರು. ಯಾರನ್ನ ಕೋಮುವಾದಿಗಳು ಅಂತ ನೋಡಿ ಯಾರನ್ನ ರಸ್ತೆ ಬದಿಯಲ್ಲಿ ಕತ್ತರಿಸಿ ಹಾಕಿದ್ರು, 70-80 ಜನಗಳನ್ನು ಕೊಂದು ಅವರ ಶವ ಸಂಸ್ಕಾರ ಮಾಡಲಿಕ್ಕೂ ಬಿಡದೇ ಇರ್ತಕ್ಕಂಥ ಕೆಲಸವನ್ನು ನೀವು ಮಾಡಿದ್ರು, ಅದೇ RSSನ ಸಂಘಟನೆಯ ಕಾರ್ಯಕರ್ತರು ಜಾತಿ ಮತ ಪಂಥಗಳ ಎಲ್ಲೆಯನ್ನು ಮೀರಿ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ನೋಡದೆ ಆ ಜಾತಿ ಈ ಜಾತಿ ಅಂತ ಭೇದ ಭಾವವನ್ನು ಎಣಿಸದೆ ಎಲ್ಲರನ್ನೂ ಕಾಪಾಡಿದ್ರು. ಅವರಿಗೆ ನೀವು ಕೃತಜ್ಞತೆಯನ್ನು ಅರ್ಪಿಸಬೇಕು ಅಂತ. ಆ ಕೃತಜ್ಞತೆ ಅರ್ಪಿಸುವಂಥ ಮನೋಭಾವ ಯಾವಾಗ ಬರುತ್ತೆ ಗೊತ್ತೇನೋ? ನನ್ನ ಧರ್ಮದ ಬಗ್ಗೆ ನನಗೆ ಹೆಮ್ಮೆ ಬಂದಾಗ. ನಾನು ಹಿಂದೂ ಅಂದ್ಕೊಳ್ಳೋದಕ್ಕೇನೋ ನಾಚಿಕೆ. ನಾನು ಹಿಂದೂ ಅಂದ್ಬಿಟ್ರೆ ಎಲ್ಲಿ ಅಕ್ಕಪಕ್ಕದವ್ರು ಬೇಜಾರು ಮಾಡ್ಕೊಬಿಡ್ತಾರೋ, ನಾನು ಕೇಸರಿ ಶಾಲ್ ಹಾಕೊಂಡ್ಬಿಟ್ರೆ ಯಾರು ಬೇಜಾರು ಮಾಡ್ಕೊಬಿಡ್ತಾರೋ, ನಾನೊಂದು ಕುಂಕುಮ ಇಟ್ಕೊಂಡ್ರೆ ಯಾರಿಗೂ ನೋವಾಗ್ಬಿಡುತ್ತೋ, ನಾನು ಮಹಾರಾಣಾ ಪ್ರತಾಪನ ಹೆಸರು ಹೇಳಿದ್ರೆ ಅಕ್ಬರ್ನ ಫಾಲೋವರ್ಸ್ಗೆ ಬೇಜಾರಾಗ್ಬಿಡುತ್ತೇನೋ. ಅರೆ ಏನು ದುರಂತ. ನಾನು ಆಗಲೇ ಹೇಳಿದಂತೆ ನಮ್ಮ ಅಪ್ಪನ ಹೆಸರು ಹೇಳೋದಕ್ಕೆ ನಾವು ಯಾವತ್ತೂ ಹೆದರ್ಕೋಬೇಕಾಗಿಲ್ಲ. ಹಾಗೆ ನನ್ನ ಧರ್ಮದ ಹೆಸರು ಹೇಳಬೇಕಾದ್ರೂ ಯಾವತ್ತೂ ನಾನು ಹೆದರ್ಕೊಳ್ಬೇಕಾಗಿಲ್ಲ. ನನ್ನ ಪರಂಪರೆಯ ಇತಿಹಾಸವನ್ನು ಹೇಳಬೇಕಾದ್ರೆ ಎದೆ ಎತ್ತಿ ಹೇಳ್ಕೊಳ್ಬೇಕು, ತಲೆ ಎತ್ತಿ ಹೇಳ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಜಗತ್ತಿಗೆ ಇವತ್ತಿನವರೆಗೂ ಹಿಂದೂ ಧರ್ಮ ಒಬ್ಬ ಒಸಾಮಾ ಬಿನ್ ಲಾಡೆನನ್ನು ಕೊಟ್ಟಿಲ್ಲ, ಒಬ್ಬ ಭಯೋತ್ಪಾದಕನನ್ನು ಕೊಟ್ಟಿಲ್ಲ, ಒಬ್ಬ ಟೆರರಿಸ್ಟನ್ನು ಕೊಟ್ಟಿಲ್ಲ. ಇದು ನನ್ನ ಹೆಮ್ಮೆ. ಇಂಥ ಧರ್ಮದಲ್ಲಿ ಹುಟ್ಟಿ ನಾವೇ ನಮ್ಮ ಧರ್ಮವನ್ನು ಹೇಳ್ಕೊಳ್ಳಿಲ್ಲ, ನಮ್ಮ ಧರ್ಮದ ಬಗ್ಗೆ ಹೆಮ್ಮೆ ಪಡಲಿಲ್ಲ ಅಂತ ಹೇಳಿದ್ರೆ ಬೇರೆ ಧರ್ಮದವನು ನನ್ನ ಬಗ್ಗೆ ಗೌರವ ಕೊಡ್ತಾನೆ ಅಂತ ಭಾವಿಸಿದ್ದೀರೇನು? ಜಗತ್ತಿನಲ್ಲಿ ಗುಲಾಮರಿಗೆ, ಆತ್ಮಾಭಿಮಾನ ಶೂನ್ಯರಿಗೆ ಯಾರೂ ಬೆಲೆ ಕೊಡೋದಿಲ್ಲ. ಬೆಲೆ ಕೊಡೋದು ಯಾರಿಗೆ ಅಂತ ಹೇಳಿದ್ರೆ ಆತ್ಮವಿಶ್ವಾಸವನ್ನೇ ಮೈಯಲ್ಲಿ ಹೊದ್ದುಕೊಂಡು ತನ್ನ ಧರ್ಮದ ಬಗ್ಗೆ, ರಾಷ್ಟ್ರದ ಬಗ್ಗೆ, ಇತಿಹಾಸದ ಬಗ್ಗೆ, ಪರಂಪರೆಯ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಚಾರಿತ್ರಿಕ ಮಹಾಪುರುಷರ ಬಗ್ಗೆ ಹೆಮ್ಮೆಯನ್ನು ತುಂಬಿಕೊಂಡಿರ್ತಾರೋ, ಅದಮ್ಯ ಆತ್ಮವಿಶ್ವಾಸವನ್ನು, ದೇಶಭಕ್ತಿಯನ್ನು ತನ್ನೊಡಲಲ್ಲಿ ಇಟ್ಟುಕೊಂಡಿರ್ತಾನೋ ಅಂಥವನಿಗೆ ಮಾತ್ರ ಜಗತ್ತಿನಲ್ಲಿ ಗೌರವ ಸಿಗೋದು. ಅಂಥ ಗೌರವ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಕೋಟೆಕಾರ್ನಲ್ಲಿ ದೇಶಭಕ್ತರ ಪಡೆ ನಿರ್ಮಾಣ ಆಗಬೇಕು. ಆ ಪಡೆ ರಾಷ್ಟ್ರದ ಸಂಸ್ಕೃತಿಯನ್ನು ಇಡೀ ಕೇರಳಕ್ಕೆ, ಇಡೀ ಕರ್ನಾಟಕಕ್ಕೆ, ಇಡೀ ಭಾರತಕ್ಕೆ ಹಬ್ಬಿಸುವಂಥ ಉಜ್ವಲ ದೇಶಭಕ್ತಿಯನ್ನು ತಮ್ಮೊಳಗಡೆ ಹುಟ್ಟು ಹಾಕ್ಕೊಳ್ಬೇಕು ಅಂತ ಹೇಳ್ತಾ ನಾವೆಲ್ಲರೂ ಭಾರತೀಯರಾಗಿರೋಣ. ಎಲ್ಲ ಧರ್ಮದ, ಎಲ್ಲ ಮತ ಪರಂಪರೆಗೂ, ಎಲ್ಲ ಧಾರ್ಮಿಕ ಮುಖಂಡರಿಗೂ ನಾವು ಗೌರವ ಕೊಡೋಣ. ಆದರೆ ನಮ್ಮ ಸಂಸ್ಕೃತಿಯನ್ನು ಅವಹೇಳನ ಮಾಡಲಿಕ್ಕೆ, ನಮ್ಮ ಸಂಸ್ಕೃತಿಯನ್ನು ತುಳಿಲಿಕ್ಕೆ, ನಮ್ಮ ಧರ್ಮದ ಜನರನ್ನು ಮತಾಂತರ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಅನ್ನುವಂಥ ಎಚ್ಚರಿಕೆ ಸಂದೇಶವನ್ನು, ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ ಅನ್ನುವಂಥ ಎಚ್ಚರಿಕೆ ಸಂದೇಶವನ್ನು ನಾವೆಲ್ಲರೂ ಹೃದಯದಾಳದಿಂದ ಕೊಡಬೇಕು ಅಂತ ಕೇಳ್ಕೊಳ್ತಾ ನಾವೆಲ್ಲರೂ ಭಾರತೀಯರಾಗೋಣ ಅಂತ ಹಾರೈಸ್ತಾ ತ್ರಿವರ್ಣ ಧ್ವಜದ ಅಡಿಯಲ್ಲಿ ನಮ್ಮ ಧರ್ಮ, ಮತ, ಪರಂಪರೆ ಎಲ್ಲ ಬೇರೆ ಬೇರೆ ವಿಭಜನೆಯನ್ನು ಮರೆತು ರಾಷ್ಟ್ರ ಮೊದಲು, ದೇಶ ಮೊದಲು ಅನ್ನುವಂಥ ವಿಚಾರದೊಂದಿಗೆ ಕೊನೆಯ ವಿಚಾರ ಒಂದು ಹೇಳ್ತೀನಿ. ರಾಜಕೀಯ ವಿಚಾರವನ್ನು ನಾವು ಯಾವುದೇ ಕಾರ್ಯಕ್ರಮದಲ್ಲಿ ಬೆರೆಸೋದಿಲ್ಲ. ಈ ಕಾರ್ಯಕ್ರಮದಲ್ಲೂ ನಾನು ಬೆರೆಸೋದಿಲ್ಲ. ಆದರೆ ಒಂದು ಎಚ್ಚರಿಕೆಯನ್ನು ನುಡಿಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಧಿಕಾರ ಸಂವಿಧಾನದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಇರುವಂಥದ್ದು ಒಂದು ತೋರು ಬೆರಳಿನಲ್ಲಿ. ನಮ್ಮ ಮತ ನಾವು ಯಾರಿಗೆ ಹಾಕ್ತೀವಿ ಅನ್ನೋದ್ರ ಮೇಲೆ ಈ ದೇಶ ಆಳಲ್ಪಡುತ್ತೆ. ನಮ್ಮ ದೇಶವನ್ನು 65 ವರ್ಷಗಳಿಂದ ಯಾರ್ದೋ ಕೈ ಕೊಟ್ಟಿದ್ವಿ. ಆ ದೇಶದ ಪರಿಸ್ಥಿತಿ ಏನಾಯಿತು ಅಂತ ನಮಗೆ ಗೊತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಎಂಥ ಬದಲಾವಣೆ ಆಗಿದೆ ಅನ್ನೋದನ್ನು ನಾವು ನೋಡಿದ್ದೀವಿ. ನಾವು ಯಾರ ಪರವಾಗಿ ಓಟ್ ಹಾಕಿ, ಯಾರ ವಿರುದ್ಧವಾಗಿ ಓಟ್ ಹಾಕಿ ಅಂತ ಹೇಳಲ್ಲ. ಎಲೆಕ್ಷನ್ ಭಾಳ ದೂರ ಇದೆ. ಆದರೆ ಹಿಂದೂಗಳಿಗೆ ನನ್ನದೊಂದು ಸಂದೇಶ, ಈ ರಾಷ್ಟ್ರದ ಮೂಲ ಪ್ರಜೆಗಳಿಗೊಂದು ನನ್ನ ಸಂದೇಶ, ಕೋಟೆಕಾರಿನ ಯುವಕರಿಗೆ ನನ್ನ ಸಂದೇಶ ಏನು ಅಂತ ಹೇಳಿದ್ರೆ, ನಮ್ಮ ತಂಡದ ಸಂದೇಶ ಏನು ಅಂತ ಕೇಳಿದ್ರೆ, ಯಾರು ಈ ದೇಶದ ಪರವಾಗಿರ್ತಾರೋ, ಯಾರು ಈ ರಾಷ್ಟ್ರದ ಪರವಾಗಿರ್ತಾರೋ, ಯಾರು ಒಂದೇ ಮಾತರಂ ಹಾಡಬೇಕಾದ್ರೆ ಎದ್ದು ನಿಂತ್ಕೊಂಡು ಸೆಲ್ಯೂಟ್ ಮಾಡ್ತಾರೋ, ಯಾರು ಭಗತ್ ಸಿಂಗ್ ಹೆಸರು ಹೇಳಿದ್ರೆ ಗೌರವ ಕೊಡ್ತಾರೋ, ಯಾರು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಗೌರವ ಕೊಡ್ತಾರೋ, ಯಾರು ರಾಣಾ ಪ್ರತಾಪ ಸಿಂಹನಿಗೆ ಗೌರವ ಕೊಡ್ತಾರೋ, ಯಾರು ಈ ದೇಶದ ಸೈನಿಕನಿಗೆ ಗೌರವ ಕೊಡ್ತಾರೋ, ಯಾರು ಈ ದೇಶದ ಮಣ್ಣಿಗೆ ತಲೆಬಾಗ್ತಾರೋ ಅಂಥ ಜನಗಳಿಗೆ ಮಾತ್ರ ನಾವು ಓಟ್ ಹಾಕಬೇಕು ಅನ್ನೋದನ್ನು ಸದಾಕಾಲ ನೆನಪಿನಲ್ಲಿ ಇಟ್ಕೊಂಡಿರೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಕೊನೆಯ ಗೀತೆ ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ ನಾವು ಭಾರತೀಯರು ಗೀತೆ. ಅದಾದಮೇಲೆ ವಂದೇ ಮಾತರಂ ಗೀತೆ ಆಗುತ್ತೆ. ಈ ಗೀತೆ ಆದ ನಂತರ ವಂದೇ ಮಾತರಂ ಗೀತೆಗೆ ಎದ್ದು ನಿಂತು ನಾವು ಗೌರವವನ್ನು ಸಲ್ಲಿಸೋಣ. ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ, ಕರಾವಳಿಗೆ ಮುತ್ತ ನೀಡುವ ಬೆರ್ದೆರೆಗಳ ಗಾನದಲ್ಲಿ. ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ, ಕರಾವಳಿಗೆ ಮುತ್ತ ನೀಡುವ ಬೆರ್ದೆರೆಗಳ ಗಾನದಲ್ಲಿ.
ಬಯಲ ತುಂಬ ಹಸಿರು ದೀಪ ಹಚ್ಚಿ ಹರಿವ ನದಿಗಳಲ್ಲಿ ನೀಲಿಯಲ್ಲಿ ಹೊಗೆಯ ಚೆಲ್ಲಿ ಯಂತ್ರ ಘೋಷವೇಳುವಲ್ಲಿ ಕಣ್ಣು ಬೇರೆ ನೋಟ ಒಂದು ನಾವು ಭಾರತೀಯರು ಕಣ್ಣು ಬೇರೆ ನೋಟ ಒಂದು ನಾವು ಭಾರತೀಯರು ನಾವು ಭಾರತೀಯರು ನಾವು ಭಾರತೀಯರು ನಾವು ಭಾರತೀಯರು ನಾವು ಭಾರತೀಯರು ನಾಡಿನೆಲ್ಲ ಗಡಿಗಳಲ್ಲಿ ಬಾನಿನಲ್ಲಿ ಕಡಲಿನಲ್ಲಿ ನಮ್ಮ ಯೋಧರೆತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ ನಾಡಿನೆಲ್ಲ ಗಡಿಗಳಲ್ಲಿ ಬಾನಿನಲ್ಲಿ ಕಡಲಿನಲ್ಲಿ ನಮ್ಮ ಯೋಧರೆತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ ಒಂದೇ ನೆಲದ ತೊಟ್ಟಿನಲ್ಲಿ ಬೆಳೆದ ನಮ್ಮ ಕೊರಳಿನಲ್ಲಿ ನಮ್ಮ ಯುಗದ ನದಿಗಳಾಗಿ ಮೂಡಿದೆಲ್ಲ ಹಾಡಿನಲ್ಲಿ ಭಾಷೆ ಬೇರೆ ಭಾವ ಒಂದು ನಾವು ಭಾರತೀಯರು ಭಾಷೆ ಬೇರೆ ಭಾವ ಒಂದು ನಾವು ಭಾರತೀಯರು ನಾವು ಭಾರತೀಯರು ನಾವು ಭಾರತೀಯರು ನಾವು ಭಾರತೀಯರು ನಾವು ಭಾರತೀಯರು ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯು ಮೊಳಗುವಲ್ಲಿ ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆವ ಧೀರ ಪಯಣದಲ್ಲಿ ಎಲ್ಲೇ ಇರಲಿ ನಾವು ಒಂದು ನಾವು ಭಾರತೀಯರು ಎಲ್ಲೇ ಇರಲಿ ನಾವು ಒಂದು ನಾವು ಭಾರತೀಯರು ನಾವು ಭಾರತೀಯರು ನಾವು ಭಾರತೀಯರು ನಾವು ಭಾರತೀಯರು ನಾವು ಭಾರತೀಯರು ಅಂತ ಕೇಳಿದ್ರೆ ಒಂದೇ ಮಾತರನ್ನ ನಾವು 2 ಪ್ಯಾರ ಮಾತ್ರ ಹಾಡ್ತೀವಿ ಸಾಮಾನ್ಯವಾಗಿ. ಯಾಕೆ ಅಂತ ಹೇಳಿದ್ರೆ 3ನೇ ಪ್ಯಾರದಲ್ಲಿ ತಾಯಿ ಭಾರತಿಯನ್ನ ವರ್ಣನೆ ಮಾಡುವಂಥ ಪ್ಯಾರಾಗ್ರಾಫ್ ಇದೆ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೈರ್ಧೃತ ಕರಕರವಾಲೆ ಅಂತ. ತಾಯಿ ನೀನು ಕೋಟಿ ಕೋಟಿ ಕಂಠಗಳನ್ನು ಹೊಂದಿದೀಯಾ ನಿನ್ನ ಒಡಲಲ್ಲಿ, ನಿನ್ನ ಕೈಗಳು ಕೋಟಿ ಕೋಟಿ ಭುಜಗಳಿವೆ ಅಂತ ಆಕೆಯನ್ನು ವರ್ಣನೆ ಮಾಡುವಂಥದ್ದು. ಸ್ವತಂತ್ರದ ಕಾಲದಲ್ಲಿ, ಸ್ವತಂತ್ರ ಬರುವಂಥ ಕಾಲದಲ್ಲಿ ಒಂದಷ್ಟು ಜನ ದೇಶದ್ರೋಹಿಗಳು ತಾಯಿ ಭಾರತಿಯನ್ನು ವರ್ಣನೆ ಮಾಡುವಂಥದ್ದು ಮೂರ್ತಿ ಪೂಜೆ. ಆ ಮೂರ್ತಿ ಪೂಜೆಯನ್ನು ನಮ್ಮ ಧರ್ಮ ಒಪ್ಪೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದೇ ಮಾತರಂ ಹಾಡಲ್ಲ ಅಂತ ಪ್ರತಿಭಟನೆ ಮಾಡ್ತು. ಆದರೆ ಈ ಒಂದೇ ಮಾತರಂನ ಹಿನ್ನೆಲೆಯನ್ನು ನಾವು ಅವಲೋಕನ ಮಾಡಿದರೆ ಆ ಗೀತೆಯ ವೈಶಿಷ್ಟ್ಯ, ಅದರ ವಿಶೇಷ ಏನು ಅಂತ ಅರ್ಥ ಆಗುತ್ತೆ. ಸ್ನೇಹಿತರೆ, ಭಗತ್ ಸಿಂಗ್ ದೇಶಕ್ಕೋಸ್ಕರ ಪ್ರಾಣ ಕೊಡಬೇಕಾದ್ರೆ
ಲಾಲಾ ಲಜಪತ್ ರಾಯ್ ಈ ದೇಶಕ್ಕೋಸ್ಕರ ಪ್ರಾಣ ಕೊಡಬೇಕಾದ್ರೆ, ಸುಭಾಷ್ ಚಂದ್ರ ಬೋಸ್ ಈ ದೇಶಕ್ಕೋಸ್ಕರ ತಮ್ಮನ್ನು ತಾವು ಅರ್ಪಿಸ್ಕೊಳ್ಬೇಕಾದ್ರೆ, ಈ ದೇಶದ ಪ್ರತಿಯೊಬ್ಬ ಸ್ವತಂತ್ರ ಹೋರಾಟಗಾರನು ಬ್ರಿಟಿಷರ ಲಾಠಿ ಏಟಿಗೆ ತನ್ನನ್ನು ತಾನು ಒಡ್ಕೊಳ್ಬೇಕಾದ್ರೆ, ನೇಣು ಕುಣಿಕೆಗೆ ಬಲಿಯಾಗಬೇಕಾದ್ರೆ ಕೂಗಿದಂಥ ಶಬ್ದ ಒಂದೇ ಮಾತರಂ. ಚಂದ್ರಶೇಖರ್ ಆಜಾದ್ 12 ವರ್ಷ ವಯಸ್ಸಿನಲ್ಲಿ ಅವನ ಮೈ ಮೇಲೆ ಬೀಳ್ತಿದ್ದಂಥ 12 ಚಡಿಯೇಟುಗಳ ನೋವನ್ನು ನುಂಗಿಕೊಂಡಿದ್ದು ಒಂದೇ ಮಾತರಂ ಘೋಷಣೆಯನ್ನು ಕೂಗ್ತಾ. ಮದನ್ ಲಾಲ್ ಧಿಂಗ್ರಾ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಬೇಕಾದ್ರೆ ಕೊನೆಯಲ್ಲಿ ಕೂಗಿದಂಥ ಘೋಷಣೆ ಒಂದೇ ಮಾತರಂ, ತಾಯೇ ವಂದಿಸುವೆ ಅಂತ. ಈ ದೇಶವನ್ನು ಪ್ರೀತಿಸೋದಕ್ಕೋಸ್ಕರ, ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಂಥ ಅಸಂಖ್ಯ ಸೈನಿಕರು ಒಂದೇ ಮಾತರಂ ಹೇಳ್ತಾ ಪ್ರಾಣ ಕೊಟ್ಟಿದ್ದು. ಅಂಥ ಅದ್ಭುತವಾದಂಥ ಮಂತ್ರ ಸದೃಶ ಗೀತೆ ಈ ದೇಶಕ್ಕೆ ಸ್ವತಂತ್ರ ತಂದುಕೊಡುವಂಥ ದೊಡ್ಡ ಪಾತ್ರವನ್ನು ವಹಿಸ್ತು. ಒಂದೇ ಮಾತರಮ್ನ ಬರೆದಂಥ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರು ತಾವು ಆ ಗೀತೆಯನ್ನು ಬರಿಬೇಕಾದ್ರೆ ನಮ್ಮ ಥರ ಕೂತ್ಕೊಂಡು ಯಾವುದೋ ಪೇಪರಲ್ಲಿ ಬರೆದಿದ್ದಲ್ಲ. ರಾತ್ರಿ ಮಲಗಿದ್ದಾಗ ಸಹ್ಯಾದ್ರಿಯ ಆ ಎಲ್ಲ ಆ ಬೆಟ್ಟ ಗುಡ್ಡಗಳ ಸೌಂದರ್ಯವನ್ನು ನೋಡ್ಕೊಳ್ತಾ ಅವರು ಮನೆಗೆ ಹೋಗಬೇಕಾದ್ರೆ, ಮನೆಯಲ್ಲಿ ಕೂತು ರಾತ್ರಿ ಮಲಗಿದಾಗ ಅವರಿಗೆ ಅರೆಪ್ರಜ್ಞಾವಸ್ಥೆಯಲ್ಲಿ ಅವರ ಬಾಯಿಂದ ಹೊರಟಂಥ ಮಂತ್ರದಂಥ ಶಬ್ದಗಳನ್ನು ಅವರ ಭಾವಮೈದ ಒಬ್ಬ ಬರ್ಕೊಂಡ ಕಾರಣದಿಂದಾಗಿ ಆ ಗೀತೆ ನಮಗೆ ಸಿಕ್ಕಿದ್ದು. ಆ ಮಂತ್ರ ಸದೃಶ ಗೀತೆ ಈ ದೇಶಕ್ಕೆ ಸ್ವತಂತ್ರ ಕೊಡಿಸಿದ್ದು. ಅಂಥ ಗೀತೆಯನ್ನು ನಾವೆಲ್ಲರೂ ಗೌರವಪೂರ್ವಕವಾಗಿ ಹಾಡಬೇಕು ಮತ್ತು ಪೂರ್ಣ ಒಂದೇ ಮಾತರಮ್ಮ ಹಾಡಬೇಕು. ನಮ್ಮ ಮಕ್ಕಳಿಗೆ ಯಾವ್ಯಾವುದೋ ಹಾಡನ್ನು ಕಲಿಸ್ತೀವಲ್ಲ, ಸಿನಿಮಾ ಗೀತೆಗಳನ್ನು, ನಾವೆಲ್ಲರೂ ಪ್ರಯತ್ನ ಮಾಡೋಣ. ಒಂದೇ ಮಾತರಂ ಗೀತೆಯನ್ನು ಪೂರ್ತಿ ನಮ್ಮ ಮಕ್ಕಳು ಕಲಿಯುವಂಥ ಕೆಲಸ ಆಗಬೇಕು. ನಾವು ಒಂದೇ ಮಾತರಂ ಗೀತೆಯನ್ನು ಬಾಯಿ ಪಾಠ ಮಾಡಬೇಕು. ಎಲ್ಲ ಕಾರ್ಯಕ್ರಮಗಳಲ್ಲೂ ಮೊದಲು ಅಥವಾ ಕೊನೆಯಲ್ಲಿ ಒಂದೇ ಮಾತರಂನ ಕಡ್ಡಾಯಗೊಳಿಸಬೇಕು. ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ. ಈ ದೇಶದ ರಾಷ್ಟ್ರಗೀತೆ ಜನಗಣಮನ ಏನಿದೆಯೋ ಅದಕ್ಕೆ ನಾವು ಅತ್ಯಂತ ದೊಡ್ಡ ಮಟ್ಟದ ಗೌರವವನ್ನು ಕೊಡ್ತೀವಿ. ರವೀಂದ್ರನಾಥ್ ಠಾಗೂರರು ಬರೆದಿದ್ದು, ಅದಕ್ಕೆಷ್ಟು ಗೌರವ ಕೊಡ್ತೀವೋ ಅಷ್ಟೇ ಗೌರವವನ್ನು ಒಂದೇ ಮಾತರಂ ಗೀತೆಗೂ ನಾವು ಕೊಡಬೇಕು. ಸ್ನೇಹಿತರೆ, ಒಂದೇ ಮಾತರಂ ಗೀತೆಗೆ ನಾವೆಲ್ಲ ದನಿಯಾಗೋಣ, ಕಿವಿಯಾಗೋಣ, ಭಾರತ ಮಾತೆಗೆ ನಮಿಸೋಣ. ನಮಸ್ತೆ. ವಂದೇ ಮಾತರಂ ಸುಜಲಾ ಸುಫಲಾ ಮಲಯಜ ಶೀತಲಾ ಸಸ್ಯ ಶ್ಯಾಮಲಾ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾಂ ಪುಲಕಿತಯಾಮಿನೀ ಪುಲ್ಲಕುಸುಮಿತ ದ್ರುಮದಳ ಶೋಭಿನೀ ಸುಹಾಸಿನಿ ಸುಮಧುರ ಭಾಷಿಣೀ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕಂಠ ಕಲ ಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೈರ್ತ कर करवाले अबला के नो माये तो बले बहुबलधारिणी नमामि तारिणी रिपुदलवारिणी मातरं वन्दे वन्दे मातरं तुमी विद्या तुमी धर्म तुमी हृदि तुमी मर्म त्वं हि प्राण शरीरे बाहुते तुमी मा शक्ति हृदये तुमी मा भक्ति तो मारई प्रतिमा गढ़ी मंदिरे मंदिरे
हारिणी वाणी विद्यादायिनी नमामि त्वां नमामि कमलम् अमलामतुलां सुजलां सुफलां मातरं वन्दे मातरम् वन्दे मातरम् श्यामला सरला सुष्मिता भूषिता धरणी मातरम् वन्दे मातरम् वन्दे मातरम् वन्दे मातरम् भारत माता की भारत माता की वन्दे वन्दे ತಂಡದಲ್ಲಿ ಗಾಯಕರಾಗಿ ಧನ್ಯ ಅಡಿಗ, ಸಂಜನಾ, ಪಾರ್ಥ ಚಿರಂತನ್, ಪೃಥ್ವಿಗೌಡ ಅವರೇ ಇಬ್ಬರು ಸೋದರಿಯರು ಓದ್ತಾ ಇದ್ದಾರೆ. BCom BBA ಮಾಡ್ತಾ ಇದ್ದಾರೆ. ಇವನು ಸಹ BCom ಮಾಡ್ತಾ ಇದ್ದಾನೆ. ಇವನು ಪೃಥ್ವಿಗೌಡ ಅಂತ ಇತ್ತೀಚೆಗೆ ಇಂಜಿನಿಯರಿಂಗ್ ಮುಗಿಸಿ ಪೂರ್ಣ ಪ್ರಮಾಣದಲ್ಲಿ ಕಲಾವಿದನಾಗಿ ಶಿವಮೊಗ್ಗದ ಸುತ್ತಮುತ್ತ ಅನೇಕ ಕೆಲಸಗಳನ್ನು ಮಾಡ್ತಾ ಪ್ರತಿಭಾವಂತ ಕಲಾವಿದನಾಗಿದ್ದಾನೆ. ನನ್ನ ಹೆಸರು ವಿನಯ್ ಶಿವಮೊಗ್ಗ ಅಂತ. ನಾನು ಸಹ ನಿತ್ಯಾನಂದ ವಿವೇಕವಂಶಿಯವರ ಜೊತೆ ಯುವ ಬ್ರಿಗೇಡ್ನಲ್ಲಿ ಜೋಡಿಸ್ಕೊಂಡಿದ್ದೀನಿ. ಬಂಧುಗಳೇ, ಒಮ್ಮೆ ಘೋಷಣೆಯನ್ನು ಹಾಕೋಣ. ಈ ಘೋಷಣೆ ಮುಗಿಲು ಮುಟ್ಟಲಿ. ಅದಾದ್ಮೇಲೆ ಒಮ್ಮೆ ಚಪ್ಪಾಳೆ ಹೊಡೆಯೋಣ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಸನಾತನ ಹಿಂದೂ ಧರ್ಮ ಕಿ. ಇದೇ ರೀತಿಯಲ್ಲಿ ಗೌರವ ಸಮರ್ಪಣೆಯನ್ನು ನೀಡ್ತಾ ಇದ್ದಾರೆ ಸಂಪತ್ ಉಚ್ಚಿಲ್ ಅವರು. ಅದೇ ರೀತಿ ಕೃಷ್ಣ ಶೆಟ್ಟಿದಾಮರ್, ದಯಮಾಡಿ ಹಿರಿಯರು, ಎಲ್ಲ ಹಿರಿಯರು ಸೇರಿಕೊಂಡು ದಯಮಾಡಿ ಗೌರವ ಸಮರ್ಪಣೆಯನ್ನು ನೀಡಬೇಕಾಗಿದೆ. ಜೋರಾದ ಚಪ್ಪಾಳೆ ಬರಲಿ ಬಂಧುಗಳೇ. ಅಭಿನಂದನೆಗಳು, ಅಭಿವಂದನೆಗಳು ಇಡೀ ತಂಡಕ್ಕೆ, ನಮ್ಮ ಸಮಿತಿಯ ಪರವಾಗಿ ಈ ಸುಂದರ ಕಾರ್ಯಕ್ರಮವನ್ನು ನಡೆಸಿಕೊಟ್ಟದ್ದಕ್ಕಾಗಿ. ಇದೇ ರೀತಿ ತಮ್ಮ ಸಹಕಾರ ನಮಗೆ ಇರಲಿ ಅನ್ನುವಂಥ ಸದಾಶಯದೊಂದಿಗೆ